ಕನಕ ಬಾಲಗೊಂಡ ಈ ಸಂಘಟನೆ ಆನ ತತ್ವ ಸಿದ್ಧಾಂತಪಟ್ಟ ಶಿಕ್ಷಣ ಸಂಘಟನೆ ಸಮಾನತೆ ಪಂಪಿ ನಿರಲಿದೆ ಎಂಟು ದುಂಬದ ಸಾಲು ತಂದು ಮಾತೆರ ಎದುರು ನಮ್ಮ ಬಂಧುಗಳೇನೆ ನಮಗೆ ಸಂಘಟನೆಗೆ ಪೂರಕವಾದ ಕೆಲಸ ಮಾಡಿಕೊಡು ಬಂದು ಒಂಜಾದ ಆಸೆಯಲ್ಲಿ ಈ ಕೊಟ್ಟರು ಸಂಘಟನೆ ಆಟದ ಕಂಚಿತ್ತಿನ ಕೊಟ್ಟರು ಬತ್ತಿನ ಮಾತ ಮಿತ್ತ ಚಾವಡದ ಬೆನ್ನಿನ ಕುರಿತು ಎದುರು ಮಕ್ಕಳು ಪುನಃ ಎನ್ನ ಮಾತ ಹಿಡಿಯಬೇಕು ಮೋಕೆದ ಜೋಪಡೆಗೆ ಸುರುಕಾದ ಸೌಮ್ಯನಿಸಿದಂತೆ ಮತ್ತೊಂದಿಲ್ಲ ಇತ್ತೆ ಇನ್ನಿತ ಕಾರ್ಯಕ್ರಮದ 101ನೇ ವಯಸ್ಸಿನ ಶ್ರೀ ನರೇಂದ್ರ ಕುಮಾರ್ ಉಳ್ಳಾಳ ಮುಂದೆ ಸಂಘಟ ಇತ್ತೊಂದು ಮಸ್ತರಿದ ಸಹಾಯ ಸಭೆ ಕೊಟ್ಟಿದ್ದಾರೆ ಅರಣ್ಯ ಮಾತ ಬಂಧುಗಳ ಪರವಾದ ಮೋಕೆ ಇಟ್ಕೊಂಡಿಲ್ಲ ಪಂಚಮಿ ಇಂಥ ಕಾರ್ಯಕ್ರಮದ ಮುದಿಪುರ ಮಾತನಾಡಿ ದಕ್ಷಿಣ ಕನ್ನಡ ದಲಿತ ಸೇವಾ ಸಮಿತಿ ಬ್ರಿಟಿಷರ್ ಬಿಟ್ಲ ನೇತ ಜಿಲ್ಲಾ ಸ್ಥಾಪಕ ಅಧ್ಯಕ್ಷರಾಗಿನ ಶ್ರೀ ಶೇಷಪ್ಪ ಬೆದ್ರಕಾಡು ಅಂಜನೆ ನಮ್ಮ ವಿನಯರಾಜ ಶ್ರೀಮತಿ ಮುಗೇರ್ ಮಹಾಕಾಳಿದೇವರ ಮಾಡೂರು ಪಾಳ್ಯ ಅಂಜನೆ ಶ್ರೀಮತಿ ಕಾಟಿ ಕಿನ್ಯಾ ಕೂಡ ಸದಸ್ಯರೇ ಕಿನ್ಯ ಗ್ರಾಮ ಪಂಚಾಯತ್ ಶ್ರೀಯುತ ರೋಹಿತ್ ಉಳ್ಳ ಗಾಳಿಕೆರೆ ನಿರೂಪಕರು ಪುರ ಆದಿತ್ಯ ಸಮಾಜ ಸೇವೆಗಾರರಿದ್ದಾರೆ ಶ್ರೀಯುತ ಸಂದೀಪ್ ಜಿಎಸ್ ಪೊಲೀಸ್ ಇನ್ಸ್ಪೆಕ್ಟರ್ ಉಳ್ಳಾಲ ಪೊಲೀಸ್ ಠಾಣೆ ಕುಮಾರಿ ಬಾಳತಿ ಉಳ್ಳಾಲ ನಗರಸಭೆ ಕೌನ್ಸಿಲರ್ ಶ್ರೀಯುತ ಅಬ್ದುಲ್ ಸಲಾಂ ಸಮಾಜ ಸೇವಕರು ಉಳ್ಳಾಲ ಶ್ರೀಯುತ ರಾಘವ ಪುತ್ತಾರ ಮುಖ್ಯ ಮಾತೆಲ್ಲ ಮೋಕೆ ಎದುರುಗೊಂಡಿದೆ ನಮ್ಮ ಶ್ರೀಯುತ ನರೇಂದ್ರ ಕುಮಾರ್ ಉಳ್ಳಾಲ ಇವರಿಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವರು ಜಿಲ್ಲಾ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಶೇಷಪ್ಪ ಬೆದ್ರಕಾಡು ಇವರಿಗೆ ಉಳ್ಳಾಲ ವಲಯ ಶಾಖೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಇಂದಿನ ಸಭಾ ಕಾರ್ಯಕ್ರಮದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿರುವರು ಉಳ್ಳಾಲ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಅವರಿಗೆ ನಮ್ಮ ಶಾಖೆ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಎಂ ಬಾಬು ಕೊಂಡನ ಶ್ರೀಯುತ ಇವರಿಗೆ ನಮ್ಮ ಶಾಖೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶ್ರೀಮತಿ ಬಾಗಿ ಕೂಡ ಕಿನ್ಯಾ ಇವರಿಗೆ ನಮ್ಮ ಶಾಖೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ರೋಹಿತ್ ಉಳ್ಳಾಲ್ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿದ ಕುಮಾರಿ ಭಾರತಿ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀಯುತ ಅಬ್ದುಲ್ ಸಲಾಂ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಇಲ್ಲಿ ಬಂದಿರುವಂತಹ ವೇದಿಕೆಯಲ್ಲಿರುವ ಎಲ್ಲ ಹಾಗೂ ಬಂದಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ನಾವು ಎಲ್ಲರಿಗೆ ಅಭಿನಂದನೆ ಅನಿಸುತ್ತಾ ಈಗ ಮುಂದಿನ ಹಂತಕ್ಕೆ ಹೋಗ್ತಾರೆ. ಭೀಮಾನಂದ ಜಯ ಹೋ ಭೀಮಾನಂದ ಬಾಬಾ ಅಂಬೇಡ್ಕರ ಭಾರತ ರತ್ನ ಅಂಬೇಡ್ಕರರೇ ನಿಮಗಿದು ವಂದನೆ ಬುದ್ಧ ವಂದನೆ ಭೀಮರಾಯ ವಿಶ್ವಸೂರ್ಯ ಸಂವಿಧಾನ ಶಿಲ್ಪಿ ಈ ಸಂವಿಧಾನ ಶಿಲ್ಪಿ ನೊಂದ ಜನತೆಗೆ ದಾರಿಯ ತೋರಿದ ನೊಂದ ಜನತೆಗೆ ದಾರಿಯ ತೋರಿದ ಬೆಂದ ಬಾಲಿಗೆ ಬೆಳಕು ನೀಡಿದ ಜಯ ಹೋ ಭೀಮಾನಂದ ಜಯ ಹೋ ಭೀಮಾನಂದ ಬಾಬಾ ಅಂಬೇಡ್ಕರ ಧಮನಿ ಧಮನಿಯಲು ನಿನ್ನೆಸರೇ ತುಂಬಿ ಸಂವಿಧಾನಕ್ಕೆ ಸರ್ವ ಧರ್ಮ ಶರಣೆಂದು ಪುಣ್ಯ ಪುರುಷ ವಿಶ್ವ ಮೆರೆದ ಜ್ಞಾನಮಣಿ ನೀನು ನೊಂದ ಜನತೆಗೆ ದಾರಿಯ ತೋರಿದ ನೊಂದ ಜನತೆಗೆ ದಾರಿಯ ತೋರಿದ ಬೆಂದ ಬಾಲಿಗೆ ಬೆಳಕು ನೀಡಿದ ಜಯ ಹೋ ಭೀಮಾನಂದ ಜಯ ಹೋ ಭೀಮಾನಂದ ಬಾಬಾ ಅಂಬೇಡ್ಕರ ಬಾಬಾ ಅಂಬೇಡ್ಕರ ಬಾಬಾ ಅಂಬೇಡ್ಕರ. ಇವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವಿಸಬೇಕಾದ ಎಲ್ಲ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ
ಉಲ್ಲಾಲ ವಲಯದ ವಾರ್ಷಿಕ ಸಭೆಯನ್ನು ನಮ್ಮ ಆಚರಿಸೋಣ. ಒಂದು ಕಡೆಗೆ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ದೇಶದ ಸಮರ್ಪಣೆ ಮಾಡ್ತಾನೆ ದಿನ, ಹೆಮ್ಮೆದ ದಿನ ಅಂತ ಐನೊಟ್ಟಿಗೂ ಡಾಕ್ಟರ್ BR ಅಂಬೇಡ್ಕರ್ ನಮ್ಮನ್ನು ಮಾತ್ರ ಬಿಡ್ತು ಇಹಲೋಕ ತ್ಯಾಜಿಸಿದಂಚಿನ ಈ ಒಂದು ದಿನ ನಮ್ಮ ಒಂದೆರಡು ಆಚರಣೆ ಮಾಡ್ಕೊಂಡು ಐನೊಟ್ಟಿಗೂ ದಲಿತ ಸೇವಾ ಸಮಿತಿಯ ಉಲ್ಲಾಲ ವಲಯದ ವಾರ್ಷಿಕ ಸಭೆ ನಮ್ಮ ಮತ್ತೊಂದಿಲ್ಲ ಬಾರಿ ಹೊರಲಾಯಿನಂಚಿನ ಕಾರ್ಯಕ್ರಮ ಮಾಡಿ ಫಸ್ಟ್ ಶುರುವಾದ ಮಾತ್ರ ಕೆಲವು ರೀತಿಯ ತಪ್ಪು, ಕೆಲವು ರೀತಿಯ ಅಡಚಣೆಗಳ ಆದಿತ್ತು. ಇದನ್ನು ಮಾತ್ರ ನಮ್ಮ ಮನಸ್ಸು ಕುಳಿತು ಈ ಕಾರ್ಯಕ್ರಮ ಏನೇ ಬಡಾದ್ರೆ ಆಯೋಜಿಸಿದರೆ ಏನೇ ಬಡಾದ್ರೆ ಈ ಕಾರ್ಯಕ್ರಮ ಮಂದದೆ ಬರ್ಪಡ ನಮ್ಮ ಮುಖ್ಯವಾದ ತಿಳಿಯುವ ಅವಶ್ಯಕತೆ ಇದೆ. ದಲಿತ ಸಮುದಾಯ ಪಂಡ ಒಂದು ಶೋಷಣೆಗೊಳಗಾಯಿನಂಚಿನ ಒಂದು ಸಮುದಾಯ ಅಂಚ ಪಂಡದ ದಲಿತ ವರ್ಗ ಮಾತ್ರ ಶೋಷಣೆಗಳನ್ನು ಒಳಗಾಯಿನ ಜನಾಂಗ ಒಂಜಿ ಕೊಡ್ತಡು ಬಿಲ್ಲವ ಸಮುದಾಯ ಶೋಷಣೆಗೊಳಗಾಯಿನ ಜನ ಒಂಜಿ ಜನಾಂಗ ನೋಡಿ. ಬಿಲ್ಲವ ಸಮುದಾಯ ಶೋಷಣೆಗೊಳಗಾಗಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಪುತ್ರ ಪಂಡದು ಇದು ಏತ್ ದುಮ್ಮು ಬರ್ತೇವೆ ಏತ್ ಮುಂದುವರೆದ ಅನ್ನೋ ವಿಚಾರ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮದು ಯಾಕಂದ್ರೆ ಪರಿಣಾಮಕಾರಿಯಾದ ಶಕ್ತಿಯಾಗಿದೆ. ಆಂಡ ದಲಿತ ವರ್ಗ ಇನ್ನಿನ ಒಂಜಿ ನಮ್ಮ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾದ ಶಕ್ತಿ ಆತಗೆ ಇನ್ನಲ ಗುಲಾಮಗಿರಿ ಕನ್ನಡ ಬರ್ಕೋರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕುದರಬಣೆಯನ್ನು ಕೊಡ್ತಾರೆ ನಾಚಿಗೆ ಅವನು ಒಂದು ಕಡೆ ಅದನ್ನ ಕುದರಬಣೆ ನಾಚಿಗೆ ಅವನು ಒಂದು ಕಡೆ ಅಂಬೇಡ್ಕರ್ನ ಕುದರಬಂಡ ದಾನ ಅವ ದಾಯ್ತಾವ ಎಂಗಳ ಊರುಗಳ ತಿರಸ್ಕಾರ ಮಾಡ್ತಾರೆ ಸಮಾಜ ನಮ್ಮ ಬೋಡಿಗೆ ನಮ್ಮ ಸಮುದಾಯ ಜೀವನ ಮಾಡೋದು ಅಂಡಲ ಬೇರೆ ಬೇರೆ ಜಾತಿ ವರ್ಗದಾಗಲಿ ನಮ್ಮ ಮಿತ್ತ ಅಭಿಮಾನ ಇತ್ತನಾಗಲಿ ನಮ್ಮ ಮಿತ್ತ ಪ್ರೀತಿ ಇತ್ತನಾಗಲಿ ನಮಗೆ ಒಂದು ಧೈರ್ಯ ಕೊಂಡಾಗ ನಮ್ಮ ಸಮುದಾಯ ನನ್ನ ಪಿರಬಹುದು ಬರುವ ವಿಚಾರ ನಮಗೆ ಮಸ್ತ್ ತೆರೆ ಮಾಡ ವೈದ್ಯ ನಮ್ಮ ಪಿರಬಹುದು ಪಟ್ಟ ಒಂಜಿ ರಾಜಕೀಯ ಗುಲಾಮಗಿರಿತಾನ ಇಂಚಿನ ರಾಜಕೀಯ ಗುಲಾಮಗಿರಿತಾನ ಮಾಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿದೆ. ರಾಜಕೀಯ ಮಲ್ಪನೆ ರಾಜಕೀಯ ಶಕ್ತಿ ಕೊಡುವ ಆಡ ರಾಜಕೀಯ ಗುಲಾಮರ ಆವರಿಸಿಕೊಂಡೆ ಹೆಚ್ಚಿನ ರಾಜಕೀಯ ಗುಲಾಮೆ ರಾಜಕೀಯ ಗುಲಾಮರ ಪಂಡ ಒಂದು ಪಕ್ಷದ ಸಿದ್ಧಾಂತ ಗೊತ್ತು ಬೇರೆ ಮಾಡ್ಕೊಡ ಆ ಪಕ್ಷದ ಸಿದ್ಧಾಂತ ಗೊತ್ತು ಬೇರೆ ಮಾಡ್ಕೊಂಡಾಗ ನಮ್ಮ ಸಮುದಾಯ ಅನ್ಯಾಯ ಆಗಲ್ಲ ಆ ಪಕ್ಷವೇ ಅನ್ಯಾಯ ಆಗಲ್ಲ ಬಂದಿದ್ದ ಪಂಚನ ಒಂದು ಧೈರ್ಯ ಆ ಪಕ್ಷ ನಮಗೆ ಖುಷಿ ದಯಪಂಡ ಒಂದು ಪಕ್ಷದ ಅವೇ ಪಕ್ಷದ ಒಂದು ದಲಿತ ಸಮುದಾಯ ಬೇರೆ ಮಾತಂದ ಆ ಒಂದು ಪಕ್ಷದ ಬೇರೆ ಬಗ್ಗೆ ಕಂಡೀಷನ್ ಪಾತ್ರೆ ದಯಪಾತ್ರೆ ಮಂಡ ಆ ಸಂಘದ ಆ ರಾಜಕೀಯ ಪಕ್ಷದ ಒಂದು ಅಜೆಂಡಾಗಿ ಅನುಗುಣವಾದ ವ್ಯವಹಾರ ಮಾಡ್ಕೊಡ ಒಂದು ಜಿಲ್ಲೆ ರಾಜಕೀಯ ಗುಲಾಮಗಿರ್ತಾನೆ. ಎರಡನೇದ ನಮ್ಮ ವಿಭಾಗಗಳು ವಾರೈಕೆ ವಿಭಾಗ ಮಂಡ ದಾಯಿನ ಮೂರ್ಖಾತಿ ಮಂಡ ನಮ್ಮ ಸಮುದಾಯ ನಾನಾ ರೀತಿಯ ಸಮುದಾಯಗಳು ಅವನರಿಗೆ ಆದಿದ್ರಾವಿಡ ಮರಾಠಿ ನಾಯಕ ಮುಗೇರ ಮಾಯಿಲ ನೆಲಕುಡಿಯ ಹರವ ಈ ರೀತಿಯ ನಮ್ಮ ಉಲಾಯ ಒಂದು ಜಾತಿಗಳು ಈ ನಮ್ಮ ಉಲಾಯ ಇಲ್ಲ ಈ ಜಾತಿ ನಡೆದರೆ ನಮ್ಮ ಒಟ್ಟು ಸೇರಿದರೆ ಜಾತಿ ಸಮುದಾಯಕ್ಕೆಲ್ಲ ಅಡ್ಡಿಪಡಿಸೋದು ನಮ್ಮ ಯಾರು ಈ ಜಾತಿ ಇದೆ ಆ ಜಾತಿ ದಾರಿ ಸೇರೋದು ಜನ ನಾವು ಜಾತಿ ಗುಲಾಮ ಇರ್ಕೊಂಡು ಅಪ್ಪ ನಮ್ಮ ಒಟ್ಟಾಪಣೆ ಇಂಚ ನಮ್ಮ ಮೂರು ಸತ್ಯಾಪಣೆ ಇಂಚ ನಮ್ಮ ಬೇಡಿಕೆ ನಮ್ಮ ಇಂಚದಿದ್ದವರು ಪಂಪಣೆಯನ್ನು ಕೇಳಿದ್ವಿ. ದಲಿತ ಸೇವಾ ಸಮಿತಿ 2006 ವಿಟ್ಲದಲ್ಲಿ ಇಲ್ಲ ಒಂದು ಹಳ್ಳಿಡೆ ಇಲ್ಲ ಆ ಸಂಘಟನೆ ಸ್ಥಾಪನೆ ಮಾಡ ಆ ಸ್ಥಾಪನೆ ಮಾಡಿದ್ದು ಅನ್ಕೊಂಡ ಪ್ರತಿ ಒಂದು SC ST ಸಮುದಾಯ ಓದು ಅನ್ಯಾಯ ಆಗಲ್ಲ SC STಗೆ ಓದು ತಿಗುಣಂಚಿನ ಸೌಲಭ್ಯ ಇಲ್ಲ ರಾಜಕೀಯ ಪಕ್ಷ SC ST ಸಮುದಾಯಕ್ಕೆ ದೌರ್ಜನ್ಯ ಅವನಿಲ್ಲ ಓದು ನಮ್ಮನ್ನು ಬಳಸೋದಿಲ್ಲ ಒಯ್ತು ಬಡೋದು ನಮ್ಮನ್ನು ಯೂಸ್ ಮಾಡ್ಕೋದಿಲ್ಲ ಅವು ನಮ್ಮ ಕನ್ಯಾಯ ಆಗಿತ್ತಲ್ಲ ಅಕ್ಲೇಗೆ ನ್ಯಾಯ ಕೊಡಲೇಬೇಡ ದಲಿತ ಸೇವಾ ಸಮಿತಿ ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ. ಇನ್ನು ಹಲವಾರು ಸಂಘಟನೆ ನಮ್ಮ ತೂಕ ಹಲವಾರು ಸಂಘಟನೆಗಳು
ಕೊಡ್ತುಡು ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಎಂಟ್ಲ 5 ಸರ್ತಿದ ಓಟು ಕಾಂಗ್ರೆಸ್ ಪಕ್ಷ ಬೊಗಂಜಿ ದಲಿತ ಸಂಘಟನೆ ಸ್ಟೇಟ್ಮೆಂಟ್ ಕೊಡ್ಬೇಕು. ಎಂಟ್ಲ 5 ಸರ್ತಿದ ಓಟು ದಲಿತರ ಓಟು ಪೂರ ಬಿಜೆಪಿ. ದಲಿತ ಸೇವಾ ಸಮಿತಿ 2006 ಬುಕ್ಕ ಒವ್ವೇ ಪಕ್ಷದ ಬೇರಿಲ ಒವ್ವೇ ಬಾವುಟದ ಕೊಟ್ಟು ಮತ್ತೊಂದು ದಲಿತ ಸೇವಾ ಸಮಿತಿ ಗೋತ್ರಿಸಿ. ದಲಿತ ಸೇವಾ ಸಮಿತಿ ಓಡಿಮುಟ್ಟ SC ST ಸಮುದಾಯದ ಸಹಕಾರ ಉಂಡ ಸಹಾಯ ಉಂಡ ಅಡೆಪುಟ್ಟ ದಲಿತ ಸೇವಾ ಸಮಿತಿ ರಾಜಕೀಯ ವಿಚಾರ ಬಿಡಿದು SC ST ದಾಖನ ಹದ್ದಿಗೆ ಓಡಾದು SC ST ದಾಖನ ನ್ಯಾಯಕ್ಕೆ ಓಡಾದು ನಿರಂತರವಾದ ಹೋರಾಟ ಮತ್ತು ಬರ್ಪಣಿಸಿದ ಸಂಘಟನೆ ಏರು ನಮ್ಮನ್ನು ಪ್ರೀತಿ ಏರು ನಿಂಗೆ ಸಮಾಜದ ನಮಗೆ ಸಮಾನವಾದ ಸ್ಥಾನವನ್ನು ದೊರಕಾರ ಅಂಚಿನಗಳ ಪರವಾದ ದಲಿತ ಸೇವಾ ಸಮಿತಿ ವರ್ಗ ನಾಲ್ಕು ಕಡೆ ಪರವಾದ ಬೇರೆ ಬೇರೆ ನಮ್ಮ ಭದ್ರವಾದ ಹೇಳಿದವರ ದಲಿತ ಸೇವಾ ಸಮಿತಿ ಇಲ್ಲಿ ದಾಖಲಾತಿ ಪಂಪಣ ಜಿಲ್ಲೆಯಲ್ಲಿ ಇಡೀ ಮಾಧ್ಯಮ ಪತ್ರಿಕೆಗಳು 10 ಕೆಲ ವಾಟ್ಸಪ್ ಗ್ರೂಪ್ಗಳು ಕೂಡ ಗೊತ್ತಾವು ನಿರಂತರವಾದ ಸೇವೆ ನಮ್ಮ ಕೈಗೊಂಡು ಶಿಕ್ಷಣ ಸಂಘಟನೆ ಸಮಾನತೆ ಶಿಕ್ಷಣ ಮಂಡ ಹೆಚ್ಚಿನ ಶಿಕ್ಷಣ ಮಂಡ ನಮಗೆ ಎಜುಕೇಶನ್ ಕೊಡು ನಮ್ಮ ಜೋಬ್ಲಿ ನಮ್ಮ ಎಜುಕೇಶನ್ ಕೊಡು ನಮ್ಮ ಜೋಬ್ಲಿಗೆ ಎಜುಕೇಶನ್ ಕೊನ್ನ ಮಾತ್ರ ಆ ಜೋಬ್ಲು ಸಮಾಜ ಆಪಣಂಚಿನ ಆಪು ಹೋಗುಲೇನು ಅತನ ಅನ್ಯಾಯ ದೌರ್ಜನ್ಯ ಅತನ ಬೇರೆ ಬೇರೆ ರೀತಿಯ ಒಂದು ಸೌಲಭ್ಯವನ್ನು ತೆರೆಯುವಂಚಿನ ಅವಶ್ಯಕತೆ ಐದವರ ಎಜುಕೇಶನ್ ಅತಿ ಮುಖ್ಯವಾದದ್ದು ನಮ್ಮ ಜೋಬ್ಲಿ ಮುಖ್ಯವಾದ್ದು ನಮ್ಮ ಮಕ್ಕಳ ಮುಖ್ಯವಾದದ್ದು ಸಂಘಟನೆ ದಾರಿಗಳು ಸಂಘಟನೆ ದಾರಿಗಳು ಮಂಡಳಿ ನಮ್ಮ ಪತ್ರಿಕೆ ತುಪ್ಪ ಮಾಧ್ಯಮ ತುಪ್ಪ ಇನ್ನಿಲ್ಲ ದಲಿತ ಸ್ವತಂತ್ರ ತೆಗೆದು 70 ವರ್ಷ ಕರೀನಲ್ಲ ಇನ್ನಿಲ್ಲ ನಮ್ಮ ಮಿಕ್ಕ ಆಪಣಂಚಿನ ದೌರ್ಜನ್ಯಗಳು ಶೋಷಣೆಗಳು ಇನ್ನಿಲ್ಲ ಆಗುವುದಿಲ್ಲ ಕೊಂಜೊಕ್ಕಳ ಮಿಕ್ಕ ಕೊಂಜನಗಳ ಮಿಕ್ಕ ಆಪಣಂಚಿನ ಅತ್ಯಾಚಾರಗಳು ದೌರ್ಜನ್ಯಗಳು ಇನ್ನಿಲ್ಲ ನಡ್ತನು ಅಪ್ಪ ಸ್ವತಂತ್ರ ಓಡಿಸಿಟ್ಟು ನಮಗೆ ಸ್ವತಂತ್ರ ತೆಗೆದು ನಮ್ಮ ಓರ್ ಬದಲಾವಣೆ ಏತು ಬದಲಾವಣೆ ಇಲ್ಲ ನಮಗೆ ಆಲೋಚನೆ ಮಾಡ್ಕೊಂಡ ಅವಶ್ಯಕತೆ ಬಂದಿದೆ ಬಹುಶಃ ಸಂಘಟನೆ ಬಣ್ಣ ಸಮಾಜ ಆಪಣಂಚಿನ ಅನ್ಯಾಯದ ವಿರುದ್ಧ ದೌರ್ಜನ್ಯ ವಿರುದ್ಧ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ತಿರುಪಾದು ನ್ಯಾಯದ ಕೊನೆಗೆ ಕೊಡೋದು ನಮಗೆ ಸಂಘಟನೆ ಕೊಡೋದು ಸಮಾನತೆ ರಾಯ ಸಮಾನತೆ ನಮ್ಮ ಉಲಾಯ ಸಮಾನತೆ ಆಮೇಲೆ ವೇದ ಜಾತಿಯಿಂದ ಆಯನ ಆಸ್ಪಾಸನೆ ಮಾಡ್ತೀವಿ ಆಯನ ಉಲಾಯ ಬಿಡ್ತೀವಿ ಸಲಾಮೆ ನಮ್ಮ ಉಲಾಯ ಬಿಡ್ತೀವಿ ನಮ್ಮ ಉಲಾಯ ಆಸ್ಪಾಸನೆ ನಮ್ಮ ಓಲ ಇದು ಮಾಡೋದು ಮುಗಿಯಲಿಲ್ಲ ಅಂತ ಹೊರಬೇರೆ ನಾಲ್ಕು ಕೂಡ ನಮಗ ಹಾಕಿ ನಾಯಕನಾಗಿ ನಮ್ಮ ಹಾಕಿ ಈ ರೀತಿಯ ತಾರತಮ್ಯ ನಮ್ಮ ಉಲಾಯ ಐಕೆ ಸಿದ್ದರಾಮಯ್ಯ ಕನ್ನಡದಲ್ಲಿ ಯೋಜನೆ ಜಾರಿ ಮಾಡ್ತೀವಿ ಬಹುಶಃ ಅವನ್ನ ಇತಿಹಾಸದ ಮತ್ತೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಟರ್ ಕಾಸ್ಟ್ ಮ್ಯಾರೇಜ್ಗೆ ಸಂಪೂರ್ಣವಾದ ಸಂವಿಧಾನಬದ್ಧವಾದ ಹಕ್ಕುಗಳು ರಾಯಬಲ್ಲ ಬಂಡ ಅವು ಸಮಾಜದೊಳಗೆ ಬದಲಾವಣೆ ಆಗೋದು ಅಂಡ ಇಂಟರ್ ಕಾಸ್ಟ್ ಮದುವೆ ಅಂಡ ಸಮಾಜದ ಬದಲಾವಣೆ ಆಗ್ತಿದೆ ರಾಯಬಂಡ ನಮ್ಮೊಂದು SC ಸಮುದಾಯ ಮದುವೆ ಅಂಡ ಒಂದು ಗೌಡನ ಬಿಲ್ಲವರ ಅಥವಾ ಬೇಜಾರ ಮದುವೆ ಅಂಡ ಅಥವಾ ಮುಸ್ಲಿಂ ಮುಖರ ಆಯನ ಬಯಸ್ತಾರೆ ನಮಗೆ ಆಯನ ವಾಕಾರದಲ್ಲಿ ತೊಂದಿ ನಮ್ಮ ಬಣ್ಣ ಆಯನ ಮದುವೆ ಅಂಡ ಆಯನ ಸಮಾಜ ಆಯನ ಜಾತಿ ತೊಂದಿ ಅಪ್ಪ ಅಂಬೇಡ್ಕರ್ ಇಂಟರ್ ಕಾಸ್ಟ್ ಮ್ಯಾರೇಜ್ ರಾಯಬಲ್ಲ ಬಂಡ ಇಂಚಿನ ಒಂದು ಅಸಮಾನತೆ ಇಂಚಿನ ಒಂದು ಅಸ್ಪೃಶ್ಯತೆ ನಿವಾರಣೆ ಮಾಡ್ಕೊಂಡು ದೃಷ್ಟಿ ಕೊರಿ ಅದು ಜಾರಿ ಮಾಡ್ತೀವಿ ಐನೋಟು ಸಿದ್ದರಾಮಯ್ಯ ಸರ್ಕಾರದ ನಮ್ಮ ಊರಲ್ಲಿ ಅಸ್ಪೃಶ್ಯತೆ ಉಂಟು ಮಾಡ್ಕೊಂಡು ದೃಷ್ಟಿ ಮುಗಿಯದ ಕೊಂಡನ ನೈಜ ಕೊಂಡನ ಬೇರೆ ಬೇರೆ ನಮ್ಮ ಊರಾಗಿ ಜಾತಿ ಮನೆ ಮೇಲೆ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಸಹಾಯಧನ ಕೊಟ್ಟು ಯೋಜನೆ ಮಾಡ್ತೀವಿ ಆ ಯೋಜನೆ ನಮಗೆ ಆಲೋಚನೆ ಮಾಡ್ಕೊಂಡು ನಮ್ಮ ಊರಾಗಿ ಒಗ್ಗಟ್ಟುಂಡ ನಮ್ಮ ಉಗ್ಗರಿಗೆ ನಡೆದಟ್ಟೆ ನಮ್ಮ ಒಟ್ಟಾದನ ನಮ್ಮ ಒಟ್ಟುಗಳು ಚಾಪಾಡ್ತಾನ ಚೇತಪ್ಪ ಬೆದರ ನೀವು ನಾಗೇಶ್ವರ ಮತ್ತು ಮನಸ್ಸು ಮಾಡ್ತಿದ್ದಾರ ನಾಗೇಶ್ವರ ಚೇತಪ್ಪ ಬೆದರ ಮನಸ್ಸು ಮಾಡ್ತಿದ್ದಾರೆ ಅಂತ ಅನುಗುಣಂಚಿನ ವಿಚಾರಣೆಯನ್ನು ನಮ್ಮ ತೆಗೆಯುವಂಚಿನ ಅವಶ್ಯಕತೆ ಉಂಟು ಹೇಳ್ತಾರ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಶಿಕ್ಷಣ ಸಂಘಟನೆ ಸಮಾನತೆ ಒತ್ತು ಕೊಡಬೇಕು. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಗ್ಗೆ ಮಸ್ತ್ ನಮ್ಮ ಮಕ್ಕಳು ತೆರೆಯಲ್ಲಿ ನೋಡಿದೆ ಯಾನ ಬಾರಿಮಲ ದೇವಭಕ್ತಿ ಯಾನ ಬಾರಿಮಲ ದೇವರ ಭಕ್ತಿ आणि ಸಮಾಜ ಆ ಮಸ್ತ್ ಆ ಭಕ್ತಿಗೊಳಗಾದ ಕೊಡ್ತುಡು ಎನ್ನೂರು ದಾಯ್ತಾನ್ಯ ಮಾತ್ರ ಬೋಡಿಗೆ ಅಂಶ ಇದು ದಾಯ್ತಾನ ಮಂದಿರಬೇನ ಒಳ ಸಾಧ್ಯ ಪಣ ಕೇಳುವೇನ ಅಥವಾ ರಾಯಿ ಇಂಚಿನ ಮತ್ತೊಂದು ಬಂದ ನೋಪೇಣ ನಮ್ಮ ಬೋಡಿಗೆ ಏಪ ದಲಿತ ಸೇವಾ ಸಮಿತಿ ಸಂಘಟನೆ ಸ್ಥಾಪನೆ ಅಂಬೇಡ್ಕರ್ನ ಪುಸ್ತಕನಿಂದ ಏಪ ಓದಿ ಸ್ಟಾರ್ಟ್ ಮಾಡ್ತಾನ ಇಂಗ್ಲ ಅನ್ಯಾಯದ ವಿರುದ್ಧ ಮಗನ ಬೋಡಿಗೆ ಇಚ್ಚಿಕೊಂಡು ಧೈರ್ಯ ಯಾರು ಮಾತಾಡ ಅಂಬೇಡ್ಕರ್ ಪುಸ್ತಕ ಓದಲಿ ಅಂಬೇಡ್ಕರ್ ಸಂವಿಧಾನ ಅಂತೀರಿ ನಿಖಲ ಭಕ್ತಿ ಹೆಂಚಿನೊಂಡ ನಿಖಲ ಪ್ರಾರ್ಥನೆ ಹೆಂಚಿನೊಂಡ ಅವು ನಮ್ಮ ಹಿರಿಯರ ನಡಪಂದು ಕಟ್ಟಿ ಐ ನಮ್ಮ ಕುರಿತು ಹೊರತು ಅದಕ್ಕೆ ಜಾಸ್ತಿ ಒಳಗಾದ ಈ
ಈ ಸಮಾಜ ಅನ್ಯಾಯ ಪಂಚನ ವಿರುದ್ಧ ದೇವರು ಪಂಡಂಡ ಆಯ್ಕೆ ಬುಕ್ಕಳ ದುಂಬು ಬರ ಏದು ದೌರ್ಜನ್ಯ ಮಲ್ಕನ ಏದು ಅನ್ಯಾಯ ಮಲ್ಕನ ಆಯ್ಕೆ ಬಿರಲ ಅವಕಾಶ ಐದುವರೆ ನಮ್ಮ ದಾದ ಮಕ್ಕಳು ಬಂಡ ಗೋಲು ನಮ್ಮ ಕನ್ಯೆ ಹಾಕೋಣ ಗೋಲು ದೌರ್ಜನ್ಯ ಹಾಕೋಣ ನಮ್ಮ ಐನ ಬಗ್ಗೆ ಧ್ವನಿ ತೆರಪುಣ ಐನ ಬಗ್ಗೆ ನಮ್ಮ ಧ್ವನಿ ತೆರಪುಣ ಭವಿಷ್ಯಕ್ಕೆ ಗೊತ್ತಿಪ್ಪು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ 2011 ವಿಟ್ಲಾಟಲ್ಲಿ ಡಿಸಿ ಕಚೇರಿ ಮುಟ್ಟೆಗಳಲ್ಲಿ ಪಾದಯಾತ್ರೆ ಮಾತ್ರ ಬಹುಶಃ ಜಯರಾಜ್ ಸರ್ ಉಲ್ಲ ಅಪಗಾರ ಬಹುಶಃ ವಿಟ್ಲಾಟ ASI ಮಸ್ತ್ ಸಹಕಾರ ಕೊಡ್ತಾರೆ ನಮ್ಮ ಬಗ್ಗೆ ಮಸ್ತ್ ಅಭಿಮಾನ ಇದ್ದಾರೆ ಕೆಲವು ಸ್ಟೇಷನ್ ನಮ್ಮ ಪರವಾದ ಪಾದಯಾತ್ರೆ ವಿರುದ್ಧ ಅಂತ ನಕಲುಂಟು ಸ್ಟೇಷನ್ ನಮ್ಮ ಪರವಾದ ನ್ಯಾಯ ಕೇಂದ್ರ ಕಾರಣ ವಿರುದ್ಧ ಅಂತ ಇವತ್ತು ನಿಮಗೆ ದಯಮಾಡ ಈ ರೀತಿ ಈ ಒಂದು SI ಆದ್ರೆ ಈ ಒಂದು ASI ಆದ್ರೆ ಈ ಅಗ್ನ ಪರವಾದ ಅಂತ ಹೇಳ್ತಾರೆ ಈ ಹೆಚ್ಚು ಅಗ್ನ ಪರವಾದ ಅಂತ ಈ ರೀತಿಯ ಕೊಂಚ ನಮ್ಮ ಅಧಿಕಾರಕ್ಕೆ ಇಪ್ಪು ಇದು ನಮ್ಮ ಬಹುಶಃ 2011 ಕಾಲ್ನಡಿಗೆ ಜಾತ್ರೆ ಈ ಕಾಲ್ನಡಿಗೆ ಜಾತ್ರೆ ಅಂತ ಬಂದ DC ಮನ್ನ ಜಮೀನು ನಮ್ಮ SC ರಿಸರ್ವ್ ಇದ್ದಾರೆ ಆ ರಿಸರ್ವ್ ಇಂದ ಭೂಮಿಗೆ ನಮಗೆ ಕೊಡೋದು ಐನ ರೇಟ್ ಸ್ಕಾಲರ್ಶಿಪ್ 75 ರೂಪಾಯಿ ಸ್ಕಾಲರ್ಶಿಪ್ ಈ ಸ್ಕಾಲರ್ಶಿಪ್ ಸಾಧಾರಣ ಸ್ವತಂತ್ರ ಪೂರ್ವಾರ್ಧದ ಆ ಸ್ಕಾಲರ್ಶಿಪ್ ಬಂತು ಯಾರ ಸಹಾಯ ಬಂತು 75 ರೂಪಾಯಿ ಸ್ಕಾಲರ್ಶಿಪ್ ಎಂಪ್ಲಾಯಿ ಮಿನಿಮಮ್ ಒಂದಿನ ಹಿಡಿದು 5ನೇ ಕ್ಲಾಸ್ ಊಟ 1,000 ರೂಪಾಯಿ ಏರಿಕೆ ಮಾಡಿದ್ದು ಯಡಿಯೂರಪ್ಪ ಸರ್ಕಾರಿ ಪುಣಕ ಇಂಥ ಕಾಲ್ನಡಿಗೆ ಜಾತಕ ಅಂತ ಬಹುಶಃ ಆ ಒಂದು ಸ್ಕಾಲರ್ಶಿಪ್ ಪಡೆಯಿತು ಅಲ್ಲತ್ತು ಒಂದು ಇಂಥ ಹೋರಾಟಗಳೇ ಮಾಡ್ತದೆ ಜಯಂತಿಕ ವಿಚಾರಣೆಯನ್ನು ಪಡೆಯಬೇಕು ಇಲಾಖೆ ಅದನ್ನಾಗ ಬೇದ ಬೇದ ಅಲ್ಲಿ ಕೆಲಸ ಮಾಡ್ಕೊಳಪ್ಪ ಆಪಣಂಚಿನ ಮಾನಸಿಕ ತಿಳ್ಕೊಳ್ಳೋದ ಬಗ್ಗೆ ಪುಂಜಿನಾಗ ಮಿಂದು ಅಪ್ರಾಪ್ತ ಜೋಕ್ಲ ಮಿಂದ ಆಪಣಂಚಿನ ರೇಪದ ಬಗ್ಗೆ ಆ ರೇಪಿಸ್ಟರಿಗೆ ಗಲ್ಲು ಶಿಕ್ಷೆ ಆಗುವುದು ಮಾಡ್ಕೊಳ್ಳೋದಿಷ್ಟು ಎಂಗ್ಲ ಕಾಲ್ನಡಿಗೆ ಜಾತ ಮಾಡುವುದು ಮನವಿ ಸಲ್ಲಿಸ್ತಾರೆ ಬಹುಶಃ ಇಂಥ ರೇಪಿಸ್ಟರಿಗೆ ಅವು ಕಾಲಿ ನಮ್ಮ ದಲಿತ ಪುಣ್ಯ ಮಾತ್ರ ರೇಪಿಸ್ಟರ್ ಗಲ್ಲು ಶಿಕ್ಷೆ ಬರలేదు ಅಂತ ಈ ನಮ್ಮ ದೇಶ ಈ ನಮ್ಮ ರಾಜ್ಯ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾ ಅಪ್ರಾಪ್ತ ಜೋಕ್ಲ ಪುಂಜೋಕ್ಲ ಮಿಂದ ದೌರ್ಜನ್ಯವನ್ನು ಅಕ್ಲೇಜ್ ಗಲ್ಲು ಶಿಕ್ಷೆ ಆಗುವುದಂತ ಒತ್ತಾಯ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಮಾತೆಲ್ಲ ಪುಣ್ಯನ ಪರವಾಗಿ ಬೇಡಿಕೆ ಈಗ ಕೇಂದ್ರ ಸರ್ಕಾರ ಆ ಅತ್ಯಾಚಾರಕ್ಕೆ ಗಲ್ಲು ಶಿಕ್ಷೆ ಕೊಡುವಂತ ಒಂದು ಆದೇಶ ಬಂತು ಆಂಡ ಆದೇಶ ಬಂತಲ್ಲ ಇನ್ನು ಅತ್ಯಾಚಾರ ಕಡಿಮೆ ಆವುದು ನನಗೆ ಅಂತ ಇಚ್ಚಿ ಆವನ್ನು ಇಚ್ಚಿ ದಯಮಾಡ ಕಾನೂನು ಭಯ ಕಾನೂನು ಪೋಡಿಗೆ ಏರೆಗಳೇ ಇದ್ದಂತ ಪರಿಸ್ಥಿತಿ ನೆಕ್ಕೆ ಕಾರಣ ಏನು ಬಂಡ ಏರಿ ಕಾನೂನನ್ನು ರೂಪಣ ಮಾಡ್ತಾರ ಏ ರೀತಿಯ ರೂಪಣ ಮಾಡ್ತಂದಿಲ್ಲ ಆ ಸರ್ಕಾರ ಆಗಿರ್ಬೋದು ನಮ್ಮ ಮನೆಯಲ್ಲೇ ಬೇಸರ ವ್ಯಕ್ತಪಡಿಸ್ತಾರೆ ಸರ್ಕಾರ ಇಲ್ಲಿ ಕಾರಣ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಬ್ರಾಹ್ಮಣ ವ್ಯಕ್ತಿ ಕಾನೂನು ಅಂತ ಬಂದೆ ಒಂದು ಸಭೆಗೆ ಬಂದ್ಬಿಟ್ಟು ಬ್ರಾಹ್ಮಣ ವ್ಯಕ್ತಿನ ಬಾರಿ ಒಂದು ಆತ್ಮೀಯ ಒಂದಿನ ಅಂಬೇಡ್ಕರ್ ಹೇಳಿ ನಮ್ಮ ಇದ್ದದ ಯುವತಿಯರು ಅಂಬೇಡ್ಕರ್ನ ಬಗ್ಗೆ ಹೇಳ್ತಾರೆ ಅಂಬೇಡ್ಕರ್ನ ಬಗ್ಗೆ ಆ ಶಾಲೆಯಲ್ಲಿ ಏತಾಕಿ ಬಂದೆ ನೂತೆಟ್ಟು ಪತ್ತೇನು ಮಾತ್ರ ಬಂದೆ ಸುಂಪಣ ಮಾತ್ರ ಬಾಕಿ ಬಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಪಡೆಯಕೊಂಡಾಗ ಒಂದು ಕಡೆ ಟಿಗ್ಲೆ ತಿನ್ನಾಗ ದುಃಖ ಬರ್ತದೆ ಇನ್ನೇ ಕೇಂದ್ರ ಸರ್ಕಾರದ ವಿರುದ್ಧ ಇನ್ನು ಬಾರಿ ಮಾಡ ಒಂದು ರೈತರ ಹೋರಾಟ ನಮ್ಮನೆ ಆಲೋಚನೆ ಮಾಡ್ತಾರೆ ರೈತರ ಬಂಡ ಈ ದೇಶದ ಅನ್ನದಾತಿ ಒಂದು ವೇಳೆ ಆ ರೈತರಿದ್ದಾಗ ಈ ದೇಶದ ಪ್ರಧಾನಿ ಅವಾರ್ಡ್ ಅತನ ನಮ್ಮ ಅವಾರ್ಡ್ ಕಟ್ಟು ಮನಸ್ಸು ಮಾಡ್ಕೊಂಡು ಬಾರಿ ಕಷ್ಟ ಇನ್ನು ಒಂದು ಗಣರಾಜ್ಯೋತ್ಸವ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅರ್ಪಣೆ ಮಾಡಿದ ದಿನಕ್ಕೆ ಇನ್ನೀ ದೇಶದಲ್ಲಿ ರೈತರ ವಿರುದ್ಧ ಒಂದು ಧರಣಿ ಮಂತ್ರದಲ್ಲಿ ಬಂಡ ಅವು ನಮ್ಮ ದೇಶ ಒಂದು ಕಪ್ಪು ಚಿಕ್ಕನ್ನು ಮಾಡಿ ನಾನು ಇಷ್ಟಪಡ್ತೀನಿ ಬೇಸರ ದಯಮಾಡಿ ಇನ್ನಿ ಹಬ್ಬ ಪರ್ಪೋಲ್ ಅವಳು ಅಂಬೇಡ್ಕರ್ ಸಂವಿಧಾನ ಅರ್ಪಣೆ ಮಾತ್ರ ಪರ್ವ ಅವಳು ನಮ್ಮ ದೇಶದಲ್ಲಿ ಅವರು ವಿಜೃಂಭಣೆ ಇಲ್ಲಿ ನಮ್ಮ ಮಾತೆ ಹಿರಿಯ ಅಂತೀರ ಅವಳು ನೇಮದ ಜಾತ್ರೆದ ಮಸೀದಿ ಅಲ್ಪ ಮುಲ್ಪ ಪೂರ ಒಂದು ವರ್ಷದ ಸೇವೆ ಭಾರಿ ವಿಜೃಂಭಣೆ ಇದು ವಿಶೇಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಚಿನ ಸಂವಿಧಾನ ಅರ್ಪಣೆ ಮಾಡಿದಂಚಿನ ದಿನ ಇಡೀ ದೇಶ ಇಲ್ಲಿ ಇಲ್ಲಿ ಪರ್ವದ ಆಚರಣೆ ಅವನು ದಾಯ ಮುಂಚಿತ ಬಂಡ ಬಹುಶಃ ಅಂಬೇಡ್ಕರ್ ತೋರಿಕೆಗೆ ಮಾತ್ರ ಸರ್ಕಾರಗಳು ಮಾತ್ರ ಆ ಸಂವಿಧಾನ ಆಚರಣೆ ಮಾಡಬೇಕು ಆಗ ವಿಜೃಂಭಣೆ
ಮಕ್ಕಳೇ ಇತ್ತವನಿಗೆ ಮಾಹಿತಿ ಬರ್ತದೆ. ನಗರಸಭೆಯಲ್ಲಿ ಪುತ್ತೂರು ಅಂಬೇಡ್ಕರ್ ಗಣರಾಜ್ಯೋತ್ಸವದ ಕಾರ್ಯಕ್ರಮ ಸರ್ಕಾರದಲ್ಲಿ ಸುತ್ತೋಲೆ ಬಯದಿದೆ ಅಂಬೇಡ್ಕರ್ನ ಪಟ್ಟದಿ ಇದ್ದು ಆಚರಣೆ ಮಾಡಿಕೊಳ್ಳುವುದು. ತಾಲೂಕು ಅಧ್ಯಕ್ಷರು ಅಂಬೇಡ್ಕರ್ನ ಪಟ್ಟದಿ ಇಟ್ಟಿದ್ದಾರೆ ದಾದ ಮಾಡ್ಕೊಡು ಸರ್ ಅದಕ್ಕೆ ಏನಪ್ಪ ಪಂಡ ಏಸಿಗೆ ಕೂಡಲೇ ಬಲ್ಲೆ ಅಂಬೇಡ್ಕರ್ ಪಟ್ಟದಿ ಇದು ಬಲ್ಲೆ ಇದರಲ್ಲಿ ಇನ್ನೊಂದು ಧರಣಿ ಮಾಡ್ಕೊಂಡು ಮಂಡೆ ಆ ರಬಕ ಬಂದದ್ದು ಆ ಪಂಡನೊಟ್ಟಿಗೆ ಅಂಬೇಡ್ಕರ್ ಪಟ್ಟ ಆ ರೀತಿಯ ವ್ಯವಸ್ಥೆ ಏನು ಅಧಿಕಾರಿಗಳಿಗೆ ನಮ್ಮ ಅಧಿಕಾರಿಗಳಿಲ್ಲ ಅಂಬೇಡ್ಕರ್ ಮುಖದ ಬಣ್ಣಕ್ಕೆ ಕೊಡ್ತಾರೆ ದಾಯ ಕೊಡ್ತಾರೆ ಇಲ್ಲಿ ಗೊತ್ತಾಗ ಅಂಬೇಡ್ಕರ್ ಬಂದ ನಾದ ಅಂಬೇಡ್ಕರ್ ಬಣ್ಣ ಶಕ್ತಿ ಅಂಬೇಡ್ಕರ್ ಬಣ್ಣ ಒಂದು ದೇವರಿಗೆ ಮುಗಿಲ ದೇವರು ಇದು ಒಂದು ಮುಂಚೆನಾಗಿ ನೀವು ವೇದಿಕೆ ಕೊಡೋದಾಡ ನಮ್ಮ ನಗರಸಭೆ ಅಧ್ಯಕ್ಷರು ಅಲ್ಲಿನ ವೇದಿಕೆ ಬರೋದು ನಾಳೆ ಪಕ್ಷ ಚುನಾವಣೆಗೆ ಅವಕಾಶ ಕೊಡ್ತಿದ್ವಿ ಅಣ್ಣ ಮೀಸಲ ಆ ಪುಂಜವನ್ನು ವೇದಿಕೆ ಬರೋದು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೂಲಕ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪುಂಜವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ಉತ್ತರ ಜಿಲ್ಲೆಗೆ DC ಆಗಿ ಬರೋದಾಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ಬರುವಾಗ ಮಾತಿದ್ದೆ ಈ ಒಂದು ದಿನ ನಾವು ಅಂಬೇಡ್ಕರ್ನ ಸ್ಮರಿಸುವ ಮುಂಚಿನ ಸಮಯ ಹೆಚ್ಚಿ ಹೊತ್ತು ಹೆಚ್ಚಿ ಅಣಿಯರ ನಾಚಿಗೆ ಆಗುವುದು ಅವರ ಪಟದಿಯರ ನಾಚಿಗೆ ಆಗುವುದು ಇಂಚಿನ ಪರಿಸ್ಥಿತಿ ನಮಗೆ ಜೀವನ ಮತ್ತೊಂದಿಲ್ಲ ಪಂಡ ಅಂಬೇಡ್ಕರ್ ವೈಕೀಸ್ಮಲ್ಪ ಪಂಡ ಓಲಾಂಡ ಬೇರೆ ವರ್ಗದಾಗ ಬೆಟ್ಟುಗುರು ನಟ ರಬಾಕ್ಕಣ ನೆನಪಾಗ ಅಂಬೇಡ್ಕರ್ನೆಲ್ಲ ದಲಿತ ಸಂಘಟನೆ ಅಂತಾರೆ ಆಯ್ತು ತುಂಬ ಅಂಬೇಡ್ಕರ್ ಮೊದಲ ಪಂಡ ನಾಚಿಕೆ ಮಾಡ್ತಾರೆ ಒಂದು ಬಹುಶಃ ಈ ಒಂದು ಉಲ್ಲಾಲ ವಲಯದ ಶಾಖೆಯ ಒಂದು ಟೀಮು ಒಂದು ತಂಡ ಇದೇ ರೀತಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ ಐತೆ ದಾಯ ಕಾರ್ಯಕ್ರಮ ಅಂತೀವಿ ಅಂಬೇಡ್ಕರ್ನ ವಿಚಾರ ನಮ್ಮ ಸಮುದಾಯಗಳು ನಮ್ಮ ಕಲಾ ಸಮುದಾಯಗಳು ತೆರೆಯೋದು ನಮ್ಮ ದೃಷ್ಟಿ ಮಸ್ತ್ ಫೀಲ್ ಮಾಡ್ತದೆ ಆಯ್ತು ಜನ ಕಳಿಸಿ ಪ್ರಯತ್ನ ಮಾಡ್ತೀವಿ ನನ್ನ ಬಹುಶಃ ಉಲ್ಲಾಲ ವಲಯ ಈತಾಗ್ತದೆ ಹೆಚ್ಚಬಹುದು ನಮ್ಮ ಅಭಿಪ್ರಾಯ ಆಡ ಅಂಬೇಡ್ಕರ್ನ ಕಾರ್ಯಕ್ರಮ ತೋಯರ ನಾಚಿಕೆ ನೇಮನ ಜಾತ್ರೆನ ಮಸೀದಿ ಒಂದು ಕಾರ್ಯಕ್ರಮನ ನಿಗರ್ಜದ ಒಂದು ಕಾರ್ಯಕ್ರಮನ ಆಂಡ ನಮ್ಮ ಪೂರ ಇಲ್ಲ ಒಂದು ಚೆಂಬು ಬರ್ತದೆ ಕಳಸ ಬರ್ತದೆ ರೆಡಿ ಆಗ್ತದೆ ನನ್ನ ಅಂಬೇಡ್ಕರ್ನ ವಿಚಾರಣೆ ಕಾರ್ಯಕ್ರಮಗಳಾಗ ನಮ್ಮ ಮುಂಜೋಗುಲು ಬರೇ ಇಲ್ಲಿ ಬಾರಿ ಬೀಳಾಗ್ತದೆ ಮುಂಜೋಗುಲಿನ ಆಲೋಚನೆ ಮಾಡ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಒಂದು ತೀರ್ಪೋಯಿನ ಅಂಚಿನ ಕಣ್ಣನ ತೀರ್ಪೋಯಿನ ಆ ಪಣ್ಣು ఆయన ಹೊಡೆದಿ ಕಂಡನ ಮಂದಿ ಹೆಚ್ಚಿನ ಚಿತ್ರ ನೋಡ್ಬೋಣ ಅದಕ್ಕೆ ಕಾಲ ಮಾಹಿತಿ ಆ ಕಂಡೋನುಂಟು ಕಾಲ ಭಸ್ಮವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಲಿಮೆಂಟ್ ಬಾರಿ ಚರ್ಚೆ ಮಾಡ್ತಾರೆ ಒಂದು ಆನಾಗ ಈ ರೀತಿಯ ಒಂದು ಹಕ್ಕು ಇತ್ತಂದಾಗ ಹಿಂದೂ ಧರ್ಮದ ಒಂದು ಅಂಜ ಈ ಹಕ್ಕು ಇತ್ತಂದಾಗ ಆ ಹಿಂದೂ ಧರ್ಮದ ಪುನಃ ಆತ್ಮ ಐದರ ಆಲಯಗಳ ಸಮಾನವಾಗಿ ಹಕ್ಕು ಕೊಡುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿದೆ ಪಂಪೇರು ಅದನ್ನ ಬೇಡಿಕೆಗೆ ಎಲ್ಲ ಒಪ್ಪಂದ ಕೊಡ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವರು ಎರಾನಂಚಿನ ಒಂದು ಮಂತ್ರಿ ನಮ್ಮ ಸಮುದಾಯದ ಒಂದು ಮಂತ್ರಿ ಅಂತ ನಂಬಿಕೆ ಮಾಲಸ್ವಾಮಿ ತನ್ನ ಪುಂಜೋಗುಲ ತನ್ನ ಆ ಮಹಿಳೆಯರು ಹಕ್ಕಿಗೆ ಓಡಾಡಿ ಒಂದು ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತು ಬರ್ಪೇರ್ಪಟ್ಟ ಇತಿಹಾಸದ ಒಂದು ಮಂತ್ರಿ ಮಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುಶಃ ಹೆಚ್ಚು ಜನ ಗೊತ್ತಿಲ್ಲ ಹೆಚ್ಚು ಜನ ತಿಳಿದ ಈಗಲೂ ಗೊತ್ತು ಜನ ನಿಜವಾದ ಗೊತ್ತು ನಾಳೆ ಯಾರು ಯಪ್ಪ ಸಂಘಟನೆ ಮಾಡ್ತೇನೆ ಯಪ್ಪ ಅಂಬೇಡ್ಕರ್ನ ಪುಸ್ತಕವನ್ನು ಓದಿದ ತೆರೆಯೋಣ ಅಂಬೇಡ್ಕರ್ನ ವಿಚಾರಣೆ ಯಪ್ಪ ಅಂತ ತೆರೆಯೋಣ ಐದು ಅಂಬೇಡ್ಕರ್ ಮುಂದಿನ ವಿಚಾರ ಅನ್ಯನ್ಯ ವಿಚಾರದಿಂದ ಮಾತ ತೆರೀತೀನಿ 10 ಜನ ಕೈಯಲ್ಲಿ ಪಟ್ಟು ನಂಚಿನ ಪಂಪಣಂಚಿನಲ್ಲಿ ಅವಕಾಶ ವೇದಿಕೆ ತೆಗೆದು ಮಾಡ ನೆಕ್ಕು ಮುಖ್ಯ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎನ್ನ ಒಪ್ಪ ರೈತರ ಪ್ರಮಾಣ ವಚನ ರೈತರ ಉದಾಹರಣೆ ಮಸ್ತ್ ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಆ ಕಾಂಗ್ರೆಸ್ನ ಶಾಸಕರನ್ನಾಗಿತ್ತು ಬಿಜೆಪಿಯ ಶಾಸಕರನ್ನಾಗಿತ್ತು JDS ಇಡೀ ರೈತರು ಈ ರೀತಿಯ ಒಂದು ಹೋರಾಟ ಸಾಧಾರಣ 2 ತಿಂಗಳಾಂಡು ಈ ರೀತಿಯ ಹೋರಾಟನೆಲ್ಲ ಒಂದು ಮಂತ್ರಿ ರಾಜೀನಾಮೆ ಕೊಡ್ತಾರೆ ರೈತರ ಪರವಾದ ದಲಿತರ ಪರವಾದ ಕಾರ್ಮಿಕರ ಪರವಾದ ಓಡು ಸ್ವಾಮಿ ಓಡುವುದು ಪುರ ಕೇವಲ ಬಾಯಿ ಮಾತುಗಳು ವ್ಯಾಪಾರ ಮಾಧ್ಯಮ ಮಾತಾಡ್ತಂದ್ರೆ ಅಕ್ಕಲ ಒಂದು ಪರಿಣಾಮಕಾರಿ ಶಕ್ತಿ ನಕ್ಷತ್ರ ಸಂಬಂಧಕ್ಕೆ ಪಾರ್ಲಿಮೆಂಟ್ ತೋಜಾರ ನಮ್ಮ ವಿಧಾನಸಭೆ ತೋಜಾರ ತೋಜಾತಿ ಲೇಪಂಡ ಎಷ್ಟು ದುಡ್ಡು ಮಾಡಲಿಕ್ಕೆ ಅವಕಾಶ ಉಂಟ ಆ ಮಂತವನ್ನವೇ ತಕ್ಕೋತೀವಿ 5 ಜನ ಒಂದು ಪಕ್ಷ ಆಯ್ತದೆ ಒಬ್ಬನ ಪಕ್ಷದಾಗ ದೂರುದು ನೆಟ್ಟು ಬೋಡಿತನ ತಿಂದುದು ಆ ಪಕ್ಷದ ಬೋಡಿತನ ತಿಂದು ದೂರುದು ಜೀವನ ಮಂತವನ್ನು ದಲಿತ ಸೇವಾ ಸಮಿತಿ ರಾಜಕೀಯ ರಹಿತವಾದ ಸಂಘಟನೆ ಎಂಗ್ಲ ಏನಾಗಿರುತ್ತೋ ಹೋರಾಟ ಮಾಡುವ ಓಡು ಇಂಗ್ಲೀಷ್ ಸೌಲಭ್ಯ ತೆಗಿದ ಓರು ನಮ್ಮ ಮಕ್ಕಳಿಗೆ ಇಲಾಖೆಯ ದೌರ್ಜನ್ಯ ಕೂಡ ಓರು ನಮಗೆ ಓಡಿದ ಮೂಲಭೂತ ಹಕ್ಕು ಕೊಡ್ತಿದ್ದಾರ ಓರು ಈ ದಕ್ಷಿಣ ಕನ್ನಡ ಜಿಲ್ಲೆ ನಾಳೆ ಎಷ್ಟು ಸಮುದಾಯದ ಪುಣ್ಯನಗಳಿಗೆ ಮಾತ್ರ ಬೇರೆ ವರ್ಗದ ಪುಣ್ಯನಗಳಿಗೆ ತೊಂದರೆ ದಲಿತ ಸೇವಾ ಸಮಿತಿ ಐನ ವಿರುದ್ಧ ಕಟ್ಟುನಿಟ್ಟಿನ ಹೋರಾಟ ಮಲ್ಪು
ಬಿಜೆಪಿ ಬೆಲ್ಲೆ ಜೆಡಿಎಸ್ ಬೆಲ್ಲೆ ದಲಿತ ಸೇವಾ ಸಮಿತಿ ಬಗ್ಗೆ ರಾಜಕೀಯ ರಹಿತವಾದ ಸಂಘಟನೆಗೆ ಸೇರುವಂತೆ ನಿಖಲೆ ಹೊಳಿಸಿನ ನಿಖಲೆ ಆಪಣಂಚಿನ ತೊಂದರೆಗೆ ನ್ಯಾಯ ಕೊಟ್ಟರೆ ಈ ಸಂಘಟನೆ ಸದಾಬದ್ಧವಾದದ್ದು ಭವಿಷ್ಯ ಇಂಚಿಪುನಾಡ್ತಿನ ಗ್ರಾಮ ಪಂಚಾಯತ್ ಚುನಾವಣೆ ನಿಮ್ಮಳ ಮಸ್ತ್ ಕಾರ್ಯಕರ್ತರು ಓಟು ಬಂದಿದೆ ಕಾಂಗ್ರೆಸ್ ಓಟು ಬಂದಿದೆ ಗೆಲ್ತಿದೆ ಬಿಜೆಪಿ ಓಟು ಬಂದಿದೆ ಗೆಲ್ತಿದೆ ಇಂಗ್ಲ ವಿರೋಧವಾಗಿಲ್ಲ ಯಾಕಂದ್ರೆ ನಿಮ್ಮ ರಾಜಕೀಯ ಸಂಘಟನೆ ಬಂದಾಗ ಆ ರಾಜಕೀಯ ವಿಧಾಯಿಗೆ ನಿಮ್ಮ SC ಸಮುದಾಯದ ಪಂಪಣೆ ತಿರಿಯೊಂದು ಈ ಸಂಘಟನೆಗೆ ಬಲೆ ಐನೊಟ್ಟು ನಮ್ಮ ಒಂದು SC ಸಮುದಾಯದ ಪಂಪಣ ಮನೋಭಾವನೆ ಮಟ್ಟ ಮನಸ್ಥಿತಿ ಇದ್ದಂದಾಂಡ ಅಂಬೇಡ್ಕರ್ ಕೋರ್ನಂಚಿನ ದಲಿತ ದೌರ್ಜನ್ಯ ಕಾಯ್ದೆ ಭೂಗೊಂದಿ ಜಾತ್ರೆಗೆ ಅನ್ಯಾಯ ಮಾಡಬೇಕಾಗಿ ನಮ್ಮ ಬಳಸವನ್ನವರ ತಪ್ಪು ನಮ್ಮ ವಿಚಾರಣೆ ಮಾಡಿ ಇಷ್ಟಪಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ದಲಿತ ದೌರ್ಜನ್ಯ ಕಾಯ್ದೆ ಜಾರಿ ಮಾಡಿ ನಾಯ ಮಾಡ್ತೇವೆ ನಮ್ಮ ಮಿತ್ತು ಶೋಚನವನ್ನೊಂದು ನಮ್ಮ ಮಿತ್ತು ಅನ್ಯಾಯವನ್ನೊಂದು ನಮ್ಮ ವಿಧೇಯಕಿ ಬೇರೆ ಐಕ್ಯವಾಡದ ದಲಿತ ದೌರ್ಜನ್ಯ ಕಾಯ್ದೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಡ್ತೇವೆ ಆಗ ಇನ್ನೊಂದಾದ ಮಾತಲ್ಲ ದುಡ್ಡು ದಾಸಕ ರಾಜಕೀಯ ದಾಸಕ ಪ್ರತಿಷ್ಠೆಗೋಸ್ಕರ ಬೇತೊಂದು ವರ್ಗದ ಬಿಟ್ಟು ಐದು ಯೂಸ್ ಮಾಡ್ತದೆ ಪೊಲೀಸ್ ಇಲಾಖೆ ಉತ್ತರಬಾರ್ದು ಐದು ಅಪ್ಪೇರ್ ಮಾಡಬಾರ್ದು ఆయన ಮಾನವರಿಗೆ ಎಪ್ಪುಣಂಚಿನ ಬೇರೆ ಮಸ್ತ್ ಕಲಿಕೆ ನಾವು ಐದು ವ್ಯಾಪಾರ ಪಡಿಸಿದ ಆ ಕಾನೂನು ನಮಗೆ ಅವು ರಕ್ಷಣೆಗಾಗಿ ಕೊಡು ಹೊರತು ದುರುಪಯೋಗವಾಗಿ ಪೆರವಲ್ಲಿ ಐದು ನಮ್ಮ ಅನ್ಯಾಯ ಮಲ್ಪೆರವಲ್ಲಿ ಐದು ನಮ್ಮ ಅನವಶ್ಯಕವಾದ ಒಂದು ಜಾತಿ ಬಿಟ್ಟು ಪ್ರಯೋಗ ಮಲ್ಪೆರವಲ್ಲಿ ಮಾತ ಜಾತಿಲ ಮಾತದ ಧರ್ಮಲ ನಮಗೆ ಶ್ರೇಷ್ಠ ಮಾತ ಧರ್ಮದ ನಮಗೆ ಒಂದೇ ಮಾಡ್ಕೊಂಡ ದೃಷ್ಟಿಯಲ್ಲಿ ನಮಗೆ ಬೇರೆ ಮಾಡ್ಕೊಂಡ ಅವಶ್ಯಕತೆ ಉಂಟು. ಬಹುಶಃ ಈ ದಲಿತ ಸೇವಾ ಸಮಿತಿಯ ವಾರ್ಷಿಕ ಸಭೆಯಲ್ಲಿ ಅಚ್ಚುಕಟ್ಟವಾದ ನಿಭಾಯಿಸದೆ ಭವಿಷ್ಯಕ್ಕೆ ಮಾತರಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆಶೀರ್ವಾದ ಅಂಚನೆ ನಿಖಿಲ ಪಪ್ಪಮ್ಮನ ಆಶೀರ್ವಾದ ನಿಖಿಲ ಟಿಪ್ಪಾಡು ಸಮಾಜದ ಆಪಣಂಚಿನ ಅನ್ಯಾಯ ವಿರುದ್ಧ ದೌರ್ಜನ್ಯ ವಿರುದ್ಧ ಒಬ್ಬೆ ರಾಜಕೀಯ ಒಬ್ಬೆ ರಾಜಕೀಯ ಚರ್ಚೆ ನ್ಯಾಯ ಕೊಟ್ಟಂಚಿನ ಬೇರೆ ನಮಗೆ ಪ್ರಮುಖ ಮಾಡಿದ ಸಂದರ್ಭ ಕೊಂಡದು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಲ್ಕರೆ ಅವಕಾಶ ಕೊಟ್ಟು ಪಾತ್ರೆ ಅವಕಾಶ ಮುಂದುವರೆಗೆ ಮಾತರಿಲ್ಲ ಭೀಮಾ ವಂದನೆ ಸಲ್ಲಿಸುವ ಪಾತ್ರೆ ಮುಂದುವರೆ ಜೈ ಭೀಮ್ ಜೈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಂದುವರಿಸಲು ನನ್ನದು ಈ ಸಭೆಯಲ್ಲಿ ಉದ್ದೇಶ ನಮ್ಮೊಟ್ಟಿಗೆ ಪಾತ್ರರು ಖ್ಯಾತ ನಿರೂಪಕರು ಅಂಜನೆ ಸಮಾಜ ಸೇವಕರು ಅಂಜನೆ ಗಾಯಕರು ಅಂಜನ ಶ್ರೀತ ರೋಹಿತ್ ಉಲ್ಲಾಲ ನಮ್ಮೊಟ್ಟಿಗೆ ಅಕಲ್ ಶೋಷಣೆಗೆ ಏಪ ಪುಲಿಪುನು ಕೇಂದ್ರ ಆ ಪುಟ್ಟುಗು ಲೋಕಡೋಗಿ ದೇವೇರು ಖಂಡಿತವಾದಲ್ಲ ಮೂರ್ದು ಬರ್ಪಿನಿಕ ಒಂದು ಕಾಕತಾಳೀದ ಉದಾಹರಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದರೆ ಲೋಕಗಳು ನಮ್ಮಗಳೇನು ದೊಂಬುದು ಐದೊಟ್ಟಿಗೆ ಮುಂಜಾತ ಸಂಭ್ರಮ ಪುನಚಿನ ಜಾತಿ ಜನಾಂಗವು ಉತ್ತರ ಕೊರಿಯರೆ ನಮ್ಮ ಧರ್ಮದ ಗುಪ್ಪು ನಾಡ ವಿಷ್ಣು ಗುಪ್ಪು ದಶಾವತಾರಗಳು ಭಕ್ತವತಾರ ಅಲ್ಪ ಆಡ ನಮ್ಮ ದೇವರ ಗುಪ್ಪು 14 ಅವತಾರ ದಾಯಕರಿಕೆಯಿಂದ ಲೋಕಗಳು ಅನ್ಯ ಅಧರ್ಮ ಹೆಚ್ಚಾದ ಪುನಗ ಜಾತಿ ಮೇಲೆ ಜಾತಿ ಎಲ್ಲೇ ಬಂದ ಕಟ್ಟಲು ಪುನಃ ಕೊಟ್ಟಳು ಮಹಾಮಾತಿ ಭೀಮಾಬಾಯಿ ದೇವರ ಸ್ವರೂಪ ರಾಮ್ಜಿ ಸರ್ಪ ರಟ್ಟು ಜನಕ 14 ಮಗೆಯಾದ ಬಂದಿನ ಚಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವರ ಜೋರು ದಾಟಿದ ಅಭಿವೃದ್ಧಿ ಅವರೇ ಒಂದು ಗೌರವ ಸಂದೇಶ ಬಂದರೆ ತಾಯಿಗಳಿಂದ ಬರ್ಬೇಕಿಲ್ಲ ಆವುಗಿ ಶಕ್ತಿ ಭೂಮಿಗೆ ಬರ್ಲಿಲ್ಲ ರೋಹಿತ್ ಉಳ್ಳಾಳಿನಿ ಈ ಬೋಡೆ ಮಾತ್ರ ಹಾಕುಜಿ ಆವುಗಿ ಶಕ್ತಿಗೆ ಬರ್ಪುಳಿನಾಡ ಈ ಚಿತ್ರಕಲಾ ನಕಲಿನಿ ಈ ಒಂದು ನಗರಸಭಾದ ಅಧ್ಯಕ್ಷರ ಅತ್ತೆಚ್ಚಿ ಇದು ನಮ್ಮ ಮಾತೇನಿ ಈತ ಪುರುಳುದ ಅಂಗಿ ಕುರಿತು ಪಾಡದು ಈತ ಪುರುಳ ಕಾರ್ಯಕ್ರಮಗಳು ಪಾದದ ಹಾಕುಜಿ ಐಕೆ ಬರ್ಬಿನಿ ಕಾಲದಲ್ಲಿ ಉತ್ತರ ಕೊರಿಯರೆ ಒಂದು ಶಕ್ತಿ ಬರ್ಪುಣಗೆ ಶಕ್ತಿ ಬರ್ಪುಣ ಹೆಚ್ಚ ಬರ್ಪುಣಕ್ಕೆ ಇಲ್ಲ ಬುದ್ಧ ಬಸವ ಅಂಚನೆ ಅಂಬೇಡ್ಕರ್ ಬರ್ಪುಣ ಕಾಲವು ಬುದ್ಧ ಕ್ರಿಸ್ತಪೂರ್ವ ಬುದ್ಧ ಬುದ್ಧಿನ ಸಿದ್ಧಾರ್ಥ ಆಗುತ್ತವೆ ರಾಜಪೈಕಿ ಹೋಗದ ಆ ಒಂದು ತನ್ನ ಹೆಚ್ಚಿನ ಉಪಯೋಗ ಮಾಡ್ಕೊಳ್ಳಿ ಆ ಕಾಲಗಳು ಸಿದ್ಧಾರ್ಥ ಆದಿತ್ಯದಿಂದ ಇನಿ ಬುದ್ಧನ ಬುಧರಿದ್ವಂತೆ ತ್ಯಾಗ ಮಟ್ಟದ ಈ ಪುಟ್ಟ ಪ್ರಕಾರವಾದ ಇನಿ ಅಹಿಂಸದ ಆ ಸಾಧಿ ಪದದ ಮುಂಜಾದ ಸಂದೇಶ ಕೊಟ್ಟು ಇನಿ ಮಾದಿಲ್ಲ ಗೌತಮ ಬುದ್ಧನಿಗೆ ಪೂಜೆ ಮಾಡಿದ್ರೆ ಬಂದ್ರೆ ಐದು ಬರ್ತೀವಿ ಬಸವನ್ನೇ ಬಂದ್ರೆ ಜಾತಿ ಮೇಳದ ನೀತಿಯಲ್ಲೇ ಬರ್ತಿನ ಕಟ್ಟನ ಮದ್ದದ ಕೋರ್ನಿನ ಜಾತಿ ಜನಾಂಗವು ಗುರುತು ತುಜಪಾಯ ಬರ್ತೀನಿ ಬಸವನ್ನೇ ಬಂದ್ರೆ ಇವನಾರಯ್ಯ ಇವ ನಮ್ಮವ ಇವ ನಮ್ಮ ಮನೆ ಮಗನಯ್ಯ ಕಟ್ಟು ಬಂದ್ರೆ
ಆರು ಜಾತಿ ಏತೋ ಮಗ ಶ್ರೇಷ್ಠ ಜಾತಿದಾರ ಆಡ ಆರು ಆ ಜಾತಿಗೊಂದು ಕೂಟಕ್ಕೂ ಖಂಡಿತವಾದ ಜಾತಿ ಮುಖ್ಯಕ್ಕೆ ನೀತಿದ ಸಂದೇಶಕ್ಕೂ ನಾಲ್ಕು ಬಸವಬಂದೆ ಬಂದಿದೆ ಐದು ಪಕ್ಕ ನಮ್ಮ ಕಟ್ಟಲು ಬರ್ಬಿನಾರೆ ಸಾರತ್ತ ಎಂಬ ಸ್ವಲ್ಪ ಮುಂಚೆ ಅಕ್ಟೋಬರ್ ಏಪ್ರಿಲ್ 16 ಒಂದು ದೇವರು ಈ ಭೂಮಿಗೆ ಜನನಾಪನ ಬಂದರೆ ಅವೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿದೆ ಇಂಚಿನ ಹೊತ್ತಳು ಸ್ವರೂಪಾದರು ಇಂಥ ಈ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ತುಕ್ಕುಟ್ಟದ ಶಾಖೆ ಬಾಲಿಪುರದ ಶಾಖೆ ನಮ್ಮ ಸಿದ್ದರಾಮಯ್ಯ ಇಡೀ ಕೂಟದ ಕೊಚ್ಚಿ ಕಟ್ಟಿನ ಶಾಖೆ ಮುಂಜಾತ ಕುಸಿತ ಶಾಖೆ ಐದು ವಿಶೇಷವಾದ ಶ್ರೀಸಭಾ ಬೆಂದ್ರಕಾಳ ಮಂಡಳಿ ಸ್ಥಾಪನೆ ಮಾಡಿದ್ದಾರೆ ಒರಿ ದಕ್ಷೆ ಒರಿ ನಮ್ಮ ಸಮಾಜ ಇಂಚೊಪ್ಪಡು ನಮ್ಮ ಸಮಾಜದ ಅನ್ಯಾಯ ಹಾಕೋದು ಅನ್ಯಾಯ ನಮ್ಮ ಇಂಚ ಎದುರು ಪಂಪಿಗೆ ಉತ್ತರ ಕೊರಿಯರೆ ಒಂಜಿ ನಾಯಕಿ ಅವು ನಮ್ಮ ಶ್ರೀಸಭಾ ಬೆಂದ್ರಕಾಳ ಈ ಕೂಟ ಹೆಚ್ಚಿನ ಈ ಕಾರ್ಯಕ್ರಮವಿದೆ ಭಾರಿ ಪೂರ್ವದ ಕಾರ್ಯಕ್ರಮ ನಮ್ಮ ಶ್ರೀಸಭಾ ಬೆಂದ್ರಕಾಳ ಮಸ್ತ್ ವಿಚಾರಗಳು ಪಡ್ತೇವೆ ಆಗ ಕರ್ನಾಟಕ ಹೆಂಗ್ ಈ ಸಬ್ಜೆಕ್ಟ್ ಬಗ್ಗೆ ತಿಳುವಳಿಕೆ ನಾಯಕರಿಗೆ ಕಂಡ ಅಂಬೇಡ್ಕರ್ನ ಪ್ರತಿಯೊಂದು ವಿಚಾರನ ಬೇರೆ ಐದು ಹೆಚ್ಚಿನ ವಿಚಾರನ ನಾನು ಮಾತೆಲ್ಲ ಮಾರ್ಗದರ್ಶನ ಕೊಟ್ಟಿನ ವ್ಯಕ್ತಿತ್ವ ನಾನು ಈಗ ನಮ್ಮ ಮಟ್ಟಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂಜಿ ಹುಟ್ಟುನೆತ್ತಿಗಳ ಮಹಾನಾಯಕ ಮಾತೆಲ್ಲ ಸೀಗ ರೂಪ ಇತ್ತೆ ಅನಬರ ಮಾತೆಲ್ಲ ಪ್ರತಿಯೊಂದು ಜಾತಿ ಜನರ ಅನಬರ ಗೊತ್ತಾಗ್ಬೋದು ತುರುವನಾಡ ಕಟ್ಟಡ ಅಣಿಕೂಟದ ಐತ ಸಿರಿಕೂಟದ ಸಿಂಗಾರ ಪೊಳ್ಳಿಡು ಕೊಲ್ಪು ಬಂಗಾರ ಸಿಂಗಾರ ಕಂಟಿನ ಕಟ್ಟಡ ದೇವರು ಬರ್ಬೋದು ಅಂಚಿನ ಪುತ್ರರು ಇದ್ದೂರ ಭಾಗ್ಯದ ಕಟ್ಟದ ಅಧಿಕಾರ ಒಡೆಯ ಬರ್ತಿನ ಕೊರಗಜ್ಜನ ಒಂಜಿ ಚರಿತ್ರೆ ಕೊರಗಜ್ಜನ ಅಂತ್ಯಕಾಲ ಹೆಚ್ಚಾಗಿ ಬರ್ತೀನಿ ದೂರ ಸರಿಯಾಗಿ ಅವರ ಜಾತಿ ಒತ್ತೊಡೆ ಅಂತ್ಯಕಾಲ ಇನೇ ಆ ಪುತ್ತೋಡು ಮಾಡ ಪತ್ತಿ ಮೈಸೂರು ಹೋದು ಮಾಯ ಆ ಏರಿಯ ಪಂಪಿನ ಕಟ್ಟೆ ಒಂದು ಒಂಜಿ ಕಟ್ಟಿಟ್ಟು ಕೂಡ ನಿಗಲು ಏತ ಶೋಷಣೆ ಆಗ್ತದೆ ತಿಳಿಯೋದೆ ದೈವರಾಜಿ ಕೋಟಪುರ ಕಟ್ಟುಪುರ ಪುಡುದು ಕೋಡಿಕಂಡ ಕೊಡಗ ಬಣ್ಣದ ಚಾವಡಿ ಹೋಗೊಂಡ ನನ್ನ ಒಂಜಿ ಪುಟ್ಟ ಪ್ರಕಾರವಾದ ಕೊಡಕೋಟವನ್ನು ಕುಜಿ ಪೂಜಾಟಿ ಭಕ್ತಿಗೋಡಿ ಬೇಡ ಆ ಪುಟ್ಟ ಪ್ರಕಾರವಾದ ಈ ಕಂಚಿನ ಕದ ಮಿಂಚಿನ ವೇಳು ತೋಡಿನ ಪುತ್ತುಡು ಪಪ್ಪುರು ನೀರಸರ ತುರಿಪಾಯ ವೇಲಿನ ಪುರವಚಿನ ಪುತ್ತು ಮಂತ್ರಿ ತಂತ್ರಿ ಬುದ್ಧಿಯಂತೆ ಒಬ್ಬರು ಸೇವತ್ತು ಗೂಡು ಕಟ್ಟ ಕಡದು ಒಂದು ವಾರ ಆಸ್ತಿಕಲ್ಲು ಮುಚ್ಚಿದ ರಣಗೋಡಿದ ಮರನಡಿಯಲ್ಲಿ ಪಂಪಿನ ಕಟ್ಟುಂಡು ದಾದಾತಿಗಿಂತ ನಮ್ಮ ಜಾತಿ ಜನಾಂಗದೇ ವಿದ್ಯಾರ್ಥಿಗಳೇ ವೈದ್ಯರುಳ್ಳೇ ಪ್ರತಿಯೊಂದು ವಿಚಾರಗಳೇ ನನಗೆ ಮುಗಿದು ಬಿಡೋದು ಪಂಪಿನ ಕಟ್ಟು ನಿಗತ್ತೂವೆ ಮಾಯಕ್ಕದ ದೈವರು ಅಂದ್ರೆ ಮುಗೇರ ಸತ್ಯದನ್ನ ಕಟ್ಟಲು ಹೋಗುಣಲ್ಲ ಮುಗೇರು ಒಂದು ಪುಟ್ಟ ಪ್ರಕಾರ ಬೆಲ್ಲ ಪ್ರಕಾರ ಮಾಮೂಲ ಪುಸ್ತಕದಿತ್ತು ಆ ಕಟ್ಟಡ ಒಂದು ಪುಟ್ಟ ಪ್ರಕಾರವಾದ ಬೆಮ್ಮೆರ ಕೆರೆತಪ್ಪಬಹುದು ಬೆಮ್ಮೆರ ಜಲಗದ ಕೆರೆ ನೋಡುವಾಗ ಮಾಯ ಸ್ವಲ್ಪ ಮತ್ತೊಂದು ಒಟ್ಟಿ ತಂಗಾಡಿ ಕನ್ನಿಮಾನಿಯ ಮತ್ತು ತೂಪಿನ ಕಟ್ಟುಂಡು ಪಂಪೆ ಬಂದಿದೆ ದೇವದೂರನ್ನ ನಿಮಗೆ ಅರ್ಥ ಮಾಡ್ಕೊಂಡು ಸತ್ಯ ಕಾಲಮನೆಯಲ್ಲಿ ಕಟ್ಟಲು ಬರ್ಕೊಂಡು ಕಾನದ ಕಟ್ಟದ ಸತ್ಯದು ಹೊರುವಾರ ಆ ಪುಟ್ಟದು ಕೋಟೆ ಪೋಪಿನ ನೀರದ ಕಟ್ಟಡ ನನ್ನ ಹೊರುವಾರ ಕೋಟೆ ಕೊಟ್ಟಲು ದೇವರ ಕೋಟೆ ಕೊಟ್ಟಾಗ ಮಾಯ ಸೂತ್ರ ಮಾಡ್ಕೊಂಡೆ ಪೂರ ಕಟ್ಟದು ಇದು ಪೂರ ಕಟ್ಟಡ ನಮ್ಮ ಆ ಜನಾಂಗಗಳು ಶಕ್ತಿಯ ಬರ್ತಿನೇನು ಶಕ್ತಿಯ ನಿಂಚ ಮುಗಿಪೋಡು ಬರ್ತಿನೇನು ಕಟ್ಟು ಒಂದು ಪೂರ್ವಕಾಲದ ಕಟ್ಟಡ ದೈವದ ಚರಿತ್ರೆ ಸರಿ ಕಾಲಗಳು ಐದು ವಿಚಾರ ಹೆಚ್ಚಿನದಕ್ಕೆ ಏನಿಲ್ಲ ಇತರ ಸರಿಗೆ ಬರ್ಕೊಂಡಾಗ ಕಾಲಗೊಲಿಯಲ್ಲಿ ದೇವರ ಹುಟ್ಟೋದು ಬರ್ತೇವೆ ಕುತ್ಕೊಂಡು ರಂಗರಾಯ ಹುಚ್ಚಣಿಯೇ ಗೌಡ ಸಾರಸ್ವತ ಬ್ರಾಹ್ಮಣ ಆರು ದಿನ ಜಾತಿ ಹೋದ್ರೆ ಆ ಜಾತಿಗೆ ನಮಗದಾಯ ಸೇರೋದು ಕೇಟ ದೈವ ಸ್ವರೂಪಿಯಾದ ತನ್ನ ಉಡಲು ಹೊಕ್ಕುದು ಇನಿ ದಕ್ಷಿಣ ಕನ್ನಡ ಜಿಲ್ಲೆ ಆದ ಪಡು ಉಡುಪಿ ಜಿಲ್ಲೆ ಆದ ಪಡು ಕೇರಳ ಆದ ಪಡು ಇನಿ ಆಲೋಚನೆ ಕೇಂದ್ರ ಶಿಕ್ಷಣ ಕೊರಲೆ ಶಿಕ್ಷಣ ನಿಗಲ ಕಲ್ಪುಲೆ ಕಲ್ತ ನಿಗಲ ನಿತಸ್ಥಾನ ಪೋಲೆ ಹೋದ ನಿಗಲ ಕಲ್ತಿನ ಚಿನ ಬಾಲೆ ಈ ಕಾರಣ ನಿಗಲ ಕಲ್ತದಲ್ಲಿ ಉದ್ಯೋಗ ಸ್ಥಾನಮಾನ ಪೋಣಗ ಆ ಕಾರಣ ಒಪ್ಪಿನ ಚಿನ ಪುಟ್ಟದಲ್ಲಿ ದೂರ ಕಲ್ತನ ತುರುಳ ಎನ್ನ ಜನ್ಮ ಸಾರ್ಥಕ ಅಂತಿನ ಚಿನ ಕಟ್ಟಿನ ಕುತ್ಕೊಂಡ್ರಾಯ ಓರು ನಿಗಲ ಗೋಪಾಲ ಇನಿ ಕುಟ್ಟದ ಅತತ್ತು ಮಲವನ ನಗರಗಳು ಪುನಚಿನ ಅವನಿಗೆ ಜಾಗ ಇಟ್ಟುದೆ ಎತ್ತತ್ತು ಕೋಟಿ ಕಟ್ಟದ ಉದ್ದೆತ್ತದ ಜಾಗೆ ಆ ಜಾಗೆ ನಾವು ದಾನ ರೂಪ ಕೊಡ್ತೇವೆ ಪ್ರತಿಯೊಬ್ಬರಿಗೆ ನಿಲೆ ಕೊಡ್ತೇವೆ ಪ್ರತಿಯೊಬ್ಬರಿಗೆ ವಿದ್ಯೆದ ಒಂದು ಸ್ಥಾನಮಾನ ಕೊಡ್ತೇವೆ ಈಗ ಬದುಕುತ್ತದೆ ಪಂಪಿನಿಗೆ ಕುತ್ಕೊಂಡ್ರಾಯ ಈ ಬಿಲ್ಲವ ಸಮಾಜ ಈಗ ನಮ್ಮೂರಿನ ಜಾತಿ ಸತ್ಯ ಇನಿ ನಮ್ಮವರನ್ನ ಏಜನ ರೂಪ ಸರಿ ಆಡ ಬಿಲ್ಲವ ಸಮಾಜ ಕೇಳಿದಾಗ ಒಂದು
ಕೇರಳದ ಒಂದು ಪುಟ್ಟುಡು ಈರವ ಸಮಾಜಗಳು ನಾರಾಯಣ ಗುರುಕುಲ ಪುಟ್ಟಿಯರು ನಾರಾಯಣ ಗುರುಕುಲ ಪುಟ್ಟಿನ ಪುಟ್ಟುಡು ಅರೆಗಾತಿ ನಚ್ಚಿನ ನ್ಯಾಯ ಇಲ್ಲಿ ಟಿಪ್ಪು ಸುಲ್ತಾನದ ಕಥೆನ ಬರ್ಕೊಂಡು ಚರಿತ್ರೆ ದೂರಗೊಂಡ ದಯಪಂಡ ಟಿಪ್ಪು ಸುಲ್ತಾನ ಆ ಪುಟ್ಟುಡು ಅಲ್ಪ ನಮ್ಮ రెండు జాతి కూడా పాటి జాత కొంచెం ఏదో ಆ ಚರಿತ್ರೆ ಕೂಡ ರಿಯಾಲಿಟಿ ಇತಿಹಾಸ ಏಕೆ ಕುಂತು ಓಡಿ ಕೂತಾರೆ ಬೇತಕ್ಕಲೆ ಆ ಕೊಂಚೋರಿನ ಆ ಕೂತ್ಕೊಂಡು ಏಕೆ ಖುಷಿ ಪಡೆಯುತ್ತೇವೆ ಅಕ್ಲವಿದ್ದ ಏಕೆ ಅತ್ಯಾಚಾರ ಅನ್ಯಾಯ ಯಾವುದು ತೋರ್ಸೋದು ಅವೇ ನಾರಾಯಣ ಗುರುಕುಲು ಅಲ್ಪ ಆ ಪೊತ್ತುಡು ಉದ್ಯೋಗ ಈ ಸಮಾಜ ಪಂಡ್ಯರ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಪಂಡ್ಯರ ನಮ್ಮ ಕುಡ್ಲ ಬಗ್ಗೆ ಇನಿ ಕುತೋಳಿದ ಗೋಕರ್ಣದ ದೇವರ ಸ್ಥಾಪನೆ ಒಂದು ಬಿಲ್ಲವ ಸಮುದಾಯದ ಪೈರು ದೇವರೇನು ರಾಮನಗರದ್ದು ನಮಕ್ಕಳ ಮಾಡ್ಕೊಳ್ಳಿ ಐದು ನಮ್ಮ ಸಂಘಟನೆ ಕಟ್ಟಲಿ ಇಲ್ಲಿ ಜನಕನ ಪೂಜಾರಿ ಈತನ ವ್ಯಕ್ತಿತ್ವ ಆದ ನಾಡ ಐದು ಮೂಲ ಪ್ರೇರಣೆ ಕೇಟ ಅವು ನಾರಾಯಣ ಗುರುಕುಲು ನಾರಾಯಣ ಗುರುಕುಲಿನ ಪ್ರೇರಣೆ ಆದದ್ದು ನಾಡ ನಮ್ಮ ಜಾತಿಯ ದಾಯಿಗೋಗಿ ಎಟ್ಟೆ ಬರೀ ಪರಿಶುದ್ಧವಾಗಿನ ಮೊದಲ ವ್ಯಕ್ತಿತ್ವಗಳು ಆಸಕ್ತಿನ ದಾಯಿ ನಮ್ಮ ಜಾತಕ್ಕೆ ನಿರ್ತು ಬರ್ತಾರೆ ಪೂಜಿ ನಮ್ಮ ಸ್ವಾರ್ಥ ಚಿಂತಿದ್ದು IAS IPS ಅಂತ ರಾಷ್ಟ್ರಪತಿ ಅವರು ಅದು ಮುಖ್ಯಮಂತ್ರಿ ಅವರು ಈಗ ಕುಟುಂಬ ಮಾತ್ರ ಬದುಕು ಕಟ್ಟುತ್ತದೆ ನಮ್ಮ ಮಕ್ಕಳು ನಮಗೆ ಏನಾರ ಸೌಲಭ್ಯ ಏನಾರ ಇದ್ದೇ ಮಟ್ಟ ಪಡುತ್ತೆ ರಾಜಕೀಯವಾಗಿ ಇದ್ದೇ ಮಟ್ಟ ಪಡುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟು ಇಂಚಿನ ಕೇಳ ಅಧಿಕಾರ ಪುನಗ ನಿನ್ನ ಏರು ಬಂಧುಗಳಿಲ್ಲ ಅక్కడ ನಿರ್ತು ಬರ್ತದ ಈ ಅಧಿಕಾರ ಕರೆಯಬೇಕ ರೆಕ್ಕೆ ಕಡಿದಿನಿ ಪಕ್ಕಿ ಎಂದು ಅಂಬೇಡ್ಕರ್ ಬಿಡುತ್ತುಂಟು ದಯವಿಟ್ಟು ಮತ್ತೊಮ್ಮೆ ಯಾರು ನೀನು ರೆಕ್ಕೆ ಕಡಿದಾದ ರಿಟೈರ್ಬೇಕು ಅಂತ ಕೋಲಾರ ಸಂಘಟನೆ ಸೇರುವೆ ಆಗ ಬೇರೆ ಒಂದು ಬೇಡಿ ಬಲಬಲ ಸಂಘ ಉಡುಪಿ ಪಟ್ಟು ಸಂಘ ಬಲಬಲ ಸಂಘ ಅದಕ್ಕೆ ಬೇರೆ ಬಂದಾಗ ಆ ಪಟ್ಟು ನಮ್ಮ ಉತ್ತನೆ ಪುಣಿಸಿ ಅಯ್ಯ ಕಾಶ್ಲ ಮಾಡ್ತಿದ್ದವರು ಪೂರ ಡಿಗ್ರಿ ಅಂಬೇಡ್ಕರ್ ಭಿಕ್ಷೆ ಇಟ್ಟಿದ್ದೀನಿ ಐವಾಗ ಆಮೇಲೆ ಲಾಸ್ಟ್ ಬೇರೆ ಡಿಸ್ಮಿಸ್ ಆದಾಗ ಪಕ್ಕ ಒಳ್ಳೆ ವಿಶೇಷ ಬಂದು ಬೇರೆ ಪ್ರಾಬ್ಲಮ್ ಆಗ್ತದೆ ಅವು ನಮ್ಮ ಡೇಟ್ ಕೊಡುದು ಈಚೆ ಹೋಗುತ್ತಾ ಈಚೆ ಅನ್ಕೊಂಡ ಗೊತ್ತಿತ್ತು ಬಣ್ಣ ಬೇ ಹೆಚ್ಚಿನ ಅವಳೇ ಮಲ್ಲ ನನ್ನ ರೋಯ ಐವಾಗ ನನ್ನ ಅಂತ್ಯಕಾಲ ಬರ್ಬಿ ನಮ್ಮ ಅಪಘ ನೋಡ್ಬೇಕಾಗುತ್ತದೆ ಹಿಂಗೆ ಅಂಬೇಡ್ಕರ್ ಅಪಘಾತ ಅಂಬೇಡ್ಕರ್ ವಿಚಾರ ಈ ಹನ್ನೊಂದು ಗೋಪುಣದ ಮಸ್ತ್ ವಿಚಾರ ಯಾನ ಎಕಡೆ ಬಂದ ಜಾತಿವಾಗಿ ಇಚ್ಛಪುಣ ಕೇಳ ನನ್ನ 1,000 ವರ್ಷ ಕೊಡಲ್ಲ ನಮ್ಮ ಇಂಚೆ ನನ್ನ 1,000 ವರ್ಷ ಕೊಡಲ್ಲ ದಾಯಕತೆ ನಾಡ ನನ್ನ ನಮ್ಮ ಪೆನ್ಸ್ ಕಾರ್ಡ್ ಬಂದು ಉಚಿತ ಬರ್ತೇವೆ ಅವ ಜಾತಿ ಉಂಟ ದಾಯಿ ವ್ಯವಸ್ಥೆ ಇರೋದು ಒಂದು ವೇಳೆ ಗುಣಪಟ್ಟು ಜಾತಿ ಬರ ಮಾತಾಡ್ತದೆ ನಟ್ಟು ಕೆಪಾಸಿಟಿ ನಟ್ಟ ಉಂಟು ನಮಗೆ ನಟ್ಟು ಉಂಟು ಅಯ್ಯೇ ಬೆಳೆದ ಅಂತೇಳಿ ಅವಾಗ ಗೋಡೆ ಮತ್ತೆ ಉದಾಹರಣೆ ಇಟ್ಟೆ ಹಿರಿಯರಮಣ್ಣ ರಿಸರ್ವೇಶನ್ ಕತೆಗೆ ಬರ್ಕ ಯಾರ ನಿಮಿಷ ಮಾತಾಡ್ತಾ ರಿಸರ್ವೇಶನ್ ಕತೆಗೆ ಬರ್ಕ ರಿಸರ್ವೇಶನ್ ನಮಗೆ ಏರೇ ಬರಬರ್ತದೆ ತುಂಬುದ ಅಂಬೇಡ್ಕರ್ ಸಂವಿಧಾನ ಬರೆನಾಗ ಇತ್ತಿನ ಜನ ಕಾನೂನು ಎತ್ತಿದ್ದ ಮಗ ಸಂವಿಧಾನ ಇರ್ತದೆ ಐವಾಗ ವಿದ್ಯಾವಂತ ಇರ್ತದೆ 2-3 ಜನಕ್ಕೆ ಓಟು ಅಧಿಕಾರ ಐದಕ್ಕೆ ಒಂದು ಓಟನ್ನು 7 ಜನಕ್ಕೆ ಅಂಬೇಡ್ಕರ್ ಪಡೆದು ಕೊಡಿಯರು ಅಂಬೇಡ್ಕರ್ ರಿಸರ್ವೇಶನ್ ಏರೇ ಕೊಡಿಯರು ಪ್ರತಿಯೊಬ್ಬರ ಕತೆ ಪುನಃ ಸ್ಥಾನಮಾನ ಏರು ಪುನಃ ಕೊಡ್ತೀನಿ ಅಂಬೇಡ್ಕರ್ ಕೊಡ್ತೀನಿ ಐದು ನಮ್ಮ ಕೆಲವು ಮೊಲ ವಕೀಲ ವಕೀಲ ಬೇರೆ ವರ್ಕರ್ ಹಾಕೋದು ಅಂಬೇಡ್ಕರ್ ಅವರಿಗೆ ಸಂವಿಧಾನ ತಾವು ಪಕ್ಕಕ್ಕೆ ಬರ್ತೀನಿ ಎಂದು ಅವು ಐದವರಿಗೆ ಶಿಕ್ಷಣ ಸಂಸ್ಥೆದವರಿಗೆ ಮುಖ್ಯಸ್ಥೆ ಆ ಭೂಕುಡಲ್ಲಿ ಬರ್ತೀನಿ ಕತೆ 5 ಕೂಡಿ ಸಂವಿಧಾನ ಶಿಲ್ಪಿ ಬರೀ 7 ಜನರ ಕರಡು ಸಮಿತಿ ಮತದಾನಾಗ 5 ವರೆಗೆ ಅಮೆರಿಕಾ ವರಿ ಸೈಟ್ ಹೋಗಿ ಒದಕ್ಕೆ ಆರೋಗ್ಯ 15 ಬುಜಿ ಪಕ್ಕ 4 ಜನ 3 ಜನ ಎಕ್ಸ್ಟ್ರಾ ಪಕ್ಕದ ಬುಜಿ ಐಕೆ ಸಕ್ರಿಯ ಏನು ಒಂಜಿ ಪುಣ್ಯಾತ್ಮಿ ಅಂಬೇಡ್ಕರ್ ಡಾಕ್ಟರ್ ಬಗ್ಗೆ ಅವೆಲ್ಲ ಮಕ್ಕಳು ಆ ಕಾಲದಲ್ಲಿ ಕಥೆಗೆ ನಾಟ ಸಂವಿಧಾನ ಇದು ಪೂರ್ವ ಬರಬೇಕು ಶಕ್ತಿ ಮುಕ್ಕುನ ಮಕ್ಕಳು ಮತ್ತೊಂದು ಸೀದಾ ಮಕ್ಕಳು ಯುರೋಪ್ ಕಂಟ್ರಿ ಹೋಗ್ಬೇಕು ಅಲ್ಪ 50 ಜನ ಮಾಡ್ತೀನಿ ಇಡೀ ಸಂವಿಧಾನ ತರ್ತೀನಿ ಎಷ್ಟೋ ದೇಶ ಸಂವಿಧಾನ ತರ್ತೀನಿ ಆ ನಡೆ ಮಕ್ಕಳು ಪದಗೋಪೇರು ಏನು ಪದಗೋಪಿ ಕೇಳ ನೆಹರು ಸರೋಜಿನಿ ನಾಯ್ಡು ವಲ್ಲಭಾಯ್ ಪಟೇಲ್ ಪದಗೋಪೇರು 300 ಜನ ಮಟ್ಟ ಇಟ್ಟಿರ್ತದೆ ಬಾಕಿದಾಗೆಲ್ಲ ಅವ್ರು 300 ಜನ ಮಟ್ಟ ಅವಿದ್ಯಾವಂತ ಇರ್ತದೆ ಮಸ್ತ್ ಆ 7 ಜನ ಈಗ ಐಟು ಬೇರೆ ರಾಷ್ಟ್ರ ಬಗ್ಗೆ ಇರ್ತದ್ದು ಈ ಸಂವಿಧಾನ ಇಂಚ ಪರೆಯನ್ನು ಸಾಧ್ಯ ಆ ಪರದಿನಿಂದ ಇನಿ ನಮಗೆ ಆ ಫಲಿತಾಂಶದ
ಸ್ಥಾನಮಾನ ಔಚಿತ್ಯ ಪಕ್ಕ ಏಸಲತ್ತು ಈ ನಮ್ಮ ಅಂಬೇಡ್ಕರ್ ಧೂಳುಗಳ ಸರಿಸಮಾನ ಹೆಚ್ಚಿನ ವ್ಯಕ್ತಿ ನಮಕ್ ಯಾರು ದಯಮಾಡಿ ಧೂಳು ಹಾಕಬೇಕು ಆದ ಪಾಠ ಶೂ ಆ ಶೂಟು ಮುಟ್ಟಿನ ಭೂಮಿಗೆ ಸ್ಪರ್ಶ ಆಯ್ತು ದೂರು ಉಂಟೆ ಅವು ನಮಕ್ ಸಮಾನ ಹೆಚ್ಚಿನತ್ತು ಐದು ನಮ್ಮ ಕಡೆ ಎಲ್ಲ ದಯಬೇಡ ಆರು ಬೇರೆ ಇನಿ ಮೂರು ಪ್ರಿಂಟ್ ಪಟಾಬಾಡಿ ಸೇಸಪ್ಪ ಮತ್ತೆ ಪದಿಪು ಕಟ್ಟ ಅಂಚಿನ ಒಂದು ಪಾತ್ರೆ ಬಗ್ಗೆ ನಾಡು ನಮ್ಮ ಆರಕ್ಷಕ ಕಾರ್ಮಿಕ ಕೊಟ್ಟು ಸೋಪಿಸೋದು ಈಗ ಮತ್ತು ವಿಚಾರ ನಮ್ಮ ಯುವ ಕೋರ್ಟ್ಗಳ ಸಂವಿಧಾನ ಕೊಡಿ ಸಂವಿಧಾನ ವಾಗ್ರಂಥದ ಪೂರ ಕತೆ ಅಂತೆ ಕಂತೆಗಳ ಸಂತೆ ಆ ಕಥೆಯನ್ನು ಪೂರ ತಂದೆ ಇಂಡಿಯಾ ಸಂವಿಧಾನ ಕೊಡಬೇಕು ಓದಿಸಿ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಹೆಚ್ಚು 50 ಕೇಂದ್ರ ಮಾಡಿದ್ದಾರೆ ಆ ಅಲ್ಪ ಸಂವಿಧಾನ ಮೂರು ಜಾತಿ ಏಕು ಬರಕೊಂಡು ಈ ಸಂವಿಧಾನ ಮೂರು ಬರಕ್ಕೆ ಸಾಧ್ಯ ಉಂಟ ಮೂರು ಬಾರಿ ಕೂಡ ಆರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ನಮ್ಮ ತೂತ ಇಲ್ಲಿ ತೂಪಿನ ಕೊರೋನಾ ಬರ್ತದೆ ನಮಗೆ ಬಾಬಾ ನನ್ನ ರಿಸರ್ವೇಶನ್ ಹೋಯ್ತು ನಾನು ಸಾಧ್ಯ ಮಂಜು ಬೇಡ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಬಾಕಿ ಪೂರ ಕಾಂಟ್ರಾಕ್ಟ್ ಬೇಸ್ ಇದ್ದೀನಿ ನಾನು 15,000 ರೂಪಾಯಿ ನೋಡು ಮುಂಚಿನ ಇಲಾಖೆ ಆದಾಗೆ ರಿಸರ್ವೇಶನ್ ಎಸ್ಸಿನ ಟೋಟಲ್ ರಿಸರ್ವೇಶನ್ ನನ್ನ ಬ್ಯಾಂಕ್ ಉದ್ಯೋಗ ಹೆಚ್ಚಿನ ನಮ್ಮ 2 ಕೋಟಿ ಉದ್ಯೋಗ ಸೃಷ್ಟಿ ಆಗ್ತದೆ 2 ಕೋಟಿ ಉದ್ಯೋಗ ನಾಶ ಆಗುವುದು ವರ್ಷಗಳು ಹಾಗೆ ಇತ್ತ ಡ್ರೈವರ್ ನಕ್ಕಲ ನಮ್ಮ ಇಲಾಖೆ ಡ್ರೈವರ್ ನಕ್ಕಲು ಪೂರ ಕಾಂಟ್ರಾಕ್ಟ್ ಗಾಡಿ 25,000 30,000 ಗಾಡಿ ಬರ್ತದಪ್ಪ ಆಗ ಡ್ರೈವರ್ ಸಂಬಳ ಡೀಸೆಲ್ ಹೋಗ್ಕೊಂಡು ನಾನು ಸಹಿತ ಒಂದು 25 ಲಕ್ಷ ಕೊಪ್ಪಿನ ಪುರ ಒಂದು ರಿಸರ್ವೇಶನ್ ಆಶಾ ಒಂದು ಸರ್ಕಾರದ ಪುನತ್ ಕುರುಬಾಕಿದ್ರೆ ಈ ಕಾಂಟ್ರಾಕ್ಟ್ ಬೇಸಿ ನಮಗ ಬುದ್ಧಿಯೇ ಬರ್ತದೆ ನಮಗೆ ದಾಲ ಬುದ್ಧಿ ಬರ್ತದೆ ನಮ್ಮ ದಾಲ ಕನ್ನಡವಕ್ಕ ಯಪ್ಪ ಬುದ್ಧಿ ಬರ್ತದೆ ಯಾಕಂದ್ರೆ ಚಿನ ಮಹಾಮಾನವತವಾದಿನ ನಮ್ಮ ಕುಲೋಟು ಕೊಟ್ಟಿನ ಚಿನ್ನ ಈತಮಲ್ಲ ದೇವರ ಪುನಗ ನಮ್ಮ ಆ ಸಂವಿಧಾನ ನಮಗೆ ಖಂಡಿತವಾದಲ್ಲ ಒತ್ತೊಟ್ಟು ನಮಗೆ ನನ್ನ ಖಂಡಿತವಾದ ಬುದ್ಧಿ ರಾಜಕೀಯ ರಹಿತವಾದ ಸೇಸಂದ್ರೆ ನೋವುದೇಕು ಮುನ್ಸತ್ತಿದೆ ಕೇಟ ರಾಜಕೀಯ ಅಜೆಂಡ್ ಉಂಟು ಅಜೆಂಡ್ ಕಾದೇನೆ ಕೈ ತಕ್ಕೊಡು ಕೊಟ್ಟು ಅಂಬೇಡ್ಕರ್ನಿ ಮೂರ್ತಿಗೆ ಉತ್ತರ ಮಾಲೆ ಮಾಡಲ್ಲ ಪಾಠದೇ ಪಾಠ ಕೊಡ್ಸು ಮಾಡ ನಿಖಿಲ UP ಗೇಟ್ ಸೊಲಭ ಕರ್ತೂಲಿ ಗೇಟ್ ಅತ್ಯಾಚಾರ ಬಂದ ಗೇಟ್ ಪತ್ತೆ ಏಕ್ ಪಾರ್ಟಿಗೆ ಒಳ್ಪಡ್ದು ಸೊಲಭ ಕರ್ತೂಲಿ ನಿಖಿಲ ದಯಮಾಡಿ ಅವರು ಡೊಂಬೇರು ಮುಗುಳಿಯದೆ ಹುಟ್ಟಿ ಚಾಕಿದ್ವಿ ನಮ್ಮ ಹುಟ್ಟಿ ಚಾಕಿದ ಬದುಕು ನಮ್ಮ ಬದುಕು ಕೊಚ್ಚಿ ನಮಕ್ ಅಂಬೇಡ್ಕರ್ ಕೊಟ್ಟು ಬಾರ್ದು ಪಾತ್ರ ಕೊಡಲ ಕಾಣ್ತಿದ್ದ ಒಂದು ನಮಕ್ ಆದರ್ಶ ವ್ಯಕ್ತಿತ್ವ ಕೊಡ್ತೇವೆ ಅದನ್ನ ಅಗೇರಿ ಕೊಟ್ಟವರಿಗೆ ಮೋನೆಡು ಮುಂಜಾನೆ ಏಕೆ ಕೂತಾರ 1891 ಪುಟ್ಟಿನ ಅಂಬೇಡ್ಕರ್ 1956 ಖರೀದು ಗೋಪಿ ಹೊರತು ಅಂಬೇಡ್ಕರ್ ಕೊಟ್ಟು ತಿಳಿಸಿ ನಮ್ಮ ಏನಾಡ ಕೂತಾರ ಅದಕ್ಕೆ ಅನ್ಯಾಯ ಹಿಂಸೆ ಐಕೊಟ್ಟಿಗೆ ಅದಕ್ಕೆ ಆಚರಿಸಿನ ಅಪಮಾನ ನಿಜವಾದ ನಾಯಕಗಳಾಗಿ ಅಂಚಿತ್ತಿನ ನಾಯಕ್ಕೆ ನಮಕ್ ಅದು ಸೊಂದುದು ಬೆಂದುದು ಕೊಟ್ಟು ಈ ಬಗ್ಗೆ ಸಮಾಜ ತೆಗೆದುಕೊಂಡು ಬಂದಲ್ಲಿ ಘನತೆ ಇರತ್ತೆ ಅಂಚಿನ ದೇವರನ್ನು ಯಾನು ಏನಾಡಲು ನಿಂತು ಅರೇಗಾದ ಹೆಚ್ಚು ಕಮ್ಮಿ ಅಂತೇಳಿ ಬೇರೆ ಯಾವ ವ್ಯಕ್ತಿ ಇದೆ ಅನ್ನೋ ಅಂಬೇಡ್ಕರ್ ಇಂಡಿಯಾಗ ಒಳ್ಳೆ ವಿಶೇಷ ವ್ಯಕ್ತಿ ಇದೆ ಅನ್ನೋದೇ ಬೇಡ ಅಂಚಿನ ಒಂದು ಪರಿಜ್ಞಾನ ಪಡಿಸಿದ ವ್ಯಕ್ತಿ ಹುಟ್ಟುದಿಲ್ಲಜಿ ಹುಟ್ಟೆ ಬೆಳೆಸಿ ಅಂಚಿನ ಒಂದು ವ್ಯಕ್ತಿತ್ವ ನಮ್ಮ ಮಾತನ್ನ ಹೇಳಿದ್ದಾರೆ ಅದೇ ಗೊತ್ತು ಅಂಬೇಡ್ಕರ್ ಏನು ಮಾಡಿಸಿ ದಯಾನಂದ ಈ ಭಾರತ ದೇಶದ ಏನನ್ನು ಶಾಲೆಗೆ ಭೇಟಿ ಕೊಟ್ಟಾಗ ಸರ್ಕಾರ ಅಂಬೇಡ್ಕರ್ ಪಟ್ಟಣ ಜಿಲ್ಲಾನೆ ಟೀಚರ್ ಜ್ಞಾನ ಅದು ಏನಾಯ್ತು ಹೋಗಿದೆ ಹಾಗೆ ನಮಗೆ ಅದು ಇದು ಏನು ಬೇಡ ಅಂಬೇಡ್ಕರ್ ಪಟ್ಟ ಇಡಿ ಜಾಗೃತೆ ಇಬ್ಬರು ಪಟ್ಟ ಇಡಿ ಬೇರೆಯವ್ರನ್ನ ಯಾಕೆ ಇರ್ತಿರ್ಕೊಂಡೆ ಯಾಕೆಂಡ ನಮಗೆ ರೈಟ್ಸ್ ಕೊಡ್ತೀನಿ ಅಂಬೇಡ್ಕರ್ ಒಂಜಿ ನಮಗೆ ಇಲ್ಲಿ ಬದುಕದ ಈ ಸೊರದಿರ್ತದೆ ಈ ಹೋರಾಡಲ್ಲ ನಮಗೆ ನಮ್ಮ ಹೆಂಚಿನ ವಿಚಾರ ನಡಪಡುತ್ತಿಲ್ಲ ಅದಕ್ಕೆ ಕಾರಣನೇ ಡಾಕ್ಟರ್ ಬಾಬಾ ಸಾಹೇಬ್ 100 ಸಣ್ಣ ಅಂಬೇಡ್ಕರ್ನೇ ಚರ್ಚೆ ಚರ್ಚೆ ಅಂಬೇಡ್ಕರ್ ಕುಳಿಕ್ಬೇಕು ಅಂತ ಇರ್ತದೆ ಕುಳಿಕ್ಬೇಕು ಅಂಬೇಡ್ಕರ್ ವಿಚಾರ ಅಂಚಿನ ಒಂದು ಶಕ್ತಿ ಇರ್ತದೆ ಸಾಧ್ಯ
ಸಾಧ್ಯನಿಚ್ಚಿ ಇನಿ ಏನ ವಾಚ ಇನಿ ಅಂಬೇಡ್ಕರ್ ಇನಿ ಬೇಟ ಕುರುಟು ಹುಟ್ಟುದುಂಡ ಈ ಚಾಪೆರದಲ್ಲಿ ನಿಗಲು ಐನ ಆಲೋಚನೆ ಮತ್ತೆ ಗೊತ್ತಾಗ ಇನಿ ಆ ಶೋಷಿತ ವರ್ಗದ ಇಚ್ಚಿನೊಂಡ ಐಕೆ ನಮ್ಮ ಮಾತೆಗಳ ದೇವೇರದಿ ಎಂದು ಎಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಂಬಿನಿ ನಮ್ಮ ನೋಡು ಏನು ಬರುವುದು ಕೇಟ ಏನು ಬರುವುದು ಕೇಟ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಚಿನ ಕೊಟ್ಟರು ಈಗ ಪೂರ್ಣ ಕೊಡಿಕೆದ ಕಾರ್ಯಕ್ರಮ ಈಗ ಸಂಘಟನೆ ಖಂಡಿತವಾದ ಸೇಸಪ್ಪೇಂದ್ರ ಕಾರ್ಯಕ್ರಮ ಇವನಿಗೆ ನಾಯಕತ್ವಗಳು ಹೊರಡು ನಲದು ಈಗ ಸಂಘಟನೆ ನಿರಂತರವಾದ ಕೆಲಸ ಮಾಡ್ಕೊಂಡು ಕೊಡು ಕೆಲಸ ಹೆಚ್ಚು ಮಾಡ್ಕೊಂಡು ಕೇಟ ಹೋರಾಟಕ್ಕೆ ನನ್ನ ಕಷ್ಟಪಟ್ಟಿನ ಕೊಟ್ಟು ನೀವು ಉಪಕಾರ ಇದೆ ದಿಗ್ಗದ ಧಾರ್ಮಿಕ ಕ್ಷೇತ್ರ ಮಸ್ತ್ ಧಾರ್ಮಿಕ ಕ್ಷೇತ್ರಗಳು ಆ ಧಾರ್ಮಿಕ ಕ್ಷೇತ್ರ ಶಕ್ತಿ ಕೇಂದ್ರಗಳು ಈ ಪಾಠಿದಾವನ್ನು ಅವರದ್ದು ರಕ್ತ ಬರುತ್ತೆ ಯಾರಲ್ಲಿ ಯಾರೊಂದು ಸಮುದಾಯ ಇರ್ತದೆ ಎಲ್ಲೊಂದು ಸಮುದಾಯ 50,000 ಜನ ಸೇರ್ ಮಾಡಪ್ಪ ಅಲ್ಲಿ ಒಂದು ಪಾಠಿದ ಶಕ್ತಿ ಕೇಂದ್ರ ಅವನದು ಹೌದಾದ್ರೆ ಹೆಗಡೆ ಬಂದಿರ ಹೆಗಡೆ ಏರ್ ಬಂಡಾರ ಆ ಶಕ್ತಿ ಕೇಂದ್ರ ಹೆಚ್ಚಾದ ಕೇಟ ಆಯ್ತು ಅಧ್ಯಕ್ಷ ಇರುತ್ತೇನಾ ಅದೇ ಮಾತೆಲ್ಲ ಭಕ್ತರ ಭಕ್ತರ ನಡಿಗೆ ಸಮುದಾಯ 5 ಬೇರೆ ಎನ್ನಕಾಯ 50,000 ಜನ ಸೇರಿದ್ರು ಎಲ್ಲ ಓಟು ಅಂದಾಗ ಒಂಜಿ ಸೂಟ್ ಕೇಸ್ ಬರ್ಪುಣ ದೂಪಿನ ಕಟ್ಟಿರುತ್ತೆ ಮತ್ತು ನೀವು ದಿವಚಿ ರಾಜಕೀಯ ಸೂಟ್ ಕೇಸ್ ಶಾಶ್ವತ ನಮಗೆ ಬದುಕು ಜನ ಅಂಬೇಡ್ಕರ್ನ ತಪ್ಪಾದರ್ಶ ನಡಪುನೆ ನಮಗೆ ಖಂಡಿತವಾದ ನಮ್ಮ ಹೆಡ್ಡಪ್ಪ ಬರದು ಮಾತೆಗ ಕೊಡಲ ಈ ಗಣರಾಜ್ಯೋತ್ಸವದ 72 ವರ್ಷದ ಭಾಷೆ ಪಾದು ನನ್ನ ಜಯಂತಲ್ಲಿ ಜಯಂತಗೊಂಡ ನನ್ನ ಬಸವಗೌಡ ಅರೆಗಳ ಸೋಮ ಸಂದೇಶ ಮತ್ತೊಂದು ಮಾತೆಯನ್ನು ಬಂಧುದಲ್ಲಿ ಕೊಟ್ಟರು ಮಿತಚಾವಟಿ ಕೊಟ್ಟು ಸೋಮ ಸಂದೇಶ ಮತ್ತೊಂದು ಎಲ್ಲರ ಅದನ್ನು ಉಡುಪೆ ಜೈವಿ ಜೀವ ಸೋಮೆ ಸಂದಾಯಿತ ಮತ್ತೊಂದು ನನ್ನ ಈ ಸಭೆ ಮುಂದುವರಿಸೋದು ನನ್ನ ಮಿಲಿತ ಈ ಕಾರ್ಯಕ್ರಮ ಉದ್ದೇಶ ನಮ್ಮೊಟ್ಟಿಗೆ ಪಾಲ್ಗೊಳ್ಳಲು ಶ್ರೀಯುತ ಅಬ್ದುಲ್ ಸಲಾಂ ಜಮಾತ್ ಇಸ್ಲಾಮಿಕ್ ಸಮಿತಿ ಅಧ್ಯಕ್ಷರಾದಂಥ ಶೇಷಪ್ಪರವರೇ, ಅದೇ ರೀತಿ ಉಲ್ಲಾಲ ಉಪ ಸಮಿತಿಯ ಅಧ್ಯಕ್ಷರಾದ ನರೇಂದ್ರ ಕುಮಾರ್ ಅವರೇ, ಅದೇ ರೀತಿ ಉಲ್ಲಾಲ ಪೊಲೀಸ್ ಠಾಣಾ ಅಧಿಕಾರಿ ಸಂದೀಪ್ ರವರೇ, ನನ್ನ ಸಹೋದರಿ ಚಂದ್ರಕಲಾರವರೇ, ಭಾರತಿ ಅವರೇ ಹಾಗೂ ಇನ್ನಿತರ ವೇದಿಕೆಯಲ್ಲಿರುವಂಥ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ವಿಭಾಗದಲ್ಲಿರುವಂಥ ನನ್ನೆಲ್ಲ ಸಹೋದರ ಸಹೋದರರೇ, ತಮಗೆಲ್ಲರಿಗೂ ನಮ್ಮೆಲ್ಲರ ಸೃಷ್ಟಿಕರ್ತನ ಶಾಂತಿ ಮತ್ತು ಸಹನೆ ಸದಾ ಅವಶ್ಯಕತೆ. ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎರಡನೇ ವಿಚಾರ, ನಿಮ್ಮ ವಾರ್ಷಿಕ ದಿನಾಚರಣೆಯ ಈ ಕಾರ್ಯಕ್ರಮ ಕೂಡ ಶುಭವಾಗಲಿ. ಅದೇ ರೀತಿ ಕೂಡ ನಮ್ಮ ಗಣರಾಜ್ಯೋತ್ಸವದ ತಮಗೆಲ್ಲರಿಗೂ ನಾನು ಆರ್ಥಿಕವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ನಮ್ಮ ಶೇಷಪ್ಪರವರು ಮತ್ತು ರೋಹಿತ್ ಅವರು ಮನದಾಳ ಮಾತು ತಮ್ಮ ಮುಂದೆ ವಿಚಾರವನ್ನು ಮಂಡಿಸಿದರು. ಕೊನೆಗಿರುವುದು ಉಳಿದದನ್ನು ಮಾತ್ರ ನಿಮಗೆ ಹೇಳಿರುವಂಥ ವಿಚಾರ ಬಂದಿದೆ. ಆದರೆ ದಲಿತರು ಬಹಳ ಶೋಷಣೆಗೆ ಒಳಗಾದವರು, ಖಂಡಿತವಾಗಿ ದಲಿತರು ಶೋಷಣೆಗೆ ಒಳಗಾಗಿಲ್ಲ. ಆದರೆ B.R. ಅಂಬೇಡ್ಕರ್ ಅವರು ಬರೆದಂಥ ಈ ಸಂವಿಧಾನ ಕೇವಲ ದಲಿತರಿಗೆ ಮಾತ್ರ ಇವರು ನಾಯಕರಾಗಿಲ್ಲ, ಸಮಾಜದಲ್ಲಿರುವಂಥ ಎಲ್ಲ ಮನುಷ್ಯರ ನಾಯಕರಾಗಿದ್ದಾರೆ ಎಂಬುದಕ್ಕೆ ನಾವು ಅಭಿಮಾನ ಪಡಬೇಕಾಗಿದೆ. ಯಾಕೆಂದರೆ B.R. ಅಂಬೇಡ್ಕರ್ ಬರೆದಂಥ ಈ ಸಂವಿಧಾನ ಇವತ್ತು ನಾವು ಅದು ಶಿಸ್ತುಬದ್ಧವಾಗಿ ಇರಲಿಲ್ಲದರೆ ಖಂಡಿತವಾಗಿ ಈ ಭೂಮಿಯಲ್ಲಿ ಜೀವಿಸುವಂಥ ಹಕ್ಕು ನಮಗೆ ಇರಲಿಲ್ಲ. ಇದನ್ನು B.R. ಅಂಬೇಡ್ಕರ್ ಅವರು ಒಂದು ನ್ಯಾಯವಾದಿ ಅಂತ ಹೇಳ್ಬೋದು, ರಾಜಕೀಯ ಧುರೀಣರು ಅಂತ ಹೇಳ್ಬೋದು, ಜನರ ಸಮಸ್ಯೆಗೆ ಹೋರಾಟದ ಮನೋಭಾವ ಉಳ್ಳವರು ಕೂಡ ನಾವು ಹೇಳ್ಬೋದು. ಸಮಾಜದಲ್ಲಿರುವಂಥ ಎಲ್ಲ ಜನರ ಮರ್ದಿತರ ಶೋಷಿತರ ಒಂದು ಧ್ವನಿಯಾಗಿದೆ ಎಂಬುದು B.R. ಅಂಬೇಡ್ಕರ್ ಅವರು ಬರೆದ ಸಂವಿಧಾನವೇ ಇದಕ್ಕೆ ಸಾಕ್ಷಿಯಾಗಿದೆ. ನಾವು ಇದಕ್ಕೆ ವಿಚಾರವನ್ನು ಮಂಡಿಸುವಾಗ ನಾವು ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾವು ಜೀವನ ನಡೆಸ್ತಾ ಇದ್ದೇವೆ. ನಾವೆಲ್ಲ ಹುಟ್ಟಿದ್ದೇವೆ, ಸಮಾಜದಲ್ಲಿ ಬದುಕ್ತಾ ಇದ್ದೇವೆ. ಆದರೆ ನಂತರದ ದಿನಗಳು ನಮಗೆ ಸಾವಿನ ದಿನಗಳು ಬರುವಂಥದ್ದು. ಯಾರಿಗೂ ಕೂಡ
ಅದರ ಸಮಯ ಯಾರಿಗೂ ಒಂದು ಅಗ್ರಿಮೆಂಟ್ ಆಗಿ ದೇವರು ಕೊಟ್ಟಿದೆ. ಆದರೆ ಇಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಲೌಕಿಕ ಜೀವನವನ್ನು ಯಾವ ರೀತಿ ನಾವು ಅನುಸರಿಸಿಕೊಂಡು ಹೋಗಬೇಕಾಗಿದೆ, ಪ್ರತಿಯೊಂದು ವಿಚಾರವನ್ನು, ಪ್ರತಿಯೊಂದು ಧರ್ಮದ ತಿರುಳನ್ನು ನಾವು ಹೊಡೆಯಬೇಕಾಗಿದೆ. ಮುಸ್ಲಿಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ದಲಿತರು ಇರ್ಬೋದು, ಜೈನರು ಇರ್ಬೋದು, ಬೌದ್ಧರು ಇರ್ಬೋದು, ಎಲ್ಲ ಧರ್ಮದಕ್ಕೆ ಒಂದು ಧರ್ಮ ಗ್ರಂಥಗಳಿವೆ. ಅದು ಪವಿತ್ರವಾದಂಥ ಗ್ರಂಥ. ಯಾವ ಗ್ರಂಥಗಳಲ್ಲಿ ಕೂಡ ಅಶಾಂತಿಯನ್ನು ಉಂಟು ಮಾಡುವಂಥ ಪದ ಎಲ್ಲಿ ಕೂಡ ಅದರ ಒಂದು ನಾವು ನೋಡಲಿಕ್ಕೆ ಕಾಣೋದಿಲ್ಲ. ಎಲ್ಲ ಧರ್ಮ ಪವಿತ್ರವಾಗಿದೆ. ಆ ಧರ್ಮಕ್ಕೆ ಒಂದು ಇಲ್ಲಿ ಶಾಂತಿಯನ್ನು ಸೃಷ್ಟಿಯಾಗಬೇಕು, ಶಾಂತಿಯನ್ನು ಕಾಪಾಡಬೇಕು, ಜನರೊಂದಿಗೆ ಒಳ್ಳೆಯ ಸಹೋದರತೆಯ ಪಾತ್ರತೆಯೊಂದಿಗೆ ನಾವು ಜೀವಿಸಬೇಕಂತ ಒಂದು ಆ ಸಂದೇಶವೇ ಅಂತ ಸ್ಲೋಗನ್ ಇದೆ. ಇದನ್ನೆಲ್ಲ ನಾವು ಅರಿತು ಒಂದು ಕಡೆಗೆ ಧರ್ಮವನ್ನೇ ನಾವು ಮರೆತು ನಮ್ಮ ಸ್ವ ಇಚ್ಛೆಯಿಂದ ಈ ಸಮಾಜದಲ್ಲಿ ಬದುಕುವಂಥ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ. ಇದು ಯಾಕೆ ಬಂತು? ಜನರಿಗೆ ಹಣದ ಮೋಹ, ಹೆಣ್ಣಿನ ಮೋಹ, ಒಂದು ಕಡೆಯಲ್ಲಿ ಜೂಜಾಟ, ಈ ರೀತಿಯ ಮೋಹದಿಂದ ಬದುಕುವಂಥ ಜನರಿಗೆ ಧರ್ಮವನ್ನೇ ಮರೆತು ಬದುಕುವುದನ್ನು ನಾವು ಕಾಣ್ತೇವೆ. ಇದಕ್ಕೆ ನಾವು ಮೊಟ್ಟ ಮೊದಲಾಗಿ ಕೆಲವು ವಿಚಾರದಲ್ಲಿ ಸಿದ್ಧರಾಗಿರಬೇಕಾಗಿದೆ. ನಾವು ಧರ್ಮದ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಅಲ್ಲಾಹ್ ದೇವರು ಹೇಳ್ತಾ ಇದ್ದಾನೆ, ನಿಮ್ಮನ್ನು ನಾನು ಒಂದು ಹೆಣ್ಣು ಮತ್ತು ಗಂಡಿನಿಂದ ನಾನು ಸೃಷ್ಟಿಸಿದ್ದೇನೆ, ಅದರಿಂದ ಜೋಡಿಯನ್ನು ಕೂಡ ನಾನು ರಚಿಸಿದ್ದೇನೆ, ನಂತರ ಅನೇಕ ಸ್ತ್ರೀ ಪುರುಷರನ್ನು ಕೂಡ ಜೋಡಿಯಾಗಿ ನಾನು ಈ ಭೂಮಿಯಲ್ಲಿ ಪರಸ್ಪರರನ್ನು ನೀವು ಅರಿತುಕೊಳ್ಳಬೇಕಾಗಿ ಅವರು ವಿವಿಧ ಗೋತ್ರ, ಕುಲ, ವರ್ಣ, ಜಾತಿ ಅಂತ ಬೇರೆ ಬೇರೆ ರೂಪದಲ್ಲಿ ಅವರು ಇಲ್ಲಿ ನಮಗೆ ಕಾಣ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಅವರೊಟ್ಟಿಗೆ ಇರುವಂತಹ ಸಹೋದರತೆ ಮತ್ತು ಅವರೊಟ್ಟಿಗೆ ಇರುವಂತಹ ಆ ಸಂಬಂಧವನ್ನು ಬೆಳೆಸಲಿಕ್ಕಾಗಿ ನಮ್ಮನ್ನು ಈ ರೀತಿ ದೇವರು ನಮ್ಮನ್ನು ಪರಿಚಯಪಡಿಸಲಿಕ್ಕಾಗಿ ಈ ರೀತಿಯ ಒಂದು ಸಮಾಜವನ್ನು ರಚಿಸಿಕೊಂಡಿದ್ದಾರೆ. ಆದರೆ ಇದನ್ನೆಲ್ಲ ಇಟ್ಕೊಂಡು ಇಲ್ಲಿ ಏನಾಗಿದೆ ಅಂದರೆ, ಅವನು ಹಿಂದೂ ಧರ್ಮ, ಇವನು ಮುಸ್ಲಿಂ ಧರ್ಮ, ಇವನು ಕ್ರಿಶ್ಚಿಯನ್ ಧರ್ಮ, ಭೇದ ಭಾವವನ್ನು ಇಟ್ಕೊಂಡು ಸಮಾಜದ ಅಹಿತಕರವಾದಂಥ ಘಟನೆಗೆ ಒಂದು ಆ ರೂಪವನ್ನು ಕೊಟ್ಟು ಜನರಿಂದ ಒಂದು ಮರ್ದಿತರನ್ನಾಗಿ ಮಾಡುವುದು, ಶೋಷಿತರನ್ನಾಗಿ ಮಾಡುವುದು ಸಮಾಜದಲ್ಲಿ ನಡೀತಾ ಇದೆ. ಇದಕ್ಕಾಗಿ ನಾವು ಸಮಾಜದಲ್ಲಿ ಎದ್ದೇಳಬೇಕಾಗಿದೆ. ಈ ಎದ್ದೇಳುವಂತಹ ಸಂದರ್ಭದಲ್ಲಿ ಕೇವಲ ದಲಿತರು ಮಾತ್ರ ಅಲ್ಲ, ಸಮಾಜದಲ್ಲಿರುವ ಎಲ್ಲ, ಇಲ್ಲಿ ನಮ್ಮ ಸೇಸಬರು ಹೇಳಿದರು, ದಲಿತರು, ಬೆಲ್ಲವರು, ST, SC, ಖಂಡಿತವಾಗಿ ನೀವು ಈ ಸಮಾಜದಲ್ಲಿ ನೀವು ಶೋಷಿತರೆಂದು ನೀವು ಹೇಳ್ಬೋದು. ನಿಮ್ಮ ಸೃಷ್ಟಿಕರ್ತನ ಮುಂದೆಗಡೆ ನೀವು ಖಂಡಿತವಾಗಿ ನೀವು ಶೋಷಿತರಲ್ಲ. ಅವರು ಮಾಡಿದಂಥ ತಪ್ಪಿಗೆ ದೇವರಿಂದ ಅದಕ್ಕೆ ಸಕ್ತ ಅವ್ರಿಗೆ ಅದರ ಲೆಕ್ಕಾಚಾರವನ್ನು ಇಡುವಂಥ ಸಂದರ್ಭದಲ್ಲಿ ಖಂಡಿತವಾಗಿ ಆ ಲೆಕ್ಕಾಚಾರವನ್ನು ಇಡುವುದು ನಿಮ್ಮನ್ನು ಶೋಷಿತರವರು ಶೋಷಣೆ ಮಾಡಿದವರು ಖಂಡಿತವಾಗಿ ಅದಕ್ಕೆ ಇಡಬೇಕಾಗಿದೆ. ದಯವಿಟ್ಟು ತಾವು ಕೂಡ ಇದರಿಂದ ಯಾರು ಕೂಡ ನಾವು ಬಹಳ ಜನ ಸಂಖ್ಯೆ ಕಡಿಮೆಯಲ್ಲಿದ್ದೇವೆ, ನಾವು ಶೋಷಿತರ ನಮ್ಮನ್ನು ಮರ್ದಿತರನ್ನಾಗಿ ಮಾಡ್ತಾ ಇದ್ದಾರೆ, ನಮ್ಮ ಶೋಷಿತರನ್ನಾಗಿ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅಂತ ನೀವು ನಿರೀಕ್ಷೆ ಇಟ್ಕೊಳ್ಬೇಡಿ. ಸಮಾಜದಲ್ಲಿ ಎದ್ದೇಳಿರಿ, ಮುಂದೆ ಬನ್ನಿರಿ, ಸಮಾಜದಲ್ಲಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡುವ. ನಮ್ಮ ಬಾಬಾ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ನಮಗೆ ಕೊಟ್ಟಂತ ಸಂವಿಧಾನವನ್ನು ಉಳಿಸುವಂತ ಕೆಲಸ ಮಾಡುವ. ಸಮಾಜದಲ್ಲಿ ಎಲ್ಲರ ಒಟ್ಟಾಗಿ ನಾವು ಖಂಡಿತವಾಗಿ ಯಾವ ಸಮಾಜದ ವಿರೋಧಿಗಳಿಗೆ ನಮ್ಮಿಂದ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಯಾವ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಒಂದು ವಿಚಾರವನ್ನು ತಮ್ಮ ಮುಂದೆ ಮಂಡಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ನಾನು ಮಗದೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ನನ್ನ ಈ ಗುರು ಒಂದು ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಕರ್ನಾಟಕ. ವಾರ್ಷಿಕ ಸಭೆ ಈ ದಿನ ನೋಡಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಆಗುವುದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲ ಬಂದು ಹೋಗಿದ್ದಾರೆ. ಈ ದಿವಸ ಗಣರಾಜ್ಯೋತ್ಸವ, ನಮ್ಮ ಭಾರತದ ಸಂವಿಧಾನ ಜಾರಿಗೆ ಬಂದಂಥ ದಿನ. ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೆಯಲ್ಪಡುವ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಸಂವಿಧಾನವನ್ನು ನಿರ್ಮಾಣ ಮಾಡಲು ಅತ್ಯಂತ ಮಹತ್ತರ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರೂ ನಮ್ಮ ಹೆಮ್ಮೆ, ನಮ್ಮ ಭಾರತದ ಹೆಮ್ಮೆ ಮತ್ತು ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೆ ಹೆಮ್ಮೆ. ಅವರು ಒಂದೇ ಜನಾಂಗಕ್ಕೆ ಸೀಮಿತವಾಗಿಲ್ಲ, ಅವರು ಇಡೀ ಭಾರತದ ಎಲ್ಲ ನಾಗರಿಕರಿಗೂ ಸಹ ಅವರು ನಾಯಕರು. ಅವರು ಈ ಭಾರತ ಸಂವಿಧಾನವನ್ನು ನಿರ್ಮಾಣ ಮಾಡಬೇಕಾದ್ರೆ 1-2 ದಿನಗಳಲ್ಲಿ ಮಾಡಲಿಲ್ಲ.
ಗೊತ್ತಿರುವ ಹಾಗೆ ಭಾರತ ಸಂವಿಧಾನ ಸುಮಾರು 3 ವರ್ಷಗಳ ಕಾಲ ಎಲ್ಲ ದೇಶಗಳ ಸುಮಾರು ಒಂದು 12 ದೇಶಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿ ಅದರಿಂದ ಎಷ್ಟು ಅಂಶಗಳನ್ನು ನಮ್ಮ ಸಂವಿಧಾನಕ್ಕೆ ಪಡೆದು ಈ ಒಂದು ಭಾರತ ಸಂವಿಧಾನ ಇವತ್ತು ಇಡೀ ಪ್ರಪಂಚದ ಬೃಹತ್ ಸಂವಿಧಾನವಾಗಿ ಅವರು ನಮಗೆ ಕೊಡುಗೆಯನ್ನು ನೀಡಿದ್ದಾರೆ. ಸಂವಿಧಾನದಲ್ಲಿ ಎಲ್ಲ ಜನಾಂಗದವರಿಗೂ ಹಕ್ಕುಗಳನ್ನು ನೀಡಿದ್ದಾರೆ. ನಮಗೆ ಜೀವಿಸುವ ಹಕ್ಕಾಗಲಿ ಅಥವಾ ಯಾವುದೇ ಉದ್ಯೋಗ ಮಾಡ್ತಕ್ಕಂಥ ಹಕ್ಕಾಗಲಿ, ಸಮಾನತೆ ಹಕ್ಕಾಗಲಿ, ಇತರೆ 7 ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮೂಲಭೂತ ಕರ್ತವ್ಯ, ನಮ್ಮ ಕರ್ತವ್ಯ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ. ಮತ್ತೆ ಈ ನೆಲದಲ್ಲಿ, ಈ ದೇಶದಲ್ಲಿ ಯಾವುದೇ ಕಾನೂನಾದರೂ ಸಹಿತ ಈ ಸಂವಿಧಾನದ ಒಂದು ಬೃಹತ್ ಚೌಕಟ್ಟಿನಲ್ಲಿ ಕಾರಣ. ಹಾಗಾಗಿ ಸಂವಿಧಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಯಾವುದೇ ಕಾನೂನಾದರೂ ಸಂಯವಾದ ಚೌಕಟ್ಟಿನಲ್ಲೇ ಇರಬೇಕು. ಸಂವಿಧಾನದ ಚೌಕಟ್ಟು ಬಿಟ್ಟು ಯಾವುದೇ ಕಾನೂನು ಸಹಿತ ಹೋಗಬಾರದು. ಹಾಗಾಗಿ ಸಂವಿಧಾನ ಅರ್ಥ ಆದ್ರೆ ನಮಗೆಲ್ಲ ಕಾನೂನುಗಳು ಸಹಿತ ಅರ್ಥ ಆಗ್ತದೆ. ಹಾಗಾಗಿ ಸಂವಿಧಾನವನ್ನು ನಾವು ಹೆಚ್ಚಿಗೆ ಅಭ್ಯಾಸ ಮಾಡೋಣ ಅಂತ ನಾನು ಹೇಳ್ತೇನೆ. ಮತ್ತು ಏನು ನಮ್ಮ SC/ST ಜನಾಂಗಗಳು ಅಂತ ಏನೆಂದರೆ ಅವರಿಗೆ ನಿಮಗೆಲ್ಲ ತಿಳಿದಾಗೆ ವಿವಿಧ ಕಾನೂನುಗಳು ನಿಮ್ಮ ರಕ್ಷಣೆ ಇದೆ. SC/ST ಅಟ್ರಾಸಿಟಿ ಕಾಯ್ದೆಯಿಂದ ಹಿಡಿದು ಬೇರೆ ಬೇರೆ ಕಾಯ್ದೆಗಳು ನಿಮ್ಮ ರಕ್ಷಣೆಗಿದೆ. ಯಾವುದೇ ರೀತಿಯಾದಂಥ ನಿಮಗೆ ತೊಂದರೆ ಆಗಲಿ, ಸಮಸ್ಯೆ ಆಗಲಿ, ನೀವು ನಿರ್ಭೀತರಾಗಿ ಪೊಲೀಸ್ ಇಲಾಖೆಗೆ ನೀವು ದೂರನ್ನ ಕೊಡ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಿದೆ, ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ದೂರನ್ನ ಕೊಡ್ಬೋದು. ದೂರು ಕೊಟ್ಟಾಗ ನಿಮಗೆ ಅತ್ಯಂತ ತ್ವರಿತ ಗತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾನು ದಲಿತ ಸಂಘರ್ಷ ಸಮಿತಿ ಸೇವಾ ಸಮಿತಿಯವರಿಗೆ ಇನ್ನೊಂದು ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಮಂಗಳೂರು ಭಾಗದಲ್ಲಿ ಈ ಸರ್ಕಾರಿ ನೌಕರರು ತುಂಬ ಕಮ್ಮಿ ಆಗ್ತದೆ. ಸರ್ಕಾರಿ ನೌಕರಿಗೆ ಬರ್ತಕ್ಕಂಥವ್ರು ಪೊಲೀಸ್ ಇಲಾಖೆ ತಗೊಳ್ಳಿ, ರೆವಿನ್ಯೂ ಇಲಾಖೆ ತಗೊಳ್ಳಿ, ಫಾರೆಸ್ಟ್ ಇಲಾಖೆ ತಗೊಳ್ಳಿ, ಯಾವುದೇ ಇಲಾಖೆಯಲ್ಲಿ ಈ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟೆ ಕಡೆಯಿಂದ ಜಾಸ್ತಿ ಜನ ಬರ್ತಾರೆ. ಇಲ್ಲಿನವರು ಸಂಖ್ಯೆ ಕಮ್ಮಿ ಆಗ್ತದೆ. ನಮ್ಮ ಪೊಲೀಸ್ ಇಲಾಖೆಯಲ್ಲಂತೂ ಹೆಚ್ಚು ಕಮ್ಮಿ ಒಂದು 15% ಮಾತ್ರ ಇಲ್ಲಿನವರು ಇದ್ದಾರೆ. ಉಳಿದವರೆಲ್ಲ ಬೇರೆ ಬೇರೆ ಇಲಾಖೆ, ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳೋದು ಬೇರೆಯವರು. ನಾನು ಯಾಕೆ ಹೇಳ್ತೀನಪ್ಪ ಅಂದರೆ ಇಲ್ಲಿನವರಿಗೆ ಅದರ ಅರಿವನ್ನು ಮೂಡಿಸ್ಬೇಕಾಗ್ತದೆ. ಆಮೇಲೆ ಮುಖ್ಯವಾಗಿ SC/ST ಜನಾಂಗದವರಿಗೆ ನಿಮಗೆ ರಿಸರ್ವೇಷನ್ ಇದೆ, ಕರ್ತವ್ಯದಲ್ಲಿ ರಿಸರ್ವೇಷನ್ ಇದೆ. ರಿಸರ್ವೇಷನ್ ಇರೋದ್ರಿಂದ ಬೇರೆಯವರಿಗಿಂತ ನೀವು ಅತಿ ಬೇಗ ನಮ್ಮ ಸರ್ಕಾರಿ ಕೆಲಸದಲ್ಲಿ ಸೇರ್ಕೊಳ್ಬಹುದು. ಹಾಗಾಗಿ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ತರಬೇತಿ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಏನು ಯುವಕ ಯುವತಿಯರು SSLC ಪಾಸ್ ಆದವರು, PUC ಪಾಸ್ ಆದವರು ಮತ್ತು ಡಿಗ್ರಿ ಪಾಸ್ ಆದವರು ಅಂಥವರಿಗೆ ಒಂದು ಸೇವಾ ಒಂದು ಕಾರ್ಯಾಗಾರವನ್ನು ಮಾಡಿ, ತರಬೇತಿ ಕಾರ್ಯಾಗಾರ ಯಾವುದ್ರ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀವು ಹೇಗೆ ತಯಾರಿ ನಡೆಸಬೇಕು ಅನ್ನೋ ಒಂದು ಕಾರ್ಯಾಗಾರವನ್ನು ಮಾಡಿ ನಮ್ಮನ್ನು ಸಹಿತ ನೀವು ಸ್ವಾಗತ ಮಾಡಿದ್ರೆ ನಾನು ಸಹಿತ ಬಂದು ಅವರಿಗೆ ಒಂದು ಪ್ರೋತ್ಸಾಹ ನೀಡತಕ್ಕಂಥ ಕೆಲಸ ಮತ್ತು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ನಮ್ಮ ಜನಾಂಗದ ಏನು ದಲಿತ ಜನಾಂಗದ ಯುವಕ ಯುವತಿಯರು ಮುಂದೆ ಬರ್ತಾರೆ. ಅವರು ಸರ್ಕಾರಿ ನೌಕರಿಯನ್ನ ಪಡೆದುಕೊಳ್ತಾರೆ. ಈ ಸರ್ಕಾರಿ ನೌಕರಿಗೆ ನಮ್ಮಲ್ಲಿ ಜನ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ ಹೊರಗಡೆಯಿಂದ ಜನಗಳು ಭರ್ತಿ ಆಗ್ತಾರೆ. ಬಾಗಲಕೋಟೆ, ಬಿಜಾಪುರ, ಹಾವೇರಿ ಆ ಸೈಡ್ ಜನಗಳು ಆ ಕಡೆ ಬರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿನವರು ಇಲ್ಲಿಯ ಸರ್ಕಾರಿ ನೌಕರಿಗೆ ಸೇರಿದಾಗ ಸಾರ್ವಜನಿಕ ಸಂಪರ್ಕ ಹೆಚ್ಚಿಗೆ ಆಗ್ತದೆ. ಈ ತುಳುವರು ಮಾತಾಡಿದಾಗ ಅವ ನಿಮ್ಮ ಆತ್ಮೀಯತೆ ಏನಿದೆ ಅದು ಹೆಚ್ಚಿಗೆ ಆಗ್ತದೆ. ನಾನು ಕೂಡ ತುಳು ಬರೋದಿಲ್ಲ ನನಗೆ, ನಾನು ಶಿವಮೊಗ್ಗದವನು, ಕಲಿತೀನಿ. ಆದ್ರೆ ಇನ್ನೊಂದು 6 ತಿಂಗಳಲ್ಲಿ ತುಳುವನ್ನು ಕಲಿತೀವಿ. ಆದ್ರೆ ಇಲ್ಲಿನವರು ಬಂದಾಗ ತುಳುವಲ್ಲಿ ಮಾತಾಡಿ ನಮ್ಮ ಊರಿನವರು ಎಂದಾಗ ಹೆಚ್ಚಿನ ಆತ್ಮೀಯತೆ ಬೆಳೀತದೆ ಮತ್ತು ಹೆಚ್ಚಿಗೆ ಸೇವೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ನಿಮ್ಮ ಮಕ್ಕಳಿರ್ಬೋದು ಅಥವಾ ನಿಮ್ಮ ನೆರೆಕೆಯವರ ಮಕ್ಕಳಿರ್ಬೋದು ಅವರಿಗೆ ಹೇಳಿ, ಯುವಕ ಯುವತಿಯರಿಗೆ ಇದೊಂದು ತರಬೇತಿ ಕೊಡಿಸ್ತಕ್ಕಂಥ ಕೆಲಸವನ್ನು ಈ ದಲಿತ ಸೇವಾ ಸಮಿತಿಯವರು ಹಮ್ಮಿಕೊಳ್ಳಿ ಅಂತ ನಾನು ಒಂದು ಸಣ್ಣ ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಏನು ನಾವು SC/ST ಕಮಿಟಿಯ ಮೀಟಿಂಗನ್ನು ನಾವು ಹಮ್ಮಿಕೊಳ್ಬೇಕಾಗಿತ್ತು. ಅದು ನೆಕ್ಸ್ಟ್ ಮುಂದಿನ ಭಾನುವಾರ ನಾವು ಹಮ್ಮಿಕೊಳ್ತಾ ಇದ್ದೆ. ನಾನು ಪ್ರತ್ಯೇಕವಾಗಿ ಎಲ್ಲ ದಲಿತ ಮುಖಂಡರುಗಳಿಗೂ ಪೊಲೀಸ್ ಠಾಣೆಗೆ ಕರೆದು ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಏನು ತ್ವರಿತಗತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಬಗೆಹರಿಸಿದ್ರೆ ನಾವೇ ಮಾಡ್ತೀವಿ. ಬೇರೆ ಇಲಾಖೆಯಿಂದ ಬಗೆಹರಿಸೋ ಸಂಬಂಧಪಟ್ಟ ಇಲಾಖೆ ನಮ್ಮ ಇಲಾಖೆ
ಏನಾದರೂ ಸಡನ್ ಆಗಿ ಏನಾದರೂ ಆಗಬೇಕಾಗಿತ್ತು ಅನ್ನೋದ್ರಲ್ಲಿ ನಮ್ಮ ಮೊಬೈಲ್ ನಂಬರ್ಗಳಂತೂ ಇದ್ದೇ ಇದೆ. ಮೊಬೈಲ್ ನಂಬರ್ಗಳನ್ನು ನೀವು ಫೋನ್ ಮಾಡಿ ತಿಳಿಸಿದ್ರೆ ಕೂಡಲೇ ಅದಕ್ಕೆ ನಾವು ಸ್ಪಂದಿಸ್ತೇವೆ. ಇಲ್ಲ ಅಂದರೆ ನಮ್ಮ ಎಮರ್ಜೆನ್ಸಿ ನಂಬರ್ ಈಗ 100 ಇತ್ತು ಮುಂಚೆ, ಈಗ ಅದು ಬದಲಾಗಿದೆ. ಗೊತ್ತಿದೆಯಾ ಯಾರು ಬದಲಾಗಿದೆ ನಂಬರ್ ಯಾರು ಅಂತೇಳಿ? 112. ಈಗ 100 ಅಂತ ನೋಡಿದ್ದೆ ಅದು ಬದಲಾವಣೆ ಆಗಿ 112 ಅಂತ ಮಾಡಿದ್ದಾರೆ ನಂಬರ್. ಯಾವುದೇ ಮೊಬೈಲ್ನಿಂದ ನೀವು ಫೋನ್ ಮಾಡಿದ್ರೆ ಅದು ಟೋಲ್ ಫ್ರೀ, ಅಂದರೆ ನಿಮ್ಮ ದುಡ್ಡನ್ನು ಕಟ್ಟಾಗೋದಿಲ್ಲ. 112 ಮಾಡಿದರೆ ಈಗ ಅಗ್ನಿಶಾಮಕ ಇಲಾಖೆ ಮತ್ತು ಎಮರ್ಜೆನ್ಸಿ ಇಲಾಖೆ ಮತ್ತು ವೈದ್ಯಕೀಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲದಕ್ಕೂ ಒಂದೇ ನಂಬರ್ ಇದೆ. 112 ಮಾಡಿದ್ರೆ ನಿಮಗೆ ಏನೇ ಎಮರ್ಜೆನ್ಸಿ ಇದ್ರೂ ಸಹಿತ ಅದು ಆ ಫೋನ್ ಕರೆಯನ್ನು ಸ್ವೀಕರಿಸಿ ಯಾವ ಇಲಾಖೆಗೆ ಸಂಬಂಧಪಟ್ಟೋ ಆ ಇಲಾಖೆಯ ವಾಹನಗಳು ಕೂಡಲೇ ಅಲ್ಲಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದರ ಸೇವೆಯನ್ನು ಪಡ್ಕೊಳ್ಬೇಕು. ಹಾಗೆ ಏನು ಯುವಕರು ಮತ್ತು ಯುವತಿಯರು ಈ ದಿನಗಳಲ್ಲಿ ಏನು ಈ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೋ ನೋಡ್ತಾ ಇದ್ದೀವಿ. ಸಣ್ಣ ವಯಸ್ಸಿನಲ್ಲಿ ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗವಹಿಸೋದು, ಗಾಂಜಾ ಸೇರೋದು ಅಥವಾ ಈ ಸಿಗರೇಟ್ ಸೇರೋದು, ಆಮೇಲೆ ಕುಡಿಯೋದು ಅಂಥ ಚಟಗಳನ್ನು ಹೋಗಲಾಡಿಸ್ಬೇಕು. ಅಂಥ ನಿಟ್ಟಿನಲ್ಲಿ ಅಂಥವ್ರು ಯಾರು ಇರ್ತಾರೋ ಅವರಿಗೆ ಸಣ್ಣ ಒಂದು ಏನು ಮೊದಲನೇ ಹೆಜ್ಜೆಯಲ್ಲಿ ಅವರಿಗೆ ನಾವು ಬುದ್ಧಿವಾದ ಹೇಳಿ ಸರಿ ಮಾಡ್ತಕ್ಕಂಥದ್ದು ಆಗಬೇಕು. ಅದಕ್ಕಾಗಿ ಪೋಷಕರು ಅವರ ಮಕ್ಕಳ ಏನು ಮಾಡ್ತಾರೆ, ಅವನು ಬೆಳಿಗ್ಗೆ ಬರ್ತಾನೆ ಸಂಜೆ ಏನೋ ಬೈಕ್ ತಗೊಂಡು ಹೋಗ್ಬಿಡ್ತಾರೆ, ಎಲ್ಲಿ ಹೋಗ್ತಾರೆ ಗೊತ್ತಾಗೋದಿಲ್ಲ. ಅವ್ರು ಏನು ಮಾಡ್ತಾರೆ, ಹುಡುಗರು ಮುಂಚೆ ಕೂತ್ಕೊಂಡು ಗಾಂಜಾ ಸೇರೋದು, ಕುಡಿತಕ್ಕಂಥದ್ದು ಅಂಥದ್ದು ಮಾಡಿಬಿಟ್ಟು ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲಿ ಕಳ್ಳತನ ಮಾಡೋದು ಮತ್ತೊಂದು ಕೃತ್ಯಗಳಲ್ಲಿ ಭಾಗವಹಿಸ್ತಾರೆ. ಯಾಕಂದರೆ ಕಳ್ಳತನ ಮಾಡೋದ್ರಿಂದ ಈಸಿ ಮನಿ ಅಂತೇಳಿ, ಅಂದರೆ ಒಂದು ದುಡಿಮೆ ಮಾಡೋದ್ರಿಂದ 300-400 ರೂಪಾಯಿ ಸಿಗ್ಬೋದು. ಆದರೆ ಕಳ್ಳತನ ಮಾಡೋದ್ರ ಜೊತೆ 10-20 ರೂಪಾಯಿ ಸಿಗ್ತದೆ. ಅವ್ರು ಮೋಸ ಮಾಡೋದು ಯಾರಿಗಾದ್ರು ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಹೇಳಿ ಅಂಥ ಒಂದು ಅವರ ಒಂದು ಐಷಾರಾಮಿ ಜೀವನಕ್ಕೋಸ್ಕರ ಏನು ಕುಡಿಲಿಕ್ಕೆ ಮತ್ತು ಬೈಕಿಗೆ ಮತ್ತು ಬಟ್ಟೆಗೋಸ್ಕರ ಅವರು ದುಶ್ಚಟ ಬೇರೆ ದಾರಿಯಲ್ಲಿ ಇರತಕ್ಕಂಥ ಸಂದರ್ಭಗಳು ಇದೆ. ಹಾಗಾಗಿ ಪೋಷಕರು ಅವರ ಬಗ್ಗೆ ಹೆಚ್ಚಿಗೆ ನಿಗಾ ವಹಿಸಬೇಕು. ಆ ರೀತಿ ಏನಾದರೂ ಕಂಡು ಬಂದರೆ ನೀವು ಕೂಡಲೇ ನಮ್ಮ ಪೊಲೀಸ್ ಠಾಣೆಗೆ ತಿಳಿಸಿದ್ರೆ ಅವರು ನಾವು ಕರೆಸಿ ನಾವು ಅವರಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಅವ್ರು ಏನು ಮಾಡ್ತಾರೆ ಅನ್ನೋದಕ್ಕೆ ನಾವು ನಿಗಾ ವಹಿಸಕ್ಕೆ ಸಾಧ್ಯ ಇರ್ತದೆ. ನಾವೆಲ್ಲ ಕಳ್ಕೊಳ್ಳೋತಾ ಇರ್ತೀವಿ. ಒಬ್ಬ ವ್ಯಕ್ತಿ ಯಾರು ಅಂತ ಗೊತ್ತಾದ್ರೆ ಅವ್ರ ಬಗ್ಗೆ ನಾವು ನಿಗಾ ವಹಿಸೋಕ್ಕೆ ಹೆಚ್ಚಿನ ನಿಗಾ ವಹಿಸಲಿಕ್ಕೆ ಅದು ಅನುಕೂಲವಾಗ್ತದೆ. ಹಾಗಾಗಿ ನಿಮ್ಮ ಲೆವೆಲಲ್ಲಿ ಅದನ್ನು ನೀವು ನೋಡಿ. ಆ ರೀತಿ ಏನಾದರೂ ನಿಮ್ಗೆ ಸಂಶಯ ಕಂಡು ಬಂದರೆ ಕೂಡಲೇ ನಮ್ಮ ಇಲಾಖೆಗೆ ತಿಳಿಸಿದರೆ ನಾವು ಕಕ್ಷೆ ಅದನ್ನು ಮಾಡ್ತೀವಿ. ಆಮೇಲೆ ಬೇರೆ ಯಾರೇ ಸಂಶಯಾಸ್ಪದ ವ್ಯಕ್ತಿಗಳು ನಿಮ್ಮ ಬಡಾವಣೆಗಳಲ್ಲಿ ಮತ್ತೊಂದರಲ್ಲಿ ಕಂಡು ಬಂದಲ್ಲಿ ಕೂಡಲೇ ನೀವು 112 ಫೋನ್ ಮಾಡಿದ್ರೆ ಅಲ್ಲಿ ಸಂಬಂಧಪಟ್ಟ ವೇಗಗಳು ಬರ್ತದೆ. ಆಮೇಲೆ ಈಗ ಚೈನ್ ಸ್ನ್ಯಾಚಿಂಗ್ ಮತ್ತು ಇತರ ಕಳ್ಳತನಗಳು ಜಾಸ್ತಿ ಆಗ್ತದೆ. ಸರಗಳನ್ನ ಬೈಕ್ನಲ್ಲಿ ಬಂದು ಸರನ ಎಳ್ಕೊಂಡು ಹೋಗ್ತಕ್ಕಂಥದ್ದು. ಅದಾಗಿ ಈ ಮಹಿಳೆಯರು ವಾಕಿಂಗ್ ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ, ಸರನ ನಮ್ಮ ಸೆರಗಿನ ಮುಚ್ಕೊಂಡು ಗುಂಪಿನಲ್ಲಿ ಹೋಗ್ಬೇಕು. ಒಂದೇ ಒಬ್ಬರು ಹೋಗ್ಬೇಕಾದ್ರೆ ನಿರ್ಜನ ಪ್ರದೇಶಗಳಲ್ಲಿ ಹೋಗ್ಬೇಕಾದ್ರೆ ಬೈಕ್ನಲ್ಲಿ ಬಂದು ಏನು ಸರಗಳನ್ನ ಮಾಡ್ತಕ್ಕಂಥದ್ದು ಈಗ ನಡೀತಾ ಇದೆ. ಹಾಗಾಗಿ ಅದನ್ನು ನಾವು ಅವಕಾಶ ಮಾಡಿಕೊಡಬಾರ್ದು. ಅವಕಾಶ ಮಾಡಿಕೊಟ್ರೆ ಅದು ಜಾಸ್ತಿ ಆಗ್ತದೆ. ನೀವು ಆದಷ್ಟು ಗುಂಪಲ್ಲಿ ಹೋಗಬೇಕು ಮತ್ತು ನಿಮ್ಮ ಸೆರಗಿನಲ್ಲಿ ನಿಮ್ಮ ಸರವನ್ನು ಕವರ್ ಮಾಡ್ಕೊಳ್ಬೇಕು. ಯಾರಾದರೂ ಒಬ್ಬರೇ ನೀವು ನಿರ್ಜನ ಪ್ರದೇಶದ ಒಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಬೈಕ್ನಲ್ಲಿ ಬಂದು ಸರವನ್ನು ಹಾಸ್ಕೊಂಡು ಹೋಗ್ತಾರೆ, ಅಂಥದಕ್ಕೆ ಅವಕಾಶವನ್ನು ನೀಡಬಾರ್ದು. ಮತ್ತು ಮನೆಗಳನ್ನ ಏನಂದರೆ ಈಗ ನೀವೆಲ್ಲ ಅರ್ಜೆಂಟಾಗಿ ಊರಿಗೆ ಹೋಗಬೇಕಾಗಿ ಬರ್ತದೆ. ಊರಿಗೆ ಹೋಗಬೇಕಾದ್ರೆ ನೀವು ಇರ್ತಕ್ಕಂಥ ಏನು ಚಿನ್ನಾಭರಣ ಅಥವಾ ನೆಲದ ಹಣ ಅದನ್ನು ಎಲ್ಲರೂ ನೀವು ಮನೆಗೆ ಹೋದ ತಕ್ಷಣ ಎಲ್ಲಿರ್ತೀರಿ, ಬಾಗಿಲಲ್ಲಿ ಬೀಗಲ್ಲಿ ಇಟ್ಟಿರ್ತೀರ. ಕಳ್ಳನ್ನು ನೋಡಿದ್ರೆ ಒಂದಿನ ಬೀಗ ಹಾಕಿದ್ರೆ ಬೀಗ ಹೊಡೆದು ಮನೆ ಒಳಗೆ ನುಗ್ಗಿ ಕಳ್ಳತನ ಮಾಡ್ತಕ್ಕಂಥ ಒಂದು ಪ್ರಕರಣಗಳು ನಡೀತಾ ಇದೆ. ನಮ್ಮ ಸಲಹೆ ಏನಂದರೆ ನೀವೆಲ್ಲ ಅರ್ಜೆಂಟಾಗಿ ಊರಿಗೆ ಹೋಗ್ತಕ್ಕಂಥದ್ದು ಬಂತು ಅಂದರೆ ಏನು ಸಣ್ಣ ಪುಟ್ಟ ನಗದ ಅಥವಾ ಚಿನ್ನಾಭರಣಗಳಿದೆ ಅದನ್ನು ಜಾಸ್ತಿ ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಕೋಬೇಕು. ಅಕಸ್ಮಾತ್ ಬ್ಯಾಂಕ್ ಲಾಕರ್ನಲ್ಲಿ ಇಡ್ಲಿಕ್ಕೆ ಆಗಲಿಲ್ಲಪ್ಪ ಅರ್ಜೆಂಟಾಗಿ ಹೋಗ್ಬೇಕು ಅಂತಾವಾಗ ಗಾಬ್ಲೆಟ್ ಬೀರ್ ಅಂತ ಏನಿದೆಯಾ, ಕಳ್ಳ ಬಂದ ತಕ್ಷಣ ಫಸ್ಟ್ ಹೊಡೆಯೋದು ಕಬೋರ್ಡ್ ಅಥವಾ ಗಾಬ್ಲೆಟ್ ಬೀರ್, ಅದನ್ನು ಬಿಟ್ಟು ಬೇರೆ ಜಾಗಗಳಲ್ಲಿ ಯಾವುದೋ ಒಂದು ಅಕ್ಕಿ ಮೂಟೆ ಒಳಗೆ ಇಟ್ಟಿರ್ತಕ್ಕಂಥದ್ದು ಅಥವಾ ನಿಮ್ಮ ಶೂ ಸಾಕ್ಸ್ ಒಳಗೆ ಇರ್ತಕ್ಕಂಥದ್ದು ಬಂಗಾರವನ್ನು ಆ ರೀತಿ ಇಟ್ಟಲ್ಲಿ ಕಳ್ಳತನ ಮಾಡೋದವನಿಗೆ ಇಡೀ ಮನೆ ಹುಡುಕೋಷ್ಟು ಪೇಷನ್ಸ್ ಇರೋದಿಲ್ಲ. ಅವನೊಂದು ಅರ್ಧ ಗಂಟೆ ಒಳಗೆ ಮನೆಗೆ ಹೊಡೆದು ಹೋಗ್ಬಿಡ್ತಾರೆ. ನೀವು ಅದನ್ನು ಬೇರೆ ಬೇರೆ ಕಡೆಗೆ ನಿಮ್ಮ ನಗದನ್ನು ಮತ್ತು ಬಂಗಾರವನ್ನು ಬೇರೆ ಕಡೆಗೆ ಹುಡುಗಿಸಿಟ್ಟು ಹೋಗಿರೋದ್ರಿಂದ ಕಳ್ಳತನ ಪ್ರಕರಣಗಳು ಕಮ್ಮಿ ಮಾಡ್ಬೋದು. ಅದೇ ರೀತಿ ಈಗ ಏನು ಸೈಬರ್ ಕ್ರೈಮ್ ಅಂತ ನಾವು ಹೇಳ್ತೀವಿ, ಮೊಬೈಲಿಂದ ಆಗ್ತಕ್ಕಂಥ ಒಂದು ಅಫೆನ್ಸ್ಗಳು. ನೀವು ದಿನನಿತ್ಯ ನಿಮಗೆ ಫೋನ್ ಬರ್ತಾ ಇರ್ಬೋದು, ನಾವು ಬ್ಯಾಂಕ್ ಮ್ಯಾನೇಜರ್ ಇದ್ದೀವಿ ಅಥವಾ ಯಾವುದೋ ಒಂದು ಕಂಪ್ನಿಯ ಒಂದು ಪ್ರತಿನಿಧಿಗಳಿದ್ದೀವಿ, ನಿಮ್ಮ ATM ನಂಬರ್ನ ಕೊಡಿ,
ATM ಪಿನ್ ನಂಬರ್ ಕೊಡಿ. ನಿಮಗೆ ಲಾಟ್ರಿ ಹೊಡೆದಿದೆ, 25 ಲಕ್ಷ ಲಾಟ್ರಿ ಹೊಡೆದಿದೆ, ಅದಕ್ಕೆ ಸರ್ವಿಸ್ ಚಾರ್ಜ್ 25,000 ಕಟ್ಟಬೇಕು. ಅದಕ್ಕೆ ಕಟ್ಟಬೇಕು, ನಿಮ್ಮ ಅಕೌಂಟ್ ನಂಬರ್ ಕೊಡಿ ಅಂತ ಹೇಳಿ ಕೇಳ್ತಾರೆ. ಕೇಳಿದ್ರೆ ಫೋನ್ ಬಂದಿದೆಯಾ? ಫೋನ್ ನನಗೂ ಕೂಡ ಬಂದಿದೆ, ಪೊಲೀಸ್ ಅಧಿಕಾರಿಯಾಗಿ ನನಗೆ ಫೋನ್ ಬಂದಿದೆ. ನಿಮಗೆ 25 ಲಕ್ಷದ ಕಾರು ಪ್ರೈಸ್ ಆಗಿ ಬಂದಿದೆ, ನೀವು ನಿಮ್ಮ ಅದಕ್ಕೆ ಮುಂಬೈ ಏರ್ಪೋರ್ಟ್ನಲ್ಲಿದೆ, ಅದಕ್ಕೆ ಸರ್ವಿಸ್ ಚಾರ್ಜ್ ಆಗಿ 25,000 ಕಟ್ಟಿ ಅಂತೇಳಿ ಕಳಿಸ್ತಾರೆ. ಮತ್ತೆ ಆ ಬಹುಮಾನ ಬಂದಿದೆ, ಈ ಬಹುಮಾನ ಬಂದಿದೆ ಅಂತ ಸುಳ್ಳು ಹೇಳಿ ನಿಮ್ಮ ATM ಕಾರ್ಡ್ ಇರ್ತಕ್ಕಂಥ ನಂಬರ್ಗಳನ್ನು ತಗೊಂಡು, ಅದಾದ ನಂತರ ನೀವಲ್ಲಿ ATM ಕಾರ್ಡ್ ನಂಬರ್ನ ಯಾರಿಗೂ ಕೊಡಬೇಡಿ. ದಯವಿಟ್ಟು ATM ಪಿನ್ ನಂಬರ್ಸ್ನ ಯಾರಿಗೂ ಕೊಡಬೇಡಿ. ಕಾರ್ಡ್ ನಂಬರ್ ಮತ್ತು ಪಿನ್ ನಂಬರ್ ಯಾರು ಕೂಡ ಕೇಳೋದಿಲ್ಲ, ಯಾವುದೇ ಬ್ಯಾಂಕ್ ಕೂಡ ಕೇಳಲಿಕ್ಕಿಲ್ಲ. ಕೇಳಿ ನೀವೇನೋ ಕೊಟ್ಟರೆ ನಿಮ್ಮ ಬ್ಯಾಂಕ್ ಇರ್ತಕ್ಕಂಥ ಅಷ್ಟು ದುಡ್ಡು ಕ್ಷಣಾರ್ಧದಲ್ಲಿ 0 ಆಗುತ್ತೆ. ಆಮೇಲೆ ಅವ್ರನ್ನ ಹುಡುಕೋದು ಅಷ್ಟು ಸುಲಭ ಇಲ್ಲ, ಯಾಕಂದ್ರೆ ಅವ್ರು ಬಿಹಾರದಿಂದ, ಅಸ್ಸಾಮಿಂದ, ಡೆಲ್ಲಿಯಿಂದ ಯಾವುದೋ ಒಂದು ಫೇಕ್ ಮೊಬೈಲ್ ನಂಬರಿಂದ ಮಾಡ್ತಾ ಇರ್ತಾರೆ, ತುಂಬ ವ್ಯವಸ್ಥಿತ ಜಾಲವನ್ನು ಮಾಡ್ತಾರೆ. ಹಾಗಾಗಿ ಅವ್ರನ್ನ ಹುಡ್ಕೊಳ್ಳೋಕ್ಕಿಂತ ನಾವೇ ಫಸ್ಟ್ ಜಾಗೃತರಾಗಿ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಈಗ ಹೆಚ್ಚಿಗೆ ಅದು ನಡೀತದೆ. ಮೊಬೈಲ್ನಲ್ಲಿ ಯಾವುದೇ ಕಾಲ್ ಬಂದರೆ ನೀವು ಮೊಬೈಲ್ ATM ನಂಬರ್ಸ್ ಆಗಲಿ ಪಿನ್ ನಂಬರ್ಸ್ ಆಗಲಿ ಕೊಡಬೇಡಿ. ಮತ್ತು ನಿಮ್ಮ ವಿಳಾಸವನ್ನು ಮತ್ತು ಇದನ್ನು ಮತ್ತೊಂದನ್ನು ಹೇಳಬೇಡಿ. ಇದು ಜಾಗೃತರಾಗಿ ಹೀಗೆ ಅಂದರೆ ಹೇಳ್ತಾ ಮತ್ತೊಮ್ಮೆ ನಾನು ದಲಿತ ಸಭೆಯನ್ನು ಮತ್ತೊಮ್ಮೆ ನಮ್ಮ ಪೊಲೀಸ್ ಠಾಣಾ ಮಟ್ಟದಲ್ಲಿ ನಾನು ಒಂದು ಕರೆದು ನಿಮಗೆ ಬೇರೆ ಬೇರೆ ಮಾಹಿತಿಯನ್ನು ಸವಿವರವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ನಿಮಗೆ ತುರ್ತು ಇದ್ದಾಗ ಖಂಡಿತವಾಗೂ ಅಲ್ಲಿ ಯಾವುದೇ ಸಮಯಕ್ಕೆ ನೀವು ಪೊಲೀಸ್ ಠಾಣೆಗೆ ಬಂದರೆ ನಾನು ಮತ್ತು ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು 3 ಜನ ಅವರು ನಿಮಗೆ ಸ್ಪಂದಿಸಿ, ಅವರಿಲ್ಲ ಅಂದರೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಇದ್ದೇ ಇರ್ತದೆ. ಪೊಲೀಸ್ ಇಲಾಖೆ ನಿಮಗೆಲ್ಲ ಗೊತ್ತಿದ್ದಂಗೆ 24 ಗಂಟೆ ಮತ್ತು 365 ದಿನ ದೇಶದ ಅಂದರೆ ಎಲ್ಲ ಯಾವುದೇ ಇಲಾಖೆ ಕೆಲಸ ಮಾಡ್ತಾರೆ. 24 ಗಂಟೆ 365 ನಮ್ಮ ಇಲಾಖೆ ತೆರೆದಿರ್ತದೆ. ಪೊಲೀಸ್ ಸ್ಟೇಷನ್ ಓಪನ್ ಇರ್ತದೆ. ಪೊಲೀಸ್ ಸ್ಟೇಷನ್ ಮುಚ್ಚುವಂಥ ಪ್ರಕರಣ ಇಲ್ಲ. 365 ದಿನ 24 ಗಂಟೆ, ರಾತ್ರಿ 2 ಗಂಟೆಗೆ ಬಂದು ಇರ್ತದೆ, 2 ಗಂಟೆಗೆ ಬಂದು ಇದೇ ಇರ್ತದೆ. ಅಂದರೆ ಎಮರ್ಜೆನ್ಸಿ ಇದ್ದಾಗ, ಇಲ್ಲದಿದ್ದಾಗ ನೀವು ಬೇರೆ ಸಮಯದಲ್ಲಿ ಬಂದರೆ ನಿಮಗೆ ಸಮಸ್ಯೆಗಳನ್ನು ಸ್ಪಂದಿಸಿದಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿ ಇದೊಂದು ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ದಲಿತ ಸೇವಾ ಸಮಿತಿಗಳು ಮತ್ತು ನಿಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ನಾನು ಮಾತನಾಡ್ತೀನಿ. ನಾವೀಗ 1ನೇ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ ಅಷ್ಟೇ. ನಮ್ಮಿಂದ ತಪ್ಪಾಗಿದೆ. ನಮ್ಮ ಸಮಿತಿಯವರಿಗೆ ನನಗೂ ಕೂಡ ಗೊತ್ತಿರಲಿಲ್ಲ. ನಾವು ಜಿಲ್ಲಾಧ್ಯಕ್ಷರಿಗೆ ಇದನ್ನು ವಾಟ್ಸಪ್ ಮುಖಾಂತರ ನಾವು ಕಳಿಸುವಾಗ ಅವರು ಫೋಟೋ ಹಾಕಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಫೋಟೋ ಹಾಕಿ ಕಳಿಸಿದ್ದೆವು. ಆದರೆ ನಮಗೆ ತಪ್ಪು ನನ್ನ ಕೈಯಿಂದಾಗಿದೆ. ಆ್ಯಕ್ಚುಲಿ ಅವರಿಂದಲೂ ಅಲ್ಲ, ನಾನು ಪ್ರಿಂಟ್ ಮಾಡಿಸುವಾಗ ಅವರಿಗೆ ಹೇಳಿದ್ದೆ ಕೆಲವೇ ಫೋಟೋ ಹಾಕಿ ಅಂತೇಳಿ. ನಂತರ ಹಾಕಿದ ಫೋಟೋದಲ್ಲಿ ಮೇಲ್ಗಡೆ ಬಂದಿದೆ. ಎಲ್ಲರನ್ನು ನಾನು ಕ್ಷಮೆ ಯಾಚಿಸಿದ್ದೇನೆ. ಇಲ್ಲಿ ಯಾರಾದರೂ ಹೇಳಿಕೆ ಇದ್ದೀರೋ ದಯವಿಟ್ಟು ಕ್ಷಮೆ ಕೊಡಬೇಕಾಗಿ ಕೇಳಿಕೊಟ್ಟಿದ್ದೇನೆ. ಅದೇ ರೀತಿ ನಾವು ಇದಕ್ಕಿಂತ ಮೊದಲು ಮನವಿ ಸಲ್ಲಿಸಿದ್ದೇವೆ. ಇದೇ ಉಳ್ಳಾಲ ಪೊಲೀಸ್ ಸ್ಟೇಷನಲ್ಲಿ ಬರ್ತದೆ. ಯಾಕಂದರೆ ನಮ್ಮ SC ST ಜನಾಂಗದವರಿಗೆ ಕುಂದುಕೊರತೆ ಬಗ್ಗೆ ನಮಗೆ ಒಂದು ಸಭೆ ಕರೆಯಬೇಕಾಗಿ ಹೇಳಿದ್ದೇವೆ. ಅದಕ್ಕೆ ಮೊನ್ನೆ ನಮಗೆ ಸೀದವಾಗಿ ನಮಗೆ ಸರ್ಕಲ್ ಸರ್ ಸಿಕ್ಕಿದ್ದಾರೆ ನಮಗೆ. ಅವರು ಹೇಳಿದ್ದಾರೆ 31ನೇ ತಾರೀಕಿಗೆ ನಿಮ್ಮ ಸಭೆಯನ್ನು ನಾವು ಕರೆಯುತ್ತೇವೆ ಅಂತ ಹೇಳಿದ್ದಾರೆ. ಆ ಮಾತಿಗೆ ಸರ್ ನಮ್ಮನ್ನು ಕರೆಯಬೇಕಾಗಿ ನಿಮ್ಮಲ್ಲಿ ಈ ಸಭೆ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಅವರೊಂದಿಗೆ ನಮ್ಮ ಒಂದು ಮನವಿ ಏನೆಂದರೆ, ನಾವು ಮನವಿ ಕೊಟ್ಟಿದ್ದೇವೆ ಇದಕ್ಕಿಂತ ಮೊದಲು. ನಮಗೆ ಅಧ್ಯಕ್ಷರ ಕೈಯಲ್ಲಿ ಮನವಿ ಕೊಟ್ಟಿಲ್ಲ, ಅದರ ಪೌರಾಯುಕ್ತರ ಕೈಯಲ್ಲಿ ಮನವಿ ಕೊಟ್ಟಿದ್ದೇವೆ. ನಮಗೆ ಒಂದು ತಾಲೂಕು ಆಫೀಸ್ ಜಾಗ ಬೇಕಾಗಿದೆ ಅಂತ, ಅದನ್ನು ಇದ್ದರೆ ಕೊಡುತ್ತೇವೆ ಅಂತ ಹೇಳಿದ್ದಾರೆ. ಆದರೆ ಇದೇ ಸಭೆಗೆ ನಾನು ಮನವಿ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರ ಪರವಾಗಿ ನಾನು ಕೇಳಿಕೊಳ್ತೇನೆ, ದಯವಿಟ್ಟು ನಮಗೆ ಒಂದು ತಾಲೂಕಿನ ಆಫೀಸು ಮಾಡಲು ಸ್ಥಳಾವಕಾಶ ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇನೆ. ಹಾಗೆಯೇ ತುರ್ತು ಕೆಲಸ ನಿಮಿತ್ತ ಧನ್ಯ ಅತಿಥಿಗಳಾದ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಅವರು, ಹಾಗೆಯೇ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಸಂದೀಪ್ GS, ಹಾಗೆಯೇ ಕುಮಾರಿ ಭಾರತಿ ಉಳ್ಳಾಲ ಕೌನ್ಸಿಲರ್, ಹಾಗೆಯೇ ನಮ್ಮ ಒಕ್ಕೂಟದ ಸದಸ್ಯ ಪಂಚಾಯತ್ ಅಧ್ಯಕ್ಷೆಯಾದಂತಹ ಭಾಗ್ಯವರು, ಇವರಿಗೆ ನಮ್ಮ ಸಭೆಯಿಂದ ನಿರ್ಗಮಿಸುವ ಕಾರಣ ಇವರಿಗೆ ನಮ್ಮ ಸಂಘಟನೆಯ ಪರವಾಗಿ
ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಇಬ್ಬರೂ ಸೇರಿ ಇವರಿಗೆ ನಮ್ಮ ಗೌರವಪೂರ್ವಕವಾದ ಒಂದು ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉಳ್ಳಳ ಠಾಣಾಧಿಕಾರಿಯವರಿಗೆ ನಮ್ಮ ಉಳ್ಳಳ ಮನೆ ಶಾಖೆಯ ಅಧ್ಯಕ್ಷರಾದ ನರೇಂದ್ರ ಕುಮಾರ್ ಅವರು ಕೂಡ ನೆನಪಿನ ಸ್ಮರಣಿಕೆಯನ್ನು ನೀಡಬೇಕಂತ ವಿನಂತಿ ಮಾಡ್ತೇನೆ. ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಇವರಿಗೆ ಕೂಡ ನಮ್ಮ ದಲಿತ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತಾ ಅವರಿಗೆ ಜಿಲ್ಲಾಧ್ಯಕ್ಷರು ನೆನಪಿನ ಸ್ಮರಣಿಕೆ ನೀಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ನೀಡಬೇಕು ವಿನಂತಿ ಮಾಡ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಶಾಖೆಗಳನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಉಲ್ಲೇಖಿಸಿದ ಮಾತ್ರಕ್ಕೆ ಇವತ್ತು ನಾವು ಸಂಘಟನೆಯ ತೀರ್ಮಾನವನ್ನು ತಗೊಂಡು ಹೋಗಿ ಸುಮ್ಮನೆ ಇರುವುದಲ್ಲ. ಸಂಘಟನೆಯಲ್ಲಿ ಯಾವ ಯಾವ ಶಾಖೆಯಿಂದ ಯಾವ ಯಾವ ಪ್ರತಿನಿಧಿಗಳು ಅಲ್ಲಲ್ಲಿ ಇದ್ದಾರೆ, ಅವರು ಆಯಾಯ ಸ್ಥಳದಲ್ಲಿ ಸಂಘಟನೆಯನ್ನು ಬಲಪಡಿಸಬೇಕು. ದಲಿತ ಸಂಘಟನೆಗೆ ಒಂದು ಬಲ ಬರಬೇಕಾದರೆ ಅದು ಈಗ ಹೇಳಿದರೆ ಅಂಬೇಡ್ಕರ್ ಸಂವಿಧಾನವನ್ನು ಮಾಡಿದರು ಭಾರತಾದ್ಯಂತ ಅಥವಾ ಅಂತಾರಾಷ್ಟ್ರೀಯದಲ್ಲಿ ಅದು ಖ್ಯಾತಿಯನ್ನು ಪಡೆದಿದೆ. ಆದರೆ ನಮ್ಮ ಊರಿನ ಅಥವಾ ನಮ್ಮ ಭಾರತ ದೇಶದಲ್ಲಿ ನಮ್ಮ ನೆರೆಕರೆಯಲ್ಲಿ ಯಾಕೆ ಇದನ್ನು ಅತಿ ಉನ್ನತಕ್ಕೆ ಏರಿಸಲಿಕ್ಕೆ ನಮ್ಮ ಸಂಘಟನೆಗಳ ಸಿಬ್ಬಂದಿಗಳ ಯಾಕೆ ಆಗುವುದಿಲ್ಲ? ಅದನ್ನು ನಾವು ಕೈಗೆತ್ತಿಕೊಂಡು ಕೆಲಸವನ್ನು ಮಾಡಬೇಕು. ಇದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ದೇವಸ್ಥಾನಗಳಲ್ಲಿ ಒಟ್ಟು ಸೇರುತ್ತಾರೆ, ದೈವಸ್ಥಾನಗಳಲ್ಲಿ ಒಟ್ಟು ಸೇರುತ್ತಾರೆ. ಆದರೆ ಸಂಘಟನೆ ಬರುವಾಗ ಯಾರಿಗೂ ಉಳಿಸೋಕಿಲ್ಲ. ಯಾಕೆ ಉಳಿಸೋಕಿಲ್ಲ? ಇಲ್ಲಿ ಕಿವಿಗೆ ಕೇಳುವುದು ಮಾತ್ರ, ಮನೋರಂಜನೆ ಕೆಲಸ ಯಾವುದೂ ಇಲ್ಲ. ಹಾಗಾದರೆ ಕಿವಿಗೆ ಕೇಳಿದ್ದನ್ನು ಗಾಳಿಗೆ ಬಿಡುವುದಲ್ಲ, ಕಿವಿಗೆ ಕೇಳಿದ್ದನ್ನು ಅದನ್ನು ಅಚ್ಚುಕಟ್ಟಾಗಿ ನಮ್ಮ ಊರಿನ ಪ್ರತಿಯೊಂದು ದೇವಸ್ಥಾನ ನಮ್ಮ ಊರಿನ ಮುಖಂಡರನ್ನು ಅಲ್ಲಿ ಒಟ್ಟು ಸೇರಿಸಿ ದಲಿತ ಸಂಘಟನೆಯಿಂದ ನಮ್ಮ ಮುಂದಿನ ಪೀಳಿಗೆಗೆ ಏನು ವಿದ್ಯಾಭ್ಯಾಸ ಅಥವಾ ಸೌಲಭ್ಯ ಅಥವಾ ಸರ್ಕಾರ ಅನುಕೂಲತೆಗಳನ್ನು ಪಡೆದುಕೊಳ್ಳುವುದಕ್ಕೆ ನಾವೆಲ್ಲ ಮುಂದುವರಿಯಬೇಕು. ಈ ಒಗ್ಗಟ್ಟನ್ನು ಎಲ್ಲಿಗೆ ಬೆಳೆಬೇಡಿ ಅಂತ ನನ್ನ ಒಂದು ಅಭಿಪ್ರಾಯವನ್ನು ನಾನು ಹೇಳಿದ್ದೇನೆ. ಈಗಲೇ ವೈದ್ಯರು ಹೇಳಿದರು, ಬೇಕಾದಷ್ಟು ಅನುಭವ ಅವರು ಕೊಟ್ಟಿದ್ದಾರೆ. ಕೊಟ್ಟಂಥ ಅನುಭವವನ್ನು ನಾವು ಅರ್ಪಣೆ ಮಾಡಿ ನಮ್ಮೆಲ್ಲ ವಿದ್ಯಾರ್ಥಿನಿಯರಿಗೆ ದೇಶದಲ್ಲಿ ಈಗ ಪೊಲೀಸ್ ಸ್ಟೇಷನ್ನ ಸಮೀಪರು ಕೂಡ ಹೇಳಿದರು, ವಿದ್ಯಾಭ್ಯಾಸ ಕಲಿತು ತಿರುಗುವುದಲ್ಲ, ವಿದ್ಯಾಭ್ಯಾಸವನ್ನು ಉನ್ನತ ಸ್ಥಾನದಲ್ಲಿ ಕೊಂಡೊಯ್ದು ಒಂದು ಸರ್ಕಾರಿ ನೌಕರನಾಗಿ ಮಾಡಿದರೆ ಜೀವನದ ಮೌಲ್ಯವು ಅವರಿಗೆ ತಿಳಿಯೋದಕ್ಕೆ ಸಾಧ್ಯವಾಗುತ್ತದೆ. ಕೂಲಿ ಕೆಲಸ ಮಾಡಿ ಬಹಳ ಕಷ್ಟದಿಂದ ಜೀವನ ಮಾಡುವವರಿಗೆ ಕಷ್ಟವಾದ ಕೂಡಲೇ ಅವರು ವಿಶ್ರಾಂತಿ ಹೋಗ್ತಾರೆ. ವಿದ್ಯಾಭ್ಯಾಸ ಕಲಿತವರು ಒಂದು ಪುಸ್ತಕಗಳನ್ನು ನಾವು ಓದಿ ನಾವು ನಮ್ಮನ್ನು ಹೇಗೆ ಒಂದು ಸರಿಯಾದ ಸ್ಥಾನಮಾನದಲ್ಲಿ ಜೀವಿಸಿಕೊಳ್ಳುವುದಕ್ಕೆ ಆಧಾರ ಆ ಗ್ರಂಥಪುಸ್ತಕದಲ್ಲಿ ಇದೆ. ಅದು ಅಂಬೇಡ್ಕರ್ ಒಂದು ಪುಸ್ತಕವನ್ನು ನಾವು ತಗೊಳ್ಬೇಕು. ಅದರ ಎಲ್ಲ ವಿಷಯ ಕೊಟ್ಟಿದ್ದಾರೆ. ಅದನ್ನು ಕಾರ್ಯನಿರ್ವಹಿಸಿ ನಾವೆಲ್ಲ ಒಗ್ಗಟ್ಟಾಗಿರೋಣ. ನಿಮ್ಮೊಟ್ಟಿಗೆ ನಾನು ಸಹ ಇದ್ದೇನೆ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ಈ ಸಮಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರಿಗೆ ಅವರಿಗೆ ಒಳ್ಳೆಯನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ತಿಳಿಯುತ್ತೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಮೇಲಿನ ಸ್ಮರಿಸುವುದು, ಅಂಜಲಿ ಇಂದು ಜನ್ಮಕೊಲ್ಲ ಅಪ್ಪ ಅಮ್ಮನ ಸ್ಮರಿಸುವುದು. ಈ ವೇದಿಕೆ ಪಾತ್ರ ನಿಂಗಳ ಪಾತ್ರದ ಅವಕಾಶ ಕೊಡ್ತೇವೆ. ನಿಮಗೆ ಮಾತೆಲ್ಲ ಧನ್ಯವಾದಗಳು. ಅಂಜನೆ ಈ ವೇದಿಕೆ ಅಂಜಿನ ನೋಯ್ಕೊಳ್ಳದ್ರೆ ಅಂಜನೆ ಸ್ಥಾಪಕ ಅಧ್ಯಕ್ಷರ ಅಂಜಿನ ಶೇಷಪುತ್ರ ಸರ್, ಅಂಜನೆ ಮಹಿಳಾ ವರ್ಗದ ಅಧ್ಯಕ್ಷ ಮೇಡಮ್, ಅಂಜನೆ ವೇದಿಕೆ ಮಾತಾ ಗಣ್ಯ ಇನಿ ಭಾರಿ ಖುಷಿಯ ಒಂದು ದಾದಪಂಡ
ಇನಿ ನಮ್ಮ ಮಂಗಳೂರು ತಾಲೂಕು ಉಳ್ಳಾಲ ವಲಯದ ಇನಿ ಒಂದು ವಾರ್ಷಿಕ ಸಭೆ ನಡೆದಿದೆ. ಈ ಸಭೆಗೆ ಇನಿ ಹೆಚ್ಚಿನ ಜನ ಸೇರಿದೆ. ಅಂಚನೆ ನಾನೂರ ಮುಲ್ಪ ನೀಡು ಜಾಸ್ತಿ ಆದರೆ ಜನ ಸೇರಿದ್ರೆ ನಮ್ಮ ಒಂದು ಸಂಘಟನೆ ಬಲಿಷ್ಠಗೊಳಿಸೋಣ ಎನ್ನ ಒಂದು ಆಸೆಯನ್ನು ಈಡೇರಿಸಲ್ಪಟ್ಟರೆ ನಿಮ್ಮಿಂದ ಕೇಳೋದಿಲ್ಲ. ಅಂಚನೆ ಇನಿ ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿನ ದಿನ ಒಂದು ರಾಜಕೀಯ ರಹಿತವಾಗಿನ ದಿನ ಒಂದು ಸಂಘಟನೆ ಕಟ್ಟಿದೆ. ಇನಿ ಪುತ್ತೂರು ಸುಳ್ಯ ಬೆಳ್ತಂಗಡಿ ಮಂಗಳೂರು ಶಾಖೆಗೆ ಇನಿ ಒಂದು ಓಲ್ಪುರ ನನಗೆ ಇನಿ ಮೂಲಭೂತ ಸೌಕರ್ಯ ವಂಚಿತರಾದ ಹಾಗಾಗಿ ಮೂಲಭೂತ ಸೌಕರ್ಯ ತೆಗೆದುಕೊಂಡು ಕೆಲಸ ಮಾಡುತ್ತದೆ. ಈ ಓಲ್ಪುರ ರೈತರಿಗೆ ಅನ್ಯಾಯ ಆಗುವುದ ಮಕ್ಕಳಿಗೆ ನ್ಯಾಯ ತೆಗೆದುಕೊಂಡು ಕೆಲಸ ಮಾಡುತ್ತದೆ. ಪಡೆಯಲಿಕ್ಕೆ ಖುಷಿ ಆಗುವುದು ನನ್ನ ಮಾತಿಗೆ ನಮ್ಮ ಮಂಗಳೂರು ತಾಲೂಕು ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯಮಟ್ಟದ ನಮ್ಮ ಒಂದು ಸಂಘಟನೆ ಬಲಿಷ್ಠವಾದ ಓಲ್ಪುರ ನ್ಯಾಯ ದಿಕ್ಕುಜ ಅಲ್ಪಪುರ ನ್ಯಾಯ ತೆಗೆದುಕೊಂಡು ಕೆಲಸ ನಮ್ಮ ಸಂಘಟನೆ ಮಾಡಿಕೊಂಡು ಎಲ್ಲರ ಪಾತ್ರೆಗೆ ಅವಕಾಶ ಕೊಟ್ಟು ನಿಮಗೆ ಮಾತ್ರ ಅವಕಾಶ ಕೊಡಲು ಧನ್ಯವಾದ. ಹಾಗೂ ಮನೆಯಲ್ಲಿ ಗ್ರಾಮ ಶಾಖೆ ರಚನೆ ಮಾಡಿ ಮಾಡ್ತಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಸದಸ್ಯರು ಹಾಗೂ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗಳು ಮಾತನಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದ ಮಾಡುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸಿದೆ. ಮಾತ ದಲಿತ ಸೇವಾ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿ ಉತ್ತಿನ ಬಂಧುಲೆ ಉಳ್ಳಾಲ ವಲಯ ದಲಿತ ಸೇವಾ ಸಮಿತಿ ಬಂದಿದ್ದು ರಚನೆ ಮಾಡಿಕೊಡುತ್ತಾಗ ನಮ್ಮ ಜಿಲ್ಲಾಧ್ಯಕ್ಷರಾಗಿನ ಶೇಷಪ್ಪ ಬಿರೇಗಾಳ್ ಅರೇನ ಮುಖಾಂತರವಾದ ಒಂಜಿ ರಚನೆ ಆಗೋದು ನಮಗೆ ಸ್ವಲ್ಪ ಸರಿಯಾಗಿನ ಒಂಜಿ ಸಂಘಟನೆ ಇಜ್ಜಿ ಇತ್ತದಲ್ಲ ಕೆಲವು ಪುರ ದಾನ ಕಾರ್ಯಕ್ರಮ ಹೋಗುವುದಲ್ಲ ಮತ್ತು ನಡೆದುಕೊಂಡ ಸವಲತ್ತು ಕೂಡ ಗೊತ್ತಾಗುತ್ತಿದ್ದಾడు ಅಂಚಾದ ನಮ್ಮನೇ ಒಂದು ರಚನೆ ಮಾಡ್ತಿದ್ದ ಹೆಚ್ಚು ಮಾಡ್ಕೊಂಡ ಭಾವನೆಗಳು ರಚನೆ ಮಾಡ್ತದೆ ಮತ್ತೆ ಸಮಯ ಆಗನೆ ನಮಗೆ ಪೂರ ಮನ್ಮಕ್ಕಳೇ ನಮಗೆ ಕೊರೋನಾ ಮಾಡ್ಕೊಂಡಂಗೆ ನಮಗೆ ಕಾಯಿಲೆ ಬರ್ತದೆ. ಅವು ಅಡೆಗೆ ಉತ್ತುಕೊಂಡು 2-3 ತಿಂಗಳು ಉತ್ತುಕೊಂಡೆ ಅಂಚಾದ ಮಲ್ಲ ಬೇರೆ ಮಾಡ್ಕೊಂಡ ಸಾಧನೆ ಮಾಡ್ಕೊಂಡಿದ್ದಾರೆ. ನಾವೇಜಿ ನನಮಿತ್ತು ಮಲ್ಪೋಡು ಮಾತ್ರ ಸಾಧಾರ ಹೋಗುದು ಬಪ್ಪಂಚಿನ ಬಣ್ಣಿಗಳನ್ನ ನಮ್ಮತ್ತೆ ತೂಕ ಮುರಡಿ ನಮ್ಮ ಸಭೆಗೆ ಲೆಕ್ಕೋರೆ ಮಾಡೋದು ಹೋಗಿ ಹಂಚಿನವರು ಕೆಲವು ಸಮಸ್ಯೆಗಳಿಲ್ಲ. ಹಾಗಾಗಿ ಎಲ್ಲ ಬಂದ್ಬಿಟ್ಟಿರು ಎಂಟು ಪೈನವರು ಒಂಜಿ ಪಂಡೇರು ದಲಿತ ಸೇವಾ ಸಮಿತಿಗಳು ಎಂಗ್ಲೆ ಕಾಲ ಮಾಡ್ತಿದ್ದಿ ಎಂಗಲ್ದಾಗ ಒಯ್ದು ಹೋಡು ಸಭೆಗೆ ಆಂಡಾಗಲು ಸಭೆಗೆ ಬೈದಿಯರು ಮೆಂಬರ್ ಹಾಕಿದ್ಯರು ಕಾಲ ಇದ್ದಿ ಅಪ್ಪ ಎಂಗ್ಲೆ ಜನ ಮಾಡೋದು ಕಾಲ ಮಾಡ್ಕೊಂಡು ಅಮ್ಮ ಏನಿದೆ ಗೊತ್ತಿದೆ ಎಂಗ್ಲೆ ಸಮಸ್ಯೆ ಮಾಡ್ಕೊಡೋಣ ಇಲ್ಲ ಅಧ್ಯಕ್ಷ ಬರ್ತಾರೆ ನಮ್ಮೆಲ್ಲ ಸೇರುವ ಈಗಲೂ ಇದೇ ಬಲೆ ಸಂಘಟನೆ ಬಂದಿದ್ದು ಈಗ ಹೆಚ್ಚಿನ ಕುಂದು ಬರದಿದ್ದು ನಮ್ಮಲ್ಲಿ ಬಂಡ್ಲೆ అయితే వ్యవస్థ మాకు కనపడ అలా ఇది వైద్యుడికి అంచె మాత్రం ನಮ್ಮ ದಲಿತ ಸೇವಾ ಸಮಿತಿ ಒಂದು ಗಟ್ಟಿ ಹಾಕೊಂಡ್ರೆ ಏನು ಒಬ್ಬನಿಗೆ ಮೆಸೇಜ್ ಕೊಡ್ತೀನಿ ದಾನ ಮಾಡ್ತಿದ್ದೀರಿ ದಲಿತ ಸಂಘದಕ್ಕೂ ದಾನ ಮಾಡ್ತಿದ್ದೀರಿ ಅಪ್ಪಲೇ ಬರ್ತಿದ್ದಿಂದ ನಮ್ಮ ಹೆಚ್ಚಿನ ಮಾಡ್ಕೊಡಿ ಅವೆಡ್ದಾರ ಮಾಡ್ಕೊಡಿ ನಾನವರ ಪಂಪು ನಮ್ಮ ಬರೋಡು ಸಂಘಟನೆ ಮಾಡ್ಕೊಂಡು ಮೆಂಬರ್ಶಿಪ್ ಹಾಕಿದ್ದೀರಿ ಅದನ್ನ ಒಂದು ಮೆಂಬರ್ಶಿಪ್ ಆಗಿಲ್ಲ ಮಲ್ಲೇದಿ ಬರ್ತು ಪಣ್ಣೋಗಿರ್ತಾರೆ ಈ ಬೈದಿಯರು ಇಂಚನೆ ನಮ್ಮ ಸಂಘಟನೆ ಪಣ್ಣದ ಪಿರದವರ ಕಾರಣನೇ ಇಂಚನೆ ನಾನು ಕೊಡೋದು ಒಂದೇ ನಮ್ಮ ದೂರ ಹೋಗಿರ್ಕೊಂಡು ಆ ಸಂಘ ಮಾಡ್ತಿದ್ದಿ ಈ ಸಂಘ ಮಾಡ್ತಿದ್ದಿ ಮಲ್ಪುಣ ಸ್ವಲ್ಪ ಬಲ್ಲೆ ಮಂತು ಕೊಡ್ಕೊಂಡು ಗಾಯ ಮಾಡ್ಕೊಡ್ತಿ ಸಂಘಟನೆ ಮಿಕ್ಕಲು ಸೇರ್ತಾನೆ ಎಂಕಲೇಬಲ್ಲ ಮಲ್ಕೊಂಡು ಬಂದಾಗ ಎಂಕಲ್ ಇಲ್ಲಾಂತ ಕಂಡ್ರೆ ಹಾಕುದಿ ನಮಗೋದು ಫೈಟ್ ಮಾಡ್ಕೊಡ್ಲಿಕ್ಕೆ 4 ಜನ ಶಕ್ತಿ ನಮ್ಮ ಇದ್ದುಂಡೇ ನಮ್ಮ ಪಾತ್ರ ಸಾಧ್ಯ ಅಂಚಾಲು ಕೂಡ ಒಳ್ಳೆ ಮುಂದುವರೆದಿದ್ದ ಬಲೆ ಸಂಘಟನೆ ಬಲೆ ಈಗ ನಮ್ಮ ಒಂದು ಕಚೇರಿ ಓಪನ್ ಮಾಡ್ಕೊಡೋದಿಲ್ಲ ನಾನು ಬೇಗ ಕಚೇರಿ ಓಪನ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕುವ ಅವಾಗ ಕಚೇರಿ ಬರ್ತದೆ ನಮಗೆ ಹೆಚ್ಚಿನ ಕಚೇರಿಗಳ ಪಾತ್ರ ನಮ್ಮ ದೇಶದ ಕಚೇರಿಗಳು ಪ್ರತಿ ಒಂದು ಹೋರಾಟ ಈಗ ಪ್ರತಿ ಒಂದು ಬರಬೇಕು ಅಂಚನೆ ನಮ್ಮ ಸಂಘಟನೆಗಳಿಲ್ಲ ಪಾಕ ಸಂಘಟನೆಗಳಿಲ್ಲ ನಮಗೆ ಇಂದು ಬೆಂಬಲ ಕೊಡ್ಬೇಕು ಮಾಡ್ಕೊಳ ಗ್ಯಾರಂಟಿ ಉಂಟು ಅಂಚಾದು ಕೂಡ ಎಲ್ಲ ಹಿಂದೆ ಕಿರಾಬೋ ಅಂದ್ರೆ ದುಂಬುವಲಿ ಇದು ದುಂಬು ಬರ್ತದೆ ಎಂಬುದು
ಪಂಚಾಯತ್ ಮಾಡಿದ್ರೆ ಇದು ಮಾಡ್ಕೊಂಡು ಕೊಡ್ತೀವಿ ಆಯ್ತು ಜೊತೆ ಕಚೇರಿ ಇವರು ಮಲ್ಕುವ ಮಲ್ತಿ ಬಪ್ಪ ಐದು ವ್ಯವಸ್ಥೆ ಕೂಡ ಸರಿ ಮಲ್ಕುವ ಪಂಚಾಯತ್ಗಳು ಇದ್ದೇ ಸಮಯ ಲಾಭ ಉಂಟು ಪಂಚಾಯತ್ ನೀವೇನಿಗೆ ನಿಮ್ಮ ದಾಳಿ ಮಾಡ್ಕೊಂಡಿದ್ದೆ ಗುರುಮಂತ ಅವೇಲೆ ನನ್ನ ಮಾತಾ ಫಂಕ್ಷನ್ ಮಾಡ್ಕೊಳಾಗಲ್ಲ ಮೀಟಿಂಗ್ ಮಾಡ್ಕೊಳಾಗಲ್ಲ ಉಚ್ಚಕ ಸಭೆಗೆ ಜನ ಬಂದು ಭಾಗವಹಿಸೋದು ಬಂದು ಎರಡು ಪಾತ್ರ ಮೇಲೆ ಉಂಟು. ನರೇಂದ್ರ ಕುಮಾರ್ ಉಲ್ಲಾಲ ಬೆರೆಗೆ ಸೋಮೆ ಸಂದೈತ ಮತ್ತೊಂದು ನನ್ನ ಕೆಲವೇ ನಿಮಿಷಗಳು ಎಕ್ಲು ಈ ಕಾರ್ಯಕ್ರಮ ರಾಷ್ಟ್ರಗೀತೆ ಮೂಲಕ ಮುಕ್ತಾಯ ಮಕ್ಕಳಿಲ್ಲ 5:30 ಕೆಲವೊಂದು ಅತಿಥಿ ಗಣ್ಯರಿಗೆ ಎಕ್ಲು ಸ್ಮರಣಿಕರ ಕೊಲ್ಪ ಅಂಚೆನೆ ಮೂಲಕ ವಿನೋದವಾಗಿ ಶ್ರೀಯುತ ಬಾಬು ಕೊಂಡನ ಬೆಳಗ್ಗೆ ಶ್ರೀಯುತ ಅಬ್ದುಲ್ ಕಲಾಂ ಬೆಳಗ್ಗೆ ನರೇಂದ್ರ ಪರ ದೇಶದ ಸಾಲಕ್ಕೆ ಮಾತಾಡಿದ ಮಾನವಂತರು ಗೌರವಾಧ್ಯಕ್ಷರ ಅಧ್ಯಕ್ಷರಾಗಿರುವ ಹೇಳಿ ಅವರಿಗೆ ಗೌರವ ಜಿಲ್ಲಾ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರುವ ಅವರು ಸ್ಮರಣೆಯನ್ನು ನೀಡಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ಅಧ್ಯಕ್ಷರಾದ ಚೇತಪ್ಪ ನಾವು ಕನಸು ಮಾಡೋದ್ರೂ ಕೂಡ ನೆನೆಸಿರ್ಲಿಲ್ಲ. ಯಾಕಂದ್ರೆ ನಾವು ನೆನೆಸಿದ್ದು ಒಂದು ಚಿಕ್ಕ ಪ್ರೋಗ್ರಾಮ್ ಇಟ್ಟು ಚಿಕ್ಕ ಸಭೆ ಸೇರಿಸಿ ನಾವು ಎಲ್ಲ ಜಿಲ್ಲಾಧ್ಯಕ್ಷರನ್ನು ಕರ್ಕೊಂಡು ಮಾತ್ರ ಮಾಡುವಂತೇಳಿ ಇದೀಗ ನಡೆದ ಕಾರ್ಯ ನಾವು ಕಣ್ಣು ಮುಚ್ಚಿ ತೆರೆದಿದ್ದೇವೆ. ಯಾಕಂದ್ರೆ ಆದಿತ್ಯವಾರ ನಾವು ಸಭೆ ನಡೆಸಿದ್ದೇವೆ, ತುರ್ತು ಸಭೆ ಅಂತೇಳಿ. ಒಂದೇ ವಾರದಲ್ಲಿ ಈ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ನಮ್ಮ ಸಂಸ್ಥೆಯಿಂದ ಯಾವುದಾದರೂ ತಪ್ಪಿದ್ದರೆ ದಯವಿಟ್ಟು ಎಲ್ಲರಿಗೆ ಕ್ಷಮೆ
ಕೇಳಿಬಿಟ್ಟಿದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಿ.ಕೆ. ಶೇಷಪ್ಪ ಭದ್ರಾಕಾರ್ ಅವರಿಗೆ ಉದಾವಲೋಕನ ಶಾಖೆ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ. ಇಂದಿನ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ನರೇಂದ್ರ ಕುಮಾರ್ ಗುಲಾಬ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಬಯಸುತ್ತೇನೆ. ನನಗೆ ಇಂದಿನ ಸಭೆಯ ಅಧಿಕೃತ ಭವನ ಚರ್ಚೆಗೆ ಪುಷ್ಪಾಂಜಲಿ ನೀಡಿದ ಶ್ರೀಮತಿ ಚಿತ್ತಾಕರ ಚಂದ್ರಕಾಂತ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಬಯಸುತ್ತೇನೆ. ಇಂದಿನ ಸಭೆಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂಥ ಪೊಲೀಸ್ ಇನ್ಸ್ಪೆಕ್ಟರ್ ಸದೀಪ್ GS ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಬಯಸುತ್ತೇನೆ. ಇಂದಿನ ಸಭೆಯ ಅತಿಥಿಯಾಗಿ ಭಾಗವಹಿಸಿದ ಶ್ರೀ ಎಂ ವಿಭಾಗ್ ಪಂಡಾಳ, ಶ್ರೀ ಭಾಗ್ಯದಿಂದ ಶ್ರೀ ರೋಹಿತ್ ಕುಲಾಲ್, ಕುಮಾರ್ ಭಾರತಿ, ಶ್ರೀಯುತ ಅಬ್ದುಲ್ ಸಲಂ ಹಾಗೂ ಶ್ರೀಯುತ ರಾಘವ